प्रसन्नवदनं ध्याये सर्वविघ्नोपशान्तये। ಪಾರಿವಾಳ ಅವರು ಬಂದರು, ಹಾಯ್ ಅಂತ. ಹಾಯ್ ಪಾರಿವಾಳ, ವೆಲ್ಕಮ್. ಊಟ ಆಯ್ತಾ ಪಾರಿವಾಳ? ಎಂತ ಸ್ಪೆಷಲ್? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ಪೆಷಲ್ ಎಂತ ಇವತ್ತು ಊಟಕ್ಕೆ? ಎಂತ ಊಟ ಗೀಟ ಇಲ್ಲ, ಯಾಕೆ ಊಟ ಮಾಡಲಿಲ್ಲ? ಶಾಂತ ಸಿಸ್ ಬರ್ತೀರಾ? ಹಾಯ್ ದುರ್ಗಾ ಸಿಸ್ ಬಂದರೆ. ಶಾಂತ ಸಿಸ್ ಮನಸ್ಕೊಳ್ತಾರೆ. ದಾದೆ ಸ್ಪೆಷಲ್ ಇನಿ ಅಡಿಗೆ ದಾದೆ ಲೇಟ್ ಆಣ ಸಿಸ್ ಅಂದಿಯೇ ಬೇಲೆ ಪುರ ಆದಾನ ಲೇಟ್ ಆಣ ಮೀನು ಕಜಿಪ್ ಮಲ್ತದ ಪುರ ಬನ್ನ ಲೇಟ್ ಆಣ. ಯಾರು ಊಟ ಹಾಕಿಲ್ಲ ಅದು ಮರದ ಅದು ಯಾಕೆ ಯಾರು ಊಟ ಹಾಕಿಲ್ಲ? ಪಾರಿವಾಳ ದಾದಿ ಒನಸ್ಗೆ ಶಾಂತ ಸಿಸ್ ಪಾರಿವಾಳಗೆ ದಾಲೆಜ್ಜಿಗೆ ಎಂಕ್ ವೆಜ್ ಸಿಸ್ ಅಂದೆ ಮನಸ್ಸು ಆ ಓಡತ್ತೆ ಪನದುಲ್ಲೇರು ನನ ಓಡೆ. ಓಕೆ ಓಕೆ. ಇನ್ನು ಪ್ರಿಕ್ಸಿಸ್ನ ಲೈವ್ ಇತ್ತು ಜತೆ ಯಾನ್ ಕೂಡ ಬಂದಿತ್ತೆ ಪ್ರಿಕ್ಸಿಸ್ ಇರ್ ಮಲ್ಪ ಜರತೆ ಯಾನ್ ಮಲ್ಪೆ 12 ಗಂಟೆಗೆ ಹತ್ತು 1 ಗಂಟೆ ಅನ್ನಲ್ಲ ಎನ್ನವೇ ಎಲ್ಲ ಮುಗಿದಿಚ್ಚಿ ಮಾರ್ರೆ ಡೈಲಿನೇ ಆತಿಚ್ಚಿ ಪೂರ ಆದಿತ್ಯ ಬದುಕುಲಿನಿ ಇಜ್ಜಿ ಸಿಸ್ ಪನದುಲ್ಲೇರು ಆರು ಮರ್ದಡೆ ಪೋತೇರು ತೋಜೋಡು ಪಂತೆರತೆ ಕೊಳೆ ದಿನ ಲೈವಲ್ಲಿ ಇದ್ರೆ ಯಾರು ಹಾಕ್ತಾರೆ ಊಟ? ಅದೌದು ಮಾರ್ರೆ. ಬಡಿಗೊಂಚಲ್ ಮಾಧವ್ ಅವರು ಬಂದರು, ಲೈಕ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಮಾಧವ್ ಅವರು. ವೆಲ್ಕಮ್ ವೆಲ್ಕಮ್. ಚಾನೆಲ್ ಇದೆಯಾ ಮಾಧವ್ ಅವರೇ ನಿಮ್ಮದು? ಸೂಪರ್ ಮ್ಯಾನ್ ಬರ್ತೀರಾ? ಹಾಯ್ ಅಕ್ಕ ಬಂದಿಲ್ಲ. ಹಾಯ್ ಸೂಪರ್ ಮ್ಯಾನ್, ವೆಲ್ಕಮ್ ವೆಲ್ಕಮ್. ಮನಸಾಣೆ ಸೂಪರ್ ಮ್ಯಾನ್. ಮಾಧವ್ ಅವರೇ ಊಟ ಆಯ್ತಾ ನಿಮ್ಮದು? ಎಂತ ಸ್ಪೆಷಲ್ ಲಂಚಿಗೆ? ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್. ದೊಡ್ಡಪ್ಪ ಬಂದರು, ಹಾಯ್ ದೊಡ್ಡಪ್ಪ, ವೆಲ್ಕಮ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ ದೊಡ್ಡಪ್ಪ ಅವರೇ. ಎಂತ ಊಟಕ್ಕೆ ಸ್ಪೆಷಲ್ ಎಂತ ಇವತ್ತು? ಎಂತ ಊಟ ಮಾಡಿದ್ರಿ? ಹಾಯ್ ಶಾಂತ ಅಂತ ಹೇಳ್ತಾ ಇದ್ದಾರೆ. ಇಜ್ಜಿ ನನ ಓಡು ಪನದಲ್ಲಿ ಶಾಂತಿ ಅವರಿಗೆ ದೊಡ್ಡ ನಮಸ್ಕಾರ. ಎಲೆ ಮಲ್ಲ ನಮಸ್ಕಾರಕ್ಕೆ ಪಾರಿವಾಳ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಇರಕ್ಕೆ ದಾದ ಕಜಿಪು ಎಂಕ್ ಭೂತಾಯಿ ರಸ ಕಪ್ಪು ಸಿಸ್ ಬರ್ತೀರಾ? ಕಪ್ಪು ಸಿಸ್ ಬರಲಿಲ್ವಾ? ಕಪ್ಪು ಹಾಯ್ ಅಂತ ಹೇಳ್ತದೆ. ಹಾಯ್ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಊಟ ಇಲ್ಲ, ನಿಮ್ಮದು ಊಟ ಆಯಿತಾ? ನಂದು ಊಟ ಆಗಲಿಲ್ಲ, ನಾನು ಮತ್ತೆ ಊಟ ಮಾಡೋದು. ನಾನು ಆಗ ಲೇಟಾಗಿ ತಿಂಡಿ ತಿಂದದ್ದು, ಹಾಗೆ ಊಟ ಲೇಟ್. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ದೊಡ್ಡಪ್ಪ ಅವರೇ ನಿಮ್ಮದು ಹೆಸರು ಎಂತ? ದೊಡ್ಡಪ್ಪವೇ ಅಲ್ಲ ಬೇರೆ ಹೆಸರುಂಟ ನಿಮಗೆ? ದೊಡ್ಡಪ್ಪ ಫುಲ್ಲು ಸಪೋರ್ಟ್. ಹೌದಾ? ಸೂಪರ್ ಮ್ಯಾನ್ ಅಲ್ಲ, ಅದು ವೇಸ್ಟ್. ಯಾಕೆ ಪಾರಿವಾಳ ಹಾಗೆ ಹೇಳೋದು? ಪಾಪ ಸೂಪರ್ ಮ್ಯಾನ್. ಎನ್ನ ಕಜಿಪು ಆವೊಂದುಂಡು ಸಿಸ್ ಅಂದೆ. ಓಕೆ ಮಲ್ಪಲೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಹೌದೌದು, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಅವಾತೆ ಬರ್ತೀನಿ. ರಿಲಿಕ್ಸ್ ಇತ್ತಿನ ಪಾಡ್ನ ಬಂದ್ವೆ. ದೊಡ್ಡಪ್ಪ ಅವ್ರು ಸೂಪರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು. ನಾನು ಪಾರಿವಾಳ ಜಾಸ್ತಿ ತಿಂತೇನೆ, ಅದಕ್ಕೆ ಅವರಿಗೆ ಕೋಪ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸಪೋರ್ಟಲ್ಲಿದ್ದಾರೆ ದೊಡ್ಡಪ್ಪ. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಾರಿವಾಳ ದೊಡ್ಡಪ್ಪನಿಗೆ 3 ನಂಬರ್ ಸಿಕ್ಕಿದೆ, ಪಾರಿವಾಳಗೆ 1 ನಂಬರ್ ಸಿಕ್ಕಿದೆ, ಶಾಂತಿಸಿಗೆ 2 ನಂಬರ್ ಸಿಕ್ಕಿದೆ, 3 ಕಿರೀಟ ಪಾಲಾಗಿದೆ. ಹೌದು ಹೌದು ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ದೊಡ್ಡಪ್ಪ, ಸೂಪರಲ್ಲಿದ್ದಾರೆ. ಮಾತಾಡಿ ಏನಾದರೂ ದೊಡ್ಡಪ್ಪ. ನಿಮ್ಮ ಹೆಸರೆಂಥದ್ದು ದೊಡ್ಡಪ್ಪ ಅವರೇ? ದೊಡ್ಡಪ್ಪ ಪಾರಿವಾಳ ಅಂತ ನಗ್ತಾ ಇದ್ದಾರೆ. ನಿಂಗಾಗಿ ಹೇಳುವೆ ಕತೆ ನೂರನು. ಗೋಪಾಲ ಬಂದರು, ನಾನು ಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಗೋಪಾಲ, ವೆಲ್ಕಮ್ ವೆಲ್ಕಮ್. ಶಾಂತಿ ಊಟ ಇಲ್ಲದ ಅಂತ ಕೇಳ್ತಾ ಇದ್ದಾರೆ. ಪಾರಿವಾಳ ನೀನು ಯಾರಿಗೆ ಹೇಳೋದು ವೇಸ್ಟ್ ಅಂತ, ಮಾತಾಡೋ ಮುಂಚೆ ಯೋಚನೆ ಮಾಡಿ ಮಾತಾಡು ಗೊತ್ತಾಯ್ತಾ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಮ್ಯಾನ್. ದೊಡ್ಡಪ್ಪ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೌದು ಪಾರಿವಾಳ ಸೂಪರ್ ಮ್ಯಾನ್ ಪಾಪ. ನಮ್ಮಿಸ್ ಅವ್ರು ಬಂದರು. ಹಾಯ್ ನಮ್ಮಿಸ್, ವೆಲ್ಕಮ್. ಸಂಗೀತ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಿಚನ್ ಸಿಸ್ ಬಂದರು. ಹಾಯ್ ಕಿಚನ್ ಸಿಸ್, ವೆಲ್ಕಮ್. ದೊಡ್ಡಪ್ಪ ಅವರು 12 ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮಿಸ್ ಅವ್ರು ಲೈಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನಮ್ಮಿಸ್ ಅವರೇ, ಥ್ಯಾಂಕ್ ಯು. ಗೀತಾ ಸಿಸ್ಸಿಗೆ 1 ಕಿರೀಟ ಸಿಕ್ಕಿದೆ, ನಮ್ಮಿಸಿಗೆ 1 ಕಿರೀಟ ಸಿಕ್ಕಿದೆ. ಈಗ ಇದು ಯಾರು ಗರ್ಲ್ ಬಂದರು? ಯಾರು? ಗಿಫ್ಟ್ ಪ್ಲೀಸ್ ಫ್ರೆಂಡ್. ಇದು ಚಾನಲ್ ಇದೆಯಾ? ರೌಡಿ ಗರ್ಲ್ ಚಾನಲ್ ಇದೆಯಾ? ಚಾನಲ್ ಇದ್ದರೆ ಒಂದು ಗಿಫ್ಟ್ ನೋಡಿ, ಗಿಫ್ಟ್ ಕೇಳಿ ನೀವು ಆಯಿತಾ? ಕಪ್ಪು ಸಿಸ್ ಬರ್ತೀರಾ? ಆಯ್ ಕಪ್ಪು ಸಿಸ್, ವೆಲ್ಕಮ್. ಕಪ್ಪು ಸಿಸ್ ಒಣಸಾಂಡೇರ್ನ ದಾದ ಕಜಿಪ್ಪು. ಗೀತಾ ಸಿಸ್ ಊಟ ಆಯಿತಾ? ಎಂಥದ್ದು ಸ್ಪೆಷಲ್ ಇವತ್ತು? ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಮ್ಮಿ ಸಿಸ್. ಲವ್ಲಿ ಅವ್ರು ಬಂದರು. ಹೆಲೋ ಅಂತೇಳಿ. ಹೆಲೋ ಲವ್ಲಿ, ವೆಲ್ಕಮ್ ವೆಲ್ಕಮ್. ಲೈಕ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಅಮರ್ಜಿತ್ ಬಂದರು. ಹೆಲೋ ಜಿ ಅಂತ ಹೇಳಿದ್ರೆ. ಹಲೋ ಅಮರ್ಜಿತ್, ಒಂದು ಲೈಕ್ ಕೊಡಿ ಆಯಿತಾ? ಬಂದವರು ಲೈಕ್ ಕೊಡಿ. ಕಪ್ಪ ಕಲ್ಲಿ ಈಗ ಲಡೈ ಆಗ್ತದೆ, ಇಲ್ಲೀಗ ಲಡೈ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಪಾಲ್ ಬೆರಂಡಿಸ್ ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಸಿಸ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ದೊಡ್ಡಪ್ಪ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ನಮ್ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. 6:30ಕ್ಕೆ ನಮ್ಮಿಸ್ ಲೈವ್ ಉಂಟು, ಹೋಗಿ ಸಪೋರ್ಟ್ ಮಾಡಿ ಆಯಿತಾ? ಚಂದ್ರಶೇಖರ ನಮಸ್ಕಾರ ತಂಗಿ ಅಂತ. ನಮಸ್ಕಾರ ಚಂದ್ರಶೇಖರ, ವೆಲ್ಕಮ್ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ? ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯಿತಾ? ಅದು ಸೂಪರ್ ಮ್ಯಾನ್ ಅಲ್ಲ. ಓ ಪಾರಿವಾಳ ಬೇಡವ, ಪಾರಿವಾಳ ಪಾಪವ ಸೂಪರ್ ಮ್ಯಾನ್. ಲಕ್ಷ್ಮಿ ಅವ್ರು ಬಂದರು. ಲಕ್ಷ್ಮೀ ಸಿಸ್ ಬಂದರು. ಹಾಯ್ ಲಕ್ಷ್ಮೀ ಸಿಸ್, ವೆಲ್ಕಮ್. ದೊಡ್ಡಪ್ಪ ಅವರು ಹಾಯ್ ಕಪ್ಪು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಸಿಸ್ ವೆಲ್ಕಮ್. ಒಂದು ಲೈಕ್ ಕೊಡಿದ್ರೆ ಲೈಕ್ ಕೊಡಿ ಆಯಿತಾ? ಟ್ರೆಂಡಿಂಗ್ ಲಾಗ್ ಅವ್ರು ಬಂದು ನಿಮ್ಮ ಮಾತು ಸೂಪರ್ ಅಂತ. ಥ್ಯಾಂಕ್ ಯು ಟ್ರೆಂಡಿಂಗ್ ಲಾಗ್ ಅವರು, ಥ್ಯಾಂಕ್ ಯು ಸೋ ಮಚ್. ಚಾನಲ್ ಇದೆಯಾ? ಟ್ರೆಂಡಿಂಗ್ ಲಾಗ್ ಚಾನಲ್ ಇದೆಯಾ? ಪ್ಲೀಸ್ ಸಪೋರ್ಟ್ ಫ್ರೆಂಡ್. ನೋಡಿ ಇಲ್ಲಿ ರೌಡಿಗಳಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ ಆಯಿತಾ? ಚಾನಲ್ ಇದೆ ಅಂತೆ ಅವರದು. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರಮೇಶ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಲಕ್ಷ್ಮೀ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಕಪ್ಪು ಸಿಸ್ ಗೋಪಾಲ ಮೀನು ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಬಾಲೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಮ್ಮೀಸ್ ಅವರು. ದೊಡ್ಡಪ್ಪ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಕಿಚನ್ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಅಬ್ಬಾಸ್ ಅವರು ಧರ್ಮಸ್ಥಳ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ. MR ವಿವೇಕ್ ಸ್ವಾಮಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ರೋಹಿತ್ ಅವರು ಹಲೋ ಅಂತ ಹೇಳಿದೆ. ಎಲ್ಲರೂ ಲೈಕ್ ಕೊಡಿ ಆಯಿತಾ? ಲೈವ್ಗೆ ಬಂದ ಎಲ್ಲರೂ ಕೂಡ ಲೈಕ್ ಕೊಡಿ. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಶಾಂತಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ಸೂಪರ್ ಮ್ಯಾನ್ ಆ ವಿಷಯ ಯಾಕೆ ಈಗ? ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಪಾರಿವಾಳ, ನಿನ್ನ ನಂಬರ್ ಕೊಡು, ನಿನಗೆ ಸ್ವಲ್ಪ ಮಾತಾಡಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಟ್ರೆಂಡಿಂಗ್ ಲಾಗ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಟ್ರೆಂಡಿಂಗ್ ಲಾಗ್ ನೋಡಿ. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ ಆಯಿತಾ? ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಸ್ವಲ್ಪ ಸಿಕ್ಕಿತು ಅಕ್ಕ, ಖಾಲಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಗೋಪಾಲ್ ಅವರು. ಹೇಮಂತ್ ವಿಷಯಕ್ಕೆ ಸಹ ಯಾರು ಲಡೈ ಮಾಡೋದು ಬೇಡ. ಹೌದೌದು, ಯಾರು ಲಡೈ ಮಾಡೋದು ಬೇಡ. ಕಪ್ಪು ಸಿಸ್ ಹೇಳ್ತಾ ಇದ್ದಾರಲ್ಲ, ಹೇಮಂತ್ ವಿಷಯಕ್ಕೆ ಯಾರು ಲಡೈ ಮಾಡೋದು ಬೇಡ. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಲಕ್ಷ್ಮೀ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಎಲ್ಲರೂ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಅವನಿಗೆ ಸ್ವಲ್ಪ ಬೇಡ ಪಾರಿವಾಳ, ಇರಲಿಯಾ ಪಾರಿವಾಳ? ಲಕ್ಷ್ಮೀ ಸಿಸ್ ಇದ್ದಾರೆ. ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ಹೌದೌದು.
ಹೌದು ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಹೊಸಬರು ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಲಾಂಗ್ ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ನಮ್ಮ ಉಗ್ರಂ ಟೀಮ್ ರಾಹುಲ್ ಅವರು ಬಂದರು. ಹಾಯ್ ರಾಹುಲ್, ವೆಲ್ಕಮ್ ವೆಲ್ಕಮ್. ಲಕ್ಷ್ಮೀ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ದೊಡ್ಡಪ್ಪ ಸಪೋರ್ಟಿಂಗಲ್ಲಿದ್ದಾರೆ. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯಿತಾ. ವಿವೇಕ್ ಸ್ವಾಮಿ ಅವರು, ನಿಮ್ಮದು ಯಾವ ಊರು? ನಮ್ಮದು ಮಂಗಳೂರು. ವಿವೇಕ್ ಅವರೇ, ನಮ್ಮದು ಮಂಗಳೂರು. ನಿಮ್ಮದು ಯಾವ ಊರು? ಅನೂಪ್ ಅವರೇ ಸಪೋರ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ಚಾನಲ್ ಇದೆಯಾ ಅನೂಪ್ ಅವರೇ? ಚಾನಲ್ ಇದ್ದರೆ ಹೇಳಿ ಆಯಿತಾ. ಪಾರಿವಾಳ ಅವರು ಪಾರಿವಾಳ ಸಾಕು ಅಂತ ಹೇಳ್ತಾರೆ. ರಾಹುಲ್ ಹಾಯ್ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ತೆ ಅಂತ ಹೇಳಿ ದೊಡ್ಡಪ್ಪ ಅವರು ಪಾರಿವಾಳ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಅವರು ದೊಡ್ಡಪ್ಪ ಅವರು ಸಪೋರ್ಟಿಂಗ್ ಆಗಿದ್ದಾರೆ. ಮದರ್ ಈಸ್ ಮೈ ಮದರ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮದರ್ ಈಸ್ ಮೈ ಮದರ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈಕ್ ಕೊಡೋದ್ರೆ ಲೈಕ್ ಕೊಡಿ ಆಯಿತಾ. ಕಪ್ಪ ಕಾಯಿ ಅಂತ ಹೇಳ್ತಾ ಇದ್ದಾರೆ ರಾಹುಲ್. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು. ದೊಡ್ಡಪ್ಪ ಅಂತ ಕರೀತಾ ಇದ್ದಾರೆ. ಕಪ್ಪು ಸಿಸ್. ಲಾವಣಿ ಸಿಸ್ ಬಂದರು. ಹಾಯ್ ಲಾವಣಿ ಸಿಸ್, ವೆಲ್ಕಮ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಮದರ್ ಇಸ್ ಮೈ ಮದರ್ ಚಾನಲ್ ಇದೆಯಾ? ಮದರ್ ಇಸ್ ಮೈ ಮದರ್ ಚಾನಲ್ ಇದೆಯಾ? ಚಾನಲ್ ಇದ್ದರೆ ಹೇಳಿ ಆಯಿತಾ. ಬಾಯಿ ಒಂಜಿ ಮುಚ್ಚಲ್ಲ ಇಜಿಂದ ಯಾನು ಪೋಪೆ ಯಾನ ಬರ್ಪಿನೇ ಭಾರಿ ಅಪರೂಪ. ಇಜ್ಜಿ ಸೂಪರ್ ಮ್ಯಾನ್ ಆರು ಕಪ್ಪು ಸಿಸ್ ಪಂಡಿರತ್ತೆ ಆ ರೀತಿ ಕುಲ್ಲುವೇರು ಇತ್ತೆ ಅವೇ ಪಾರಿವಾಳನ ನಾವು ವಿಷಯ ದೆಪ್ಪುಜೇರು ಇರು ಸಪೋರ್ಟ್ ಮಲ್ಪಲೆ ಅವೇ. ನೀವು ನಮ್ಮ ಲೈವ್ಗೆ ಬರೋದಿಲ್ಲ. ಹೌದು ಲಕ್ಷ್ಮೀ ಸಿಸ್, ನನಗೆ ಯಾರ ಲೈವ್ಗೆ ಬರಲಿಕ್ಕೆ ಕೂಡ ಆಗೋದಿಲ್ಲ. ನಾನು ನಿಮ್ಮದು ವೀಡಿಯೋ ನೋಡ್ತೇನೆ ಆಯಿತಾ. ಲೈವ್ಗೆ ಬರೋದಿದ್ರೆ ವೀಡಿಯೋ ನೋಡ್ತೇನೆ ಲಕ್ಷ್ಮೀ ಸಿಸ್. ಬರ್ತೇನೆ, ಸಿಕ್ಕಿದ್ರೆ ಲೈವ್ ಸಿಕ್ಕಿದ್ರೆ ಖಂಡಿತ ಬರ್ತೇನೆ. ಮದರ್ ಇಸ್ ಮೈ ಮದರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಲಾವಣಿ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಲೈಕ್ ಡನ್ ಅಂತೇಳಿ ಥ್ಯಾಂಕ್ ಯು ಲಾವಣಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಮದರ್ ಇಸ್ ಮೈ ಮದರ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಸಿಸ್ ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ದತ್ತ ಇದ್ದೇನೆ ಅಂದೆ. ಕೇಕ್ದವಲುಲರಾ ದಾದಿ ಸ್ಪೆಷಲ್ ಇನಿ ಕಪ್ಪು ಸಿಸ್. ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಮದರ್ ಇಸ್ ಮೈ ಮದರ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಮೈ ಮದರ್ ಇಸ್ ಮೈ ಮದರ್. ಥ್ಯಾಂಕ್ ಯು. ಲಾವಣಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಮದರ್ ಇಸ್ ಮದರ್ ಸಪೋರ್ಟಿಂಗಲ್ಲಿದ್ದಾರೆ. ಕೆಂಪು ಕೋಲಾರ, ಕೆಂಪು ಕೋಲ, ಕೆಂಪು ಕ್ಯಾಂಪ, ಕೆಂಪು ಕೋಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಲಕ್ಷ್ಮೀ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಗೋಪಾಲ ಮನು ಲೈವ್ ಮುಗೀತಾ ಅಂತ ಕೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮದು ನಮ್ಮಿಸ್ ಅವರು ನಲಿವಿನ ವೇಳೆ ಅಂತ ಹೇಳ್ತಾ ಇದ್ದಾರೆ. ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿನೆನಪಲಿ ಬರೆದೇನು ಓಲೆ. ಉಗ್ರಂ ಅವರು ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಕೇಕ್ ಮಲ್ತೊಂದುಳ್ಳೆ ವಿಡಿಯೋ. ಕೇಕ್ ಮಲ್ತೊಂದಿದ್ದಾರೆ. ಎನಕ್ಕೆ ಇಷ್ಟದ ಕೇಕ್ ಅವೆಲ್ಲ ಸಪೋರ್ಟ್ ಅಂತ ಹೇಳಿದ್ದಾರೆ. ಯಾವ ಶಂಕರ್ ಅವರು ಗುಡ್ ಆಫ್ಟರ್ನೂನ್ ಅಂತ ಹೇಳಿದ್ದಾರೆ. ಗುಡ್ ಆಫ್ಟರ್ನೂನ್ ಶಂಕರ್ ಅವರೇ. ಈ ಮೆಸೇಜ್ಲು ಫಾಸ್ಟ್ ಟೈಮ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಶಂಕರ್ ಅವರೇ ನಿಮಗೆ ಗುಡ್ ಆಫ್ಟರ್ನೂನ್. ಒಂದು ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡಿದವರು ಮತ್ತೆ ಶಂಕರ್ ಅವ್ರಿಗೆ ಹಾಯ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಂಕರ್ ಅವರೇ, ನಿಮಗೆ ವೆಲ್ಕಮ್. ಪುನೀತ್ ಕುಮಾರ್ ನನ್ನ ಪ್ರೀತಿ ಅವರು ಬಂದರು. ಹಾಯ್ ಪುನೀತ್ ಕುಮಾರ್ ವೆಲ್ಕಮ್. ಮತ್ತು ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿಸ್ಸಸ್ ಮುಗಿಲಿಲ್ಲ ಪಾರಿವಾಳ, ಜಗಳ ಮಾಡಬೇಡ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಬಿರಾದರ್ ಅವರು ಬಂದರು. ಹಾಯ್ ಅನಿಲ್ ಅವರೇ ವೆಲ್ಕಮ್. ಲೈಕ್ ಕೊಡೋರು ಲೈಕ್ ಕೊಡಿ ಆಯಿತಾ. ಮದರ್ ಈಸ್ ಮೈ ಮದರ್ ಅಂತ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಪಾರಿವಾಳ ಊಟ ಆಗಿಲ್ಲ, ದಾವಣಗೆರೆಗೆ ಹೋಗ್ತಾ ಇದ್ದೇನೆ. ಹೌದಾ ರಾಹುಲ್? ದಾವಣಗೆರೆಗೆ ಹೋಗ್ತಾ ಇದ್ದೀರಾ ಈಗ ಹೋಗುದಾ? ಗೋಪಾಲ ಆತನಾಗ್ತಾ ಇದ್ದಾರೆ. ಸೂಪರ್ ಮ್ಯಾನ್ ಸಪೋರ್ಟ್. ರಾಹುಲ್ ಅವರು ಸೂಪರ್ ಅಂತ ಸಪೋರ್ಟಿಂಗಲ್ಲಿದ್ದಾರೆ. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಊಟ ಆಗಲಿಲ್ಲ, ನಾನಿವತ್ತು ತಿಂದದ್ದು ಲೇಟ್, ಊಟ ಮಾಡಲಿಲ್ಲ, ಮತ್ತೆ ಮಾಡ್ತೇನೆ ಅಂತ. ಲಕ್ಷ್ಮಿ ಸಿಸ್ ಮತ್ತು ಕಿಚನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಲಾವಣ್ಯ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಕೋಡೆ ರಾತ್ರಿಗೆ ಮಂದರ ಸಿಸ್ನ ಲೈವ್ ತಿಕ್ಕಂಡೇರಿ ಗಿಜ್ಜಿಜಿ ಮಂದರ ಸಿಸ್ ಕೋಡೆ ಲೈವ್ ಮಲ್ದಿಜೀರು. ಮಂದರ ಸಿಸ್ ನಿನ್ನೆ ಲೈವ್ ಮಾಡಲಿಲ್ಲ, ಅವರಿಗೆ ತಲೆನೋವಂತೆ, ಅದಕ್ಕೆ ಮಾಡಲಿಲ್ಲ ಅವರು. ಬಂದರೆ ಸುಮ್ಮನೆ ಬಿಡಲ್ಲ ಗೋಪಾಲ, ನನಗೆ ಕೋಪ ತರಿಸ್ತದೇನೆ ಅವನು. ಪಾರಿವಾಳ ಈಗ ಬೇಡವ ಪಾರಿವಾಳ ಆಯಿತಾ. ಸ್ವಲ್ಪ ಸಮಾಧಾನದಿಂದಿರಿ ಆಯಿತಾ ಪಾರಿವಾಳ ಮತ್ತು ಸೂಪರ್ ಮ್ಯಾನ್. ಬೆಳಕ ಬಂದರೆ ಸೂಪರ್ ಚಾಟ್ ತೆಗಿಲಿಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ ಏರಿಂದ? ಗೊತ್ತಾಡಿ ಕಪಸಿಸ್ ಏರಿಂದ ಬೆಳಕ. ಅಕ್ಷಿತಾ ಸಂದೀಪ್ ಅವರು ಬಂದರು. ಹಾಯ್ ಅಂತ ಹೇಳ್ತಾರೆ. ಹಾಯ್ ಅಕ್ಷಿತಾ, ವೆಲ್ಕಮ್. ಗುಡ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಯಾಕೆ ನಗ್ತಾ ಇದ್ದೀರಾ ಕಪ್ಪು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರು ಬೀಚ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಮಂಗಳೂರು ಬೀಚ್ ಚೆನ್ನಾಗಿದೆ. ಈಗ ಬೀಚಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಲಕ್ಷ್ಮಿ ಅವರೇ. ಅಕ್ಕ ಬೆಂಗಳೂರು ಥರ ಎಲ್ಲ ಡಿಸ್ಟಿಕ್ ಆಗ್ಬೋದು. ವಂಶಿಯವರೇ ವೆಲ್ಕಮ್. ನಿಮ್ಗೆ ಒಂದು ಲೈಕ್ ಕೊಡಿ ವಂಶಿಯವರೇ. ಊಟ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಊಟ ಆಗಿಲ್ಲವಾ ಅನಿಲ್ ಅವರೇ? ಊಟ ಆಗಿಲ್ಲ. ನಿಮ್ಮದು ಊಟ ಆಯಿತಾ? ನಂದು ಊಟ ಆಗಿಲ್ಲ.
ಇನ್ನಾಗಬೇಕು, ಸ್ವಲ್ಪ ಲೇಟು. ಟಿಫಿನ್ ಮಾಡಿದೆ ಲೇಟ್ ನಾನು. ಸೂಪರ್, ಯಾರು ಲೈವ್ ಬರಬೇಕು ಹೇಳು? ಸೂಪರ್, ಯಾರು ಲೈವ್ ಬರಬೇಕು ಹೇಳು? ಇಬ್ಬರು ಕೂಡ ಬೇಕು ಆಯಿತಾ. ಸೂಪರ್ ಮ್ಯಾನ್ ಕೂಡ ಬೇಕು, ಪಾರಿವಾಳ ಕೂಡ ಲೈವಲ್ಲಿ ಇರಬೇಕು ನನಗೆ ಆಯಿತಾ. ಬೆನಕ ಯಾರು ಅಂತ ಹುಡುಕಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಬೆನಕ ಯಾರು ಅಂತ ಗೊತ್ತಾಯ್ತಂತೆ. ಖುಷಿ ಆಯ್ತು. ಈಗ ಬೆನಕ ಯಾರು ಅಂತ ಗೊತ್ತಾಗ್ತದೆ. ಈಗ ಮಂಗಳೂರು ಬೀಚ್ ನಾವು ಬಿಸಿಲು ಹೊತ್ತಿನಲ್ಲಿ ಹೋಗಿದ್ವಿ. ಹೌದೌದು, ಈಗ ಹೋಗ್ಲಿಕ್ಕೆ ಆಗೋದಿಲ್ಲವ. ಈಗ ತುಂಬ ಕಡಲು ದೊಡ್ಡದಾಗಿದೆ. ಈಗ ಹೋಗ್ಲಿಕ್ಕೆ ಕಷ್ಟ. ಹೋಗ್ತಾರೆ, ಆದರೆ ದೂರ ನಿಂತ್ಕೊಂಡು ನೋಡಬೇಕು. ಬಾನ್ವಿ ಸಿಸ್ ಬರ್ತೀರಾ? ಹಾಯ್ ಬನ್ನೋದಿಲ್ಲ. ಹಾಯ್ ಬಾನ್ವಿ ಸಿಸ್, ವೆಲ್ಕಮ್ ವೆಲ್ಕಮ್. ಒಂದು ಛತ್ರಿ, ಸೀರೆ ಎಲ್ಲ ತಂದಿದ್ದೆ. ಹೌದಾ ಲಕ್ಷ್ಮಿ ಅವರೇ, ಇನ್ನೊಮ್ಮೆ ಬನ್ನಿ ಮಂಗಳೂರಿಗೆ. ಶೇಖರ್ ಅವರು ಬಂದರು. ಹಾಯ್ ಶೇಖರ್ ಅವರು, ವೆಲ್ಕಮ್. ಒಂದು ಲೈಕ್ ಕೊಡಿಯ ಶೇಖರ್ ಅವರೇ. ಒನಸಾಂಡೆ ಒನಸಾತು ಜಿ ಯಾನು ತಿಂಡ್ರೆ ಲೇಟ್ ತಿನ್ನಿಯ ಇಡ್ಲಿ ಇತ್ತಂಡು ಹಂಚೆ ಲೇಟ್ ತಿನ್ನಿ ಒನಸ್ನಾನ ಲೇಟು ಅಂತ. ಸೀರೆ ತುಂಬ ವರ್ಷ ಬಾಳಿಕೆ ಬಂತು. ಹೌದೌದು, ಇಲ್ಲಿದು ಸೀರೆ ಎಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರ್ತದೆ. ಬನ್ನಿ, ಇನ್ನೊಮ್ಮೆ ಬನ್ನಿ. ಪಿನ್ ಮಲ್ಪಲೆ. ಓಕೆ ಓಕೆ ನೋಡಿ ಬಾನ್ವಿ, ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯಿತಾ. ನಾನು ಕಪ್ಪು, ನನ್ನ ತಪ್ಪರು. ಗೋಪಾಲ ಮಾತಾಡುವಾಗ ಆಲೋಚನೆ ಮಾಡಬೇಕು. ಹೇಮಂತ್ ವಿಷಯ ನನ್ನ ವಿಷಯ ಯಾಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಹಾಯ್ ಬಾನ್ವಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಶಿಫಾನ್ ಜಾರ್ಜೆಟ್ ಥರ. ಹೌದೌದು, ಎಲ್ಲ ಇದೆ. ಕಂಜಿವರಂ, ಬನಾರಸ್ ಎಲ್ಲ ಸಾರಿ ಸಿಗ್ತದೆ ಇಲ್ಲಿ. ಸೂಪರ್ ಮ್ಯಾನ್, ನಿನ್ನ ಬಾಲ ಕಿತ್ತು ಕೈಗೆ ಕೊಡ್ತೀನಿ. ಅಯ್ಯೋ ಪಾರಿವಾಳ ಬೇಡವ. ಪಾರಿವಾಳ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಸಿಸ್ ಮದರ್ ಈಸ್ ಮದರ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ನಿಮ್ದು ಚಾನಲ್ ಇದೆಯಾ ಮದರ್ ಈಸ್ ಮದರ್? ಕಿಚನ್ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಎಲ್ಲರೂ ಕೂಡ ಸಪೋರ್ಟಿಂಗ್. ಭವಾನಿ ಹಾಯ್, ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಶಾಂತ ಸಿಸ್ ಹಾಯ್ ಅಂತ ಹೇಳ್ತಾರೆ. ಹಾಡು ಕೇಳೋಕ್ಕೆ ನಿಮ್ಮ ಲೈವ್ಗೆ ಬರಬೇಕು ನಾನು. ಹಾಡು ಕೇಳಿಕೆ ಬಂದದ್ದಾ? ನಿಮಗೋಸ್ಕರ ಒಂದು ಆಡುತ್ತೇನೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಅಕ್ಕ ಯಾನು ಪೋಪೆ ಆಯ್ ಬಾಯ್ಡ್ ಬತ್ತಿನದ ಅದಾದ ಪಾತಿರೊಂದುಲ್ಲೆ ಯಾನು ಪೋಪರೇ ಸೂಪರ್ ಮ್ಯಾನ್. ಓಕೆ ಥ್ಯಾಂಕ್ ಯು ಸೋ ಮಚ್. ಅವೇ ಮತ್ತೆ ಸಪೋರ್ಟ್ ಮಾಡ್ತಾರತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇಜಾರು ಮಲ್ಪೊಚ್ಚಿ ಏರ್ಲ ಬೇಜಾರು ಮಲ್ಪೊಚ್ಚಿ ಏರ್ಲ ಪೆಟ್ಟು ಮಲ್ಪೊಚ್ಚಿ ಏರ್ಲ ಗಲಾಟೆ ಮಲ್ಪೊಚ್ಚಿ ಮಾತೆಲ್ಲ ಸಮಾಧಾನ ನಡೀತದೆ. ಲೈವ್ ಎಡ್ಡೆಡ್ ಪೋಪಿಲಕ ಮಲ್ಪಲೆ ಮಾತೆಲ್ಲ. ಅವೇ ಎನ್ನ ಒಂದು ವಿನಂತಿ ನನ್ನದು ಎಲ್ಲರ ಹತ್ರ. ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಕಿಚನ್ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ನಾನು ಎಂತ ಹೇಳಿದೆ ಹೇಮಂತ್ ಮತ್ತೆ ನಿಮ್ಮ ವಿಷಯ ಕಪ್ಪು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಖುಷಿಯಾಗಿ ಆಡ್ತೀರಾ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್. ಥ್ಯಾಂಕ್ ಯು ಸೋ ಮಚ್. ಕಿಚನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಸುಬ್ರಹ್ಮಣ್ಯ ದೇವಡಿಗೆ ಅವ್ರು ಬಂದರು. ಸಾರಿ ಏನು ನನಗೆ ಸಾರು ಮೀನು ಸಾರು. ಕಿಚನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಕಪ್ಪು ಸಿಸ್ ಹೇಮಂತ್ಗೆ ನಾನು ಯಾಕೆ ಜೋರು ಮಾಡಿದ್ದೆ ಎಲ್ಲರಿಗೂ ಗೊತ್ತಿದೆ, ಅವನಿಗೆ ಏನು ಬೇಜಾರಿಲ್ಲ, ಥರ್ಡ್ ಪರ್ಸನ್ಗೆ ಯಾಕೆ ಬೇಕು. ಹೌದೌದು, ಹೇಮಂತ್ ಅವ್ರು ಬರ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ. ನಾವು ಎಷ್ಟು ಬೈದರೂ ಕೂಡ ಅವ್ರು ಬರ್ತಾರೆ. ಅವ್ರು ಬೇಜಾರು ಮಾಡೋದಿಲ್ಲ ಹೇಮಂತ್. ಮತ್ತು ನೀವು ಯಾಕೆ ಸುಮ್ಮನೆ ನೀವು ಯಾಕೆ ಗಲಾಟೆ ಮಾಡ್ತೀರಾ ಅಂತ ನನಗೆ ಗೊತ್ತಾಗೋದಿಲ್ಲ ಮಾರ್ರೆ. ಇದು ಕಪ್ಪು ಸಿಸ್ ಹೇಳಿದ್ದು ಸರಿಯಾಗಿದೆ. ಕಿಚನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಇನ್ನೂ ಇಲ್ಲ ಅಕ್ಕ ಅಂತ ಹೇಳ್ತಾರೆ. ಹೌದಾ ಅನಿಲ್ ಅವರೇ, ಏನು ಲೇಟ್? ಸುಬ್ರಹ್ಮಣ್ಯದ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಅವರೇ ಚಾನಲ್ ಇದೆಯಾ? ಈನ ನೇಮ್ ಕ್ಯಾ ಹೇ? ಮೇರಾ ನೇಮ್ ಸಂಗೀತ ಹೇ. ಎಸ್ ಗೊತ್ತು ಎಸ್. ನಮಿಸ್ ಅವರು ಮುಂಜಾನೆಯ ಮಂಜು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನನ್ನ ಲೈವ್ 3:30ಕ್ಕೆ ನನ್ನ ಲೈವ್ ಅಂತ ಹೇಳ್ತಾ ಇದ್ದಾರೆ. ಲೈವಲ್ಲಿ ಬಂದು ಜಗಳ ಆಡಬೇಡಿ, ಯಾರು ಒಳ್ಳೆ ರೀತಿಯಲ್ಲಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಪ್ರತಿದಿನ ಸಂಜೆ 6:30ಕ್ಕೆ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಿ ಸಿಸ್ ನಿಮ್ಮ ಭಾಷೆ ತುಂಬ ಚೆನ್ನಾಗುಂಟು ಮಾರಾಯರೇ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸುಬ್ರಹ್ಮಣ್ಯ ಅವರು, ಥ್ಯಾಂಕ್ ಯು ಸೋ ಮಚ್. ನಮ್ಮಿ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಲಕ್ಷ್ಮೀ ಸಿಸ್ನ ಲೈವ್ 3:30ಕ್ಕೆ ಉಂಟಂತೆ. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯ್ತು ಅವರಿಗೆ. ನಾನು ಅವರ ವಿಷಯ ಮಾತಾಡಲಿಲ್ಲ ಕಪ್ಪು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಜಗಳ ಮಾಡಿ ನನಗೆ ಏನು ಖುಷಿ ನೋಡಲಿಕ್ಕೆ.
ಅರುಣ ಕೇಕ್ ಆವದುಂಡು ಜಗಳ ನಿಕ್ಕುಲ್ ಜಗಳ ಅಲ್ಪಲೆ ಇಲ್ಲ ಪಾರಿವಾಳ ನಿಮ್ದು ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಬ್ಲ್ಯಾಕ್ ಆಯ್ ಅಂತ ಹೇಳ್ತಾರೆ. ಗೋಪಾಲ ನಿನಗೆ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಸ್ಟರ್ ಗಿವ್ ದಿಸ್ ಡಾಟರ್ಸ್ ಪ್ರತಿದಿನ ಸಂಜೆ 6:30ಕ್ಕೆ ಲೈವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮಿಸ್ಸಿಸ್ ಕಪ್ಪು ನಿಮಗೆ ಖುಷಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ದಾರೆ. ತೆಲುಗು ಹಾಡು ಬಂದರೆ ಹೇಳಿ ಕೇಳಿಕೊಂಡು ಹೋಗ್ತೇನೆ. ತೆಲುಗು ಬರೋದಿಲ್ಲ ನನಗೆ. ತೆಲುಗು ಬರ್ತೇನೆ. ನೀವು ತೆಲುಗಿನವರ ಲಕ್ಷ್ಮೀ ಸಿಸ್? ತೆಲುಗು ಬರೋದಿಲ್ಲವ ನನಗೆ. ಹಾಯ್ ಭಾನು ಅಂತ ಹೇಳ್ತಾ ಇದ್ದಾರೆ. ಭಾನು ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮದರ್ ಇಸ್ ಮದರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಹೊಸಬರು ನನ್ನ ಚಾನಲ್ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಿ ಸಿಸ್ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಯಾರು? ಬಾನ್ವಿ ಸಿಸ್ ಇದ್ದಾರಲ್ಲ ನೋಡಿ, ಇಲ್ಲಿ ಪಿನ್ ಐಡಿಯಲ್ಲಿ ಇದ್ದಾರೆ ನೋಡಿ. ಅವರ ಚಾನಲನ್ನು ಒಮ್ಮೆ ನೋಡಿಕೊಂಡು ಬನ್ನಿ. SRS ಅವರೇ. ಹಾಯ್ ದುರ್ಗಾ ಸಿಸ್, ಊಟ ಆಯ್ತಾ? ಊಟ ಆಗಿಲ್ಲ. ಅದು ಇವರು ಶ್ರೀಧರ್ ಅವರೇ, ಏನು ಗೊತ್ತಾ, ನಾನು ಟಿಫಿನ್ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗೆ ಊಟ ಮಾಡಲಿಲ್ಲ ಇವತ್ತು. ಮತ್ತೆ ಮಾಡ್ತೇನೆ ಅಂತ. ಕಪ್ಪಕ್ಕ ನೀವು ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೆ? ನಾನು ಎಂತ ಆದರೂ ಅವರ ಸುದ್ದಿ ನಿಮ್ಮ ಸುದ್ದಿ ಹೇಳಿದೇನಾ ಅಂತ ಕೇಳ್ತಾ ಇದ್ದಾರೆ. ಗೋಪಾಲ ಬೇರೆ. ಈಗ ಗೋಪಾಲದ್ದು ಲೈಕ್ ಡನ್ ಅಂತ ಹೇಳ್ತಾರೆ. ಹೇಮಂತ್ ಬೈಜ್ಜೀರಿ ಪೋಪುನ ಬರ್ಪುನ ಬೈಜ್ಜಿರಲ್ಲ. ಪ್ಲೀಸ್ ಗಿವ್ ಮಿ ಮೈ ಮೈನ್ ಐ ಡಿ ಬ್ಲೂ. ಎಲ್ಲಿದೆ ನಿಮ್ಮ ಮೈನ್ ಐ ಡಿ? ಮದರ್ ಇಸ್ ಮದರ್, ಇದು ಮೈನ್ ಐಡಿಯಾ? ಕೊಟ್ಟಿದ್ದೇನೆ ಇದಕ್ಕೆ ನೋಡಿ. ಮೈನ್ ಐಡಿಯಲ್ಲಿ ಬನ್ನಿ. ಕಿಚನ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಶಾಂತ ಸಿಸ್ ಲೈಕ್ ಕೊಡಿ ಅಂತ. ಯಾವುದಾದ್ರು ಲೈಕ್ ಕೊಡೋದಾದ್ರೆ ಲೈಕ್ ಕೊಡಿ ಆಯಿತಾ. ಮದರ್ ಇಸ್ ಮದರ್ ಸಪೋರ್ಟಿಂಗಲ್ಲಿದೆ. ಬಸವರಾಜ್ ಅವರ ಅಜ್ಜ ಊಟ ಆಗಿಲ್ಲ. ಬಸವರಾಜ ಅಜ್ಜ ಅವರೇ, ನಂದು ಊಟ ಆಗಿಲ್ಲ ಮಾರ್ರೆ. ನೀವು ಬಂದದ್ದಾಗ್ಬೋದು ಅಜ್ಜ ಆಗಿ ಕೂಡ ಇಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್ ಬಸವರಾಜರೇ. ಬಂದಿದ್ದೀರಲ್ಲ, ಒಂದು ಲೈಕ್ ಕೊಡಿ ಆಯಿತಾ. ಕಾದರ್ ಅವರು ಹಲೋ ಅಕ್ಕ ಅಂತ ಇದ್ದ. ಹಾಯ್ ಕಾದರ್ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಮತ್ತೆ ಸಬ್ಬಾಗದಿದೆ ಸಬ್ಬಾಗಿ. ಮದರ್ ಇಸ್ ಮೈ ಮದರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಲಾವಣ್ಯ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಗೋಪಾಲ ನಿನಗೆ ಹೇಳಿಲ್ಲ ಮಾರಾಯ. ಗೋಪಾಲ ನಿನಗೆ ಹೇಳಿಲ್ಲ ಅಂತ ಆಗ ಕೂಡ ಹೇಳಿದರು ಅವರು. ಹೀಗೆ ಹೇಳಿದ್ರು ನಿನಗೆ ನಲಿವಿನ ವೇಳೆ, ಅದು ನಿನಗೆ ಹೇಳಿಲ್ಲ. ಅದು ನೀನು ಅರ್ಥ ಮಾಡಿಕೊಳ್ಳಬೇಕು ಗೋಪಾಲ. ಅದು ಎಲ್ಲರೂ ನನ್ನ ಲೈವ್ಗೆ ಬನ್ನಿ ಅಂತ ಹೇಳಿದ್ದೇನೆ. ಅದು ಹೌದೌದು. ನಮ್ಮಿ ಸಿಸ್ನ ಲೈವು ಸಂಜೆ 6:30ಕ್ಕೆ ಉಂಟು. ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಐಡಿಯಲ್ಲಿ ಇರೋರು ಲೈಕ್ ಕೊಡಿ. ಹೌದು, ಎಲ್ಲ ಲೈಕ್ ಕೊಡಿ ಆಯಿತಾ. ಮ್ಯೂಟ್ ಸಪೋರ್ಟ್. ಓಕೆ ಶ್ರೀಧರ್ ಅವರು, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಮ್ಯೂಟಲ್ಲಿ. ಓಕೆ. ಕಂಡಂತೆ ಕುಣಿಯಿತು ಮನವು, ಅನುರಾಗ ತಂದಿತು ಒಲವು. ಮತ್ತೆ ಬರುವುದಿಲ್ಲ, ಅಷ್ಟೇ ಬರುವುದು. ಲಿರಿಕ್ಸ್ ಇದ್ರೆ ಹಾಕಿ ಲಕ್ಷ್ಮೀ ಸಿಸ್. ನಾನು ಮೇಲೆ ನಿಲ್ತೇನೆ. ಮತ್ತೆ ನನ್ನ ಹೆಸರು ಹೇಳಿದ್ರಿ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಪಾರಿವಾಳ ಶ್ರೀಭದ್ರ ಆಯ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಲಾವಣ್ಯ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ನಮ್ಮೀಸ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಶಾಂತ ಸಿಸ್ ಲೈವನ್ನು ಹಾಳು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಪೆಟ್ಟು ಮಾಡಬೇಡಿ ಆಯಿತಾ. ಸಮಾಧಾನದಿಂದ ಎಲ್ಲರೂ ವರ್ತಿಸಿ. ಮತ್ತೆ ಹೋಗುವಾಗ ಊಟ ಕೊಡ್ತೇನೆ, ಊಟ ಮಾಡಿ ಹೋಗಿ ಆಯಿತಾ. ಹಾಯ್ ನವೀನ್ ಬ್ರೋ, ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಸಾಂಗ್ ಪಲ್ಲೆ ದಿನೇಶ್ ಅವರು ಸಾಂಗು ಪನೋಡತೆ ಸಾಂಗ್ ನೆನಪೇ ಬರ್ಪುಜಿ ಮೈ ನವ್ವೆ. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಲಾ. ಥ್ಯಾಂಕ್ ಯು ದಿನೇಶ್ ಅವರು, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡುತ್ತಿರೋದಕ್ಕೆ. ಒಂದು ಲೈಕ್ ಕೊಡಿ ಆಯಿತಾ. ಲೈವ್ಗೆ ಬಂದವರು ಲೈಕ್ ಕೊಡಿ ಒಂದು. ಶ್ರೀಧರ್ ಅವರು ಮ್ಯೂಟ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಆನ್ ಡ್ಯೂಟಿ. ಓಕೆ ಶ್ರೀಧರ್, ನೋ ಪ್ರಾಬ್ಲಮ್. ಸಪೋರ್ಟ್ ಮಾಡಿ ನೀವು. ಹೊಸಬರು ಚಾನಲ್ಗೆ ಕನೆಕ್ಟ್ ಆಗಿ ಅಂತ ಹೇಳಿದೆ. ಗೋಪಾಲ ಹೋಗು ಸುಮ್ಮನೆ, ನನ್ನ ತಲೆನೋವು. ಹೌದೌದು, ಅದು ರಾಷ್ಟ್ರ ಸಿಸ್ಗೆ ನಿನ್ನೆಯಿಂದ ತಲೆನೋವು ಉಂಟು. ನೀವು ಅವರಿಗೆ ಇದು ಮಾಡಬೇಡಿ ಆಯಿತಾ. ಸ್ವಲ್ಪ ಸಮಾಧಾನ ಎಲ್ಲರೂ ಕೂಡ. ಬಾಲಕೃಷ್ಣ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಯಾನು ಪೋಪನ್ ದುರ್ಗಾ ಸಿಸ್, ಪ್ರೀತಿ ಸಿಸ್ ನಡೆ. ಪ್ರೀತಿ ಸಿಸ್ ಲೈವ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀರಲ್ಲ. ಓಕೆ ಶಾಂತ ಸಿಸ್. ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ ಶಾಂತ ಸಿಸ್. ಮತ್ತೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.
ಸೂಪರ್ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಸಿಸ್. ನಿನ್ನ ಲೈವ್ಗೆ ಬಂದರೆ ಏನು ಕೊಡ್ತೀಯ ಹೇಳು ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಲಕ್ಷ್ಮಿ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಶ್ರೀಧರ್ ಅವರು ಸಪೋರ್ಟು, ಲಕ್ಷ್ಮಿ ಸಿಸ್ ಸಪೋರ್ಟು, ಲಾವಣಿ ಸಿಸ್ ಸಪೋರ್ಟ್. ಗೋಪಾಲ ನಾನು ಎಂತ ಮಾಡಿಲ್ಲ ಯಾರ ಸುದ್ದಿ ಇಜ್ಜಿಯೇ ಗೋಪಾಲ ಇರೇಗ 10 ಪನ್ನಿ ಗೋಪಾಲ ಈರ್ದಾಲ ಬೇಜಾರು ಮಲ್ಪಚ್ಚಿ ಕಪ್ಪು ಸಿಸ್ ಇರೇಗ 10ಗೆ ಪನ್ನಿ ಇರತ್ತೆ ಯಾರು. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಲಕ್ಷ್ಮಿ ಸಿಸ್ ಸಪೋರ್ಟು, ಶ್ರೀಧರ್ ಅವರು ಸಪೋರ್ಟು, ಕಿಚನ್ ಕ್ವೀನ್ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೇಮಂತ್ ಮಿತ್ ಉಂತೋಚಿ ತೀರ್ಥಬಲ ಅನ್ನಂದು ಹೇಮಂತ್ ಬನ್ನಿ ಕೆಳಗೆ ಬನ್ನಿ. ಹೇಮಂತ್ ತೀರ್ಥಬಲೆ ಕಿಚನ್ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿ. ಥ್ಯಾಂಕ್ ಯು ಕಿಚನ್ ಸಿಸ್, ಥ್ಯಾಂಕ್ ಯು ಶ್ರೀಧರ್ ಅವರೇ. ಅವರು ಥ್ಯಾಂಕ್ ಯು ಲಕ್ಷ್ಮಿ ಸಿಸ್, ಥ್ಯಾಂಕ್ ಯು ಲಾವಣ್ಯ ಸಿಸ್. ಕ್ರಾಸ್ಟ ಸಿಸ್ ವನಸಾಂಡೆ ಅಂತ ಕೇಳ್ತಾ ಇದ್ದಾರೆ, ಅವ್ರು ಕೇಕ್ ಮಾಡ್ತಾ ಇದ್ದಾರಂತೆ ಕ್ರಾಸ್ಟ ಸಿಸ್. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್. ಸಂಗೀತಕ್ಕ ವನಸಾಂಡೆ ಇಜ್ಜಿ ನನ್ನ ಓಡು ಬಾಲಕೃಷ್ಣ ಈರ್ನ ಆಂಡೆ ವನಸ್ ಬಾಲಕೃಷ್ಣ ಬ್ರೋ ಈರ್ನ ವನಸಾಂಡ. ಲಾವಣಿ ಸಿಸ್ ಬಾಯ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಲಾವಣಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಶಾಂತ ಅವರ ಹಾಗೆ ಶಾಂತವಾಗಿರಿ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಂಗೀತ ಹಂಸಗೀತ ರಸಮಯ ಸಂತೋಷ ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ ಅಷ್ಟೇ ಬರುದದು. ತುಳು ಸಾಂಗ್ ಪಲ್ಲೆ ತುಳು ಸಾಂಗ್ ಎನ್ನ ಜೀವದ ಸೆಳೆಯಾಲ ಪ್ರತಿ ಜನ್ಮಗು ಜೊತೆಯಾಲ ಎನ್ನ ಉಡಲದಾರ ಮನೆಗೆ ಮೋಕೆದ ರಾಣಿಯ. ಲಿರಿಕ್ಸ್ ಇತ್ತರ ಪಾಡ್ಲೆ ಪನ್ಪೆ ಇಂಕ್ ಕೆಲವು ಲಿರಿಕ್ಸ್ ಬರ್ಪುಜಿ ಆಮೇಲೆ ಲಿರಿಕ್ಸ್ ಇಜ್ಜಂದ್ರೆ ಪಂಡ್ರೆ ಒಂಥರ ಒಂದು ಹಾಕ್ಬೋದು ಒಟ್ರಾಸಿ ಪಂಡ್ರೆ ಅಂಚ ಅಂಗಡಿಯಲ್ಲಿ ಇದ್ದೀನಕ್ಕ. ಹೌದಾ ಅನಿಲ್ ಅವರೇ, ಓಕೆ ಓಕೆ ಥ್ಯಾಂಕ್ ಯು, ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗೋದವ್ರು ಕನೆಕ್ಟ್ ಆಗಿ ಆಯಿತಾ. ಶ್ರೀ ಬ್ರೋ ಹಾಯ್ ಇಜ್ಜಿ ಅಂತ ಹೇಳ್ತಾ ಇದ್ದಾರೆ. ತುಳು ಸಾಂಗ್ ಪಲ್ಲೆ ಪನೊಂದುಳ್ಳೆ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ಕ್ರಸ್ಟಸಿಸ್ ಅಂತ ಹೇಳ್ತಾ ಇದೆ. ದಾದ ಇತ್ತೆ ಅಕ್ಕ ಬರ್ಪುನು ಈರು ಬರ್ಪುನು ಎಂಗುಲ್ ತೂಪುನು ಪೂರ ಉಂಡು ಬಲಿ ಹೇಮಂತ್ ಈರು ಹೈಡಿಡಿತ್ತಾರತ್ತೆ ಹೇಮಂತ್ ಕ್ರಾಸ್ಟಸಿಸ್ ಲೆತ್ತಿನಿಗೆ ಬರ್ತೀನಂತ. ಲಕ್ಷ್ಮಿ ಸಪೋರ್ಟಿಂಗಲ್ಲಿದ್ದಾರೆ. ಹೇಮಂತ್ ಯಾನು ಒಂಜುವಾಗ ಕಲರ್ ಪೀಸ್ ಉಂದತೆ ಹೇಮಂತ್ ಎಂಚ ಬತ್ತಿಂದುಲೇ ಕ್ರಾಸ್ಟಸಿಸ್ ಲೆತ್ತಿನಿ ಕ್ರಾಸ್ಟಸಿಸ್ ದಾರ ತಿಂಡಿಕೇನಂದುಳ್ಳೇರು. ಶ್ರೀಧರ ಬ್ರೋ ಲಕ್ಷ್ಮಿ ಸಪೋರ್ಟಿಂಗ್ ಬನ್ನಿ ಏನೋ ಲೈವಿಗೆ ಗಲಾಟೆ ಮಾಡುವವರು ಬನ್ನಿ. ಇವತ್ತು ಫುಲ್ ನೆಟ್ವರ್ಕ್ ಇದೆ ನನಗೆ ಅಂತೇಳಿ. ಇಲ್ಲದಿದ್ರೆ ನೆಟ್ವರ್ಕ್ ಖಾಲಿ ಆಗ್ತದಲ್ಲ ಪಾರಿವಾಳ. ಇವತ್ತು ಫುಲ್ ನೆಟ್ವರ್ಕ್ ಅಂತೆ. ಲಕ್ಷ್ಮಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಕಿಚನ್ ಕ್ವೀನ್ ಗೀತಾ ಸಿಸ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿ ಅವರ ವಿಡಿಯೋಗೊಂದು ಕಮೆಂಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಆಯಿತಾ. ಅವರ ಲೈವ್ ಕೂಡ ಇದೆ 2 ಗಂಟೆಗೆ, ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ಲಕ್ಷ್ಮಿ ಸಿಸ್ನ ಲೈವ್ 3:30 ಉಂಟಂತೆ. ಶ್ರೀ ಬ್ರೋ ತಿಂಡಿ ನೀರು ದೋಸೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾ ಏನು SRS ಅವರೇ ಹೋಗುದಾ? ಓಕೆ ಥ್ಯಾಂಕ್ ಯು ಸೋ ಮಚ್ SRS ಅವರೇ ಬಂದು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ 2 ಗಂಟೆಗೆ, ನೈಟ್ 7:45ಗೆ. ನೋಡಿ ಗೀತಾ ಸಿಸ್ನ ಲೈವ್ ಮಧ್ಯಾಹ್ನ 2 ಗಂಟೆಗೆ ಮತ್ತು ನೈಟ್ 7:45ಗೆ ಹೋಗಿ ಸಪೋರ್ಟ್ ಮಾಡಿ ಆಯಿತಾ ಗೀತಾ ಸಿಸ್ಗೆ ಕೂಡ. ಹೇಮಂತ್ ಹಾಯ್ ಅಂತ ಹೇಳಿದೆ. ಇರೇಗ ದಾದ ಶ್ರೀ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಲಕ್ಷ್ಮಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ನನಗೆ ಉಪ್ಪಿಟ್ಟು ಕ್ರಾಸ್ಟಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ನಾನು ನಿಮ್ಮ ಸುದ್ದಿ ಎಂತ ಆದರೂ ಹೇಳಿದ್ದೇನಾ? ಇಜ್ಜಿ ಗೋಪಾಲ ಹಿರೇಗ ಹತ್ತವು. ಗೋಪಾಲ ನೀವು ಯಾಕೆ ಮಂಡೆ ಬಿಸಿ ಮಾಡುದಾ? ಗೋಪಾಲ ನಿಮಗೆ ಅಲ್ಲ, ಕೂಲ್ ಆಗಿರಿ ಗೋಪಾಲ, ಕೂಲ್. ನೋಡಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ ಆಯಿತಾ. ಮತ್ತು ಸಬ್ಬಾಗದಿದ್ರೆ ಸಬ್ಬಾಗಿ. ಇವತ್ತು ಮರ ಹತ್ತಿ ನಿಂತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಸಿಸ್ ಸಪೋರ್ಟು, ಗೀತಾ ಸಿಸ್ ಸಪೋರ್ಟು, ನವೀನ್ ಹೌದಾ ಓಕೆ ಅಂತ ನಗ್ತಾ ಇದ್ದಾರೆ. ದುರ್ಗಕ್ಕ ಮಂಗಲ ಕಮನ್ಪುನು, ಶಾಂತಕ್ಕ ಯಾನು ಉಲ್ಲೆ ಅವಲೇ ಪರೋದಲ್ಲಿ. ಅಯ್ಯೋ ಏಮಂತ ಇಜ್ಜಿರ ಬೋರು ಹಾಪುನು ಇಜ್ಜಿರಲ್ಲ ಮನ್ಪುನು ಕೊರ್ಪುನು ತಿನ್ಪುನು. ಫೆರ್ಸಿಯಾ ಅವರು ಬಂದರು, ಟಿಟಸ್ ಫೆರ್ಸಿಯಾ ಅಂತ. ನೀಗ ಮಂಗಳೂರು, ಹೌದೌದು ನಾವು ಮಂಗಳೂರು. ನೀವು ಎಲ್ಲಿ ಅವರು? ಶ್ರೀಧರ ಸಪೋರ್ಟಿಂಗ್ ಅಂತ. ಗೋಪಾಲ ಸುಮ್ಮನಿರ ನೀನು ಹೇಳಿದ್ನಾ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ಒಂದು ವಿಷಯನೇ ಪತ್ತೊಂದು ಮಾರ್ರೆ. ಗೋಪಾಲ ಎಂತದ? ಲಕ್ಷ್ಮಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ಅಕ್ಕ ಬಾನ್ವಿ ಲೈವ್
ಬಾನ್ವಿ ಲೈವ್ಡ್ ಈರು ತಿಕ್ಕದೀನಿ ಮಾರ್ರೆ ಅಂದಿ ಅವಿ ವಕೀರ್ ಕೂಡ ಬಾನ್ವಿ ಏರ್ಕೇನು ಮಾರಿ ಮಾರ್ರೆ ಅವಿ ಎಂಕ್ ವರ ಡೌಟ್ ಅನಿ ಯಾನ್ ಮೇರಿಗ ಎಂಕ್ ಕಾಣಿ ಯಾನ್ ಮೇರಿನ ಬಾನ್ವಿ ಸಿಸ್ಟರ್ ಲೈವ್ಡ್ ಆತ ಕನೆಕ್ಟ್ ಆತೀನಿ ನಿನ್ನೆ ಮಾರ್ರೆ ಬಕ್ಕ ಅವರ ಹೆಂಗ್ ಕೂಡ ಅತ್ತ ಮೇರ್ದೈ ಬಾನ್ವಿ ಸಿಸ್ಟರ್ ಕೇನೊಂದುಳ್ಳೇರು ಬಾನ್ವಿ ಏರು ಪಂದು ಮಕ್ಕಳು ಏನ್ಪಂಡೆ ಯಾರ ಚಾನಲ್ ಓದುವಲ್ಲ ಎಂದು ಗೋಪಾಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಫ್ರೆಂಡ್ಸ್. ಹೌದೌದು, ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಎಲ್ಲರೂ ಲೈಕ್ ಕೊಡಿ, ಒಂದು ಧಾರಾಳ ಮನಸ್ಸಿಂದ ಲೈಕ್ ಕೊಡಿ. ಹಮೀದ್ ಅವರು ನಗಡ್ತಾ ಇದ್ದಾರೆ. ಎಂತಾಯ್ತು ಹಮೀದ್ ಅವರೇ, ಒಂದು ಲೈಕ್ ಕೊಡಿ ಹಮೀದ್ ಅವರೇ. ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹೌದು ನವೀನ್ ಬ್ರೋ, ಓಕೆ ಓಕೆ ಅಂತ ಹೇಳ್ತಾ ಇದ್ದೀರಿ. ನೀನು ಜಗಳ ಬೇಡ ಹೇಳಿದೆ ಅಲ್ವಾ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟದ್ದು ಅಂತ ಹೇಳಿದ್ರು. ಸೋಮೇಶ್ ಅವರು ಬಂದ್ರು, ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸೋಮೇಶ್ ಅವರೇ ಒಂದು ಲೈಕ್ ಕೊಡಿ, ಲೈಕ್ ಕೊಡದಿದ್ರೆ ಲೈಕ್ ಕೊಡಿ, ಸಬ್ ಆಗದಿದ್ರೆ ಸಬ್ ಆಗಿ ಆಯ್ತಾ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪಾರಿವಾಳ ಸಣ್ಣ ಪಾರಿವಾಳ ಅಂತ ಮಾಡಿದರೆ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಬೇತಲೆ ಅವಳು ಎನ್ನ ಪುದರ್ ಬತ್ತುಂಡ ಬೆರಿ ಉಡದು ಬರ್ಪುಣು ಬೆರಿ ಪತದು ಬರ್ಪೆ ಪನೊಂದುಳ್ಳೇರು ಕಪ್ಪು ಸಿಸ್ ಅಂದಂದು ದಾಯ ಪೊಕ್ಕಡೆ ಯಾರನ್ನ ಪುದರ್ ದೆಪ್ಪುನು ಏರ್ಲ ಪುದರ್ ದೆಪ್ಪುಚಿ ಏರ್ನಲ್ಲ ಪುದರ್ ದೆತ್ತದೊಂದು ಮಲ್ಪೊಚ್ಚಿ ಏರ್ಲ. ದಿನೇಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ದಿನೇಶ್ ಅವರೇ, ವೆಲ್ಕಮ್. ಚಾನಲ್ ಇದೆಯಾ, ಒಂದು ಲೈಕ್ ಕೊಡಿದ್ರು ಲೈಕ್ ಕೊಡಿ ಆಯ್ತಾ. ಹೌದಾ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ತುಳು ಸಾಂಗ್ ಉಂಡಾ ಪನದಲ್ಲೇರು ತುಳು ಸಾಂಗ್ ಉಂಡು ಎಕ್ಕಸಕೊಂಡು ಪನೋಡ ಎಕ್ಕಸ ಕೊಂಜಿ ಗೊತ್ತು ಬಾಕ ಹೆಚ್ಚು ತುಳು ಸಾಂಗ್ ಗೊತ್ತು ಜಿ ಪಡ ಲಿರಿಕ್ಸ್ ಗೊತ್ತು ಜಿ ದಿನ ಒಂತೆಲ್ಲ ಪನ್ಪೆನ್. ನಿಮ್ಮ ಜೊತೆ ಇವತ್ತು ಗಲಾಟೆ ಇದೆ ಸುಮಕ್ಕ ಲೈವಲ್ಲಿ ನೋಡಿ ಅಂತ ಹೇಳ್ತೆ. ಇಜ್ಜಿ ದುರ್ಗಾ ಸಿಸ್ ಪೊಕ್ಕಡೆ ಪಂಡಿನಿ ಹೇಮಂತ್ ಡೈಲಾಗ್ ಪಂಡಿನಿ ಪನದಲ್ಲೇರು. ಹಾಯ್ ಗಿತ್ ಕಿಚನ್ ಸಿಸ್ ಅಂತ ಕಿಚನ್ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕಿಚನ್ ಸಿಸ್. ಶ್ರೀಧರ್ ಅವರ ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ, ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಗೀತಾ ಸಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ರಾವ್ ಸಾಹೇಬ್ ಅವ್ರು ಬಂದರು. ರಾವ್ ಅವರೇ ಒಂದು ಲೈಕ್ ಕೊಡಿ, ಲೈಕ್ ಕೊಡಿ, ಮತ್ತೆ ಒಂದು ಸಬ್ ಆಗದಿದೆ ಸಬ್ ಆಗಿ ಆಯ್ತಾ. ಗೋಪಾಲ ಪರಾರಿ ಆತೀರ್. ಗೋಪಾಲ ನಾ ಉಲ್ಲರ ಮಾರ್ರೆ ಬಾಯ್, ನಾನು ಹೋಗ್ತೇನೆ ಸಂಜೆ ಒಂದು ಲೈವಲ್ಲಿ ಗಲಾಟೆ ಮಾಡುವುದಿದೆ, ತಯಾರಿ ನಡೆಸಬೇಕು ನಾನು. ಬೇಡವ ಪಾರಿವಾಳ, ಗಲಾಟೆ ಮಾಡಬೇಡ ಯಾರ ಹತ್ರ ಕೂಡ ಆಯ್ತಾ. ಚಂದ್ರಶೇಖರ್ ಅವ್ರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಚಂದ್ರಶೇಖರ್ ಅವ್ರು, ವೆಲ್ಕಮ್. ಲೈಕ್ ಕೊಡಿದ್ರೆ ಲೈಕ್ ಕೊಡಿ ಆಯ್ತಾ. ಕಪ್ಪು ಅಕ್ಕ, ದುರ್ಗಕ್ಕ, ಲೆಟ್ ಮೆಸೇಜ್ ಕಿಚನ್ ಸಿಸ್ ಸಪೋರ್ಟ್ ಇದೆ. ನಾನು ಪರಾರಿ ಆಗೋದಿಲ್ಲ ಕಪ್ಪಕ್ಕ, ಒಂದು ಲೈವ್ಗೆ ಬಂದು ಲಾಸ್ಟ್ ತನಕ ನಿಲ್ತೇನೆ. ಹೌದು, ಗುಡ್ ಗೋಪಾಲ, ಗುಡ್ ನೀನು. ರಾಮಕೃಷ್ಣ ಅವ್ರು ಬಂದ್ರು. ಹಾಯ್ ರಾಮಕೃಷ್ಣ, ವೆಲ್ಕಮ್. ಹೇಮಂತ್ ಯಾನ್ ಇಜ್ಜಿ ನೆಟ್ ಕಾಲಿ ಅಂದ ಹೇಮಂತಿನ ಡೈಲಾಗ್ ಭಯಂಕರ. ಇದು ಇನಿ ಪಂತಜಿ ಮಾತ್ರ ಇನಿತೆ ಐತೆ ಬತ್ತಿನ ಹತ್ರದಿ ನಾನು ಅಂತೆ ಪೊರ್ತಾವಡು. ಊಟ ಆಯ್ತು ಯಾನ್ ಇನಿ ನೆಟ್ಟುಂಡು ಇನಿ ನೆಟ್ಟುಂಡಿಗೆ ಇನಿ ಜೋರು ಓಲಾ ಭೂಕಂಪ ಪಾಪುಣ ಅಂದ್ ನೆಟ್ಟುಂಡಿನಿ ಯಾನಿನಿ ನೆಟ್ಟಿಜ್ಜಿ ಇಡೀ ಕಪ್ಪು ಸಿಸ್ಟರ್ ನೆಟ್ಟಿಜ್ಜಿಗೆ ನೈಸ್ ಅಂತ ಹೇಳ್ತಾ ಇದ್ದಾರೆ. ಸೈನಿಕ ಅವರು ಬಂದರು, ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ದೇಶ್ ಪ್ರೇಮಿ ಸೈನಿಕ ಅವರು ಓಕೆ ಲೈಕ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ದೇಶ್ ಪ್ರೇಮಿ ಅವರು. ಚಾನಲ್ ಇದೆಯಾ? ಚಾನಲ್ ಇದ್ರೆ ಹೇಳಿ ಆಯಿತಾ. ಚಾನಲ್ ಇದ್ರೆ ನೀಲಿ ಕೊಡ್ತೇನೆ. ಕಪ್ಪು ಕೇಕ್ ಮಾಡೋದು ಬಿಟ್ಟು ಗಲಾಟೆ ಮಾಡೋಕ್ಕೆ ಬಂದ್ಯಾ ಅಂತ ಕೇಳ್ತಾ ಇದ್ದಾರೆ. ಕಿಚನ್ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮಂದಾರ ಸಿಸ್ ಬರ್ತೀರಿ. ಮಂದಾರ ಸಿಸ್ ಉಲ್ಲೆ ಪಣದುಲ್ಲೇರು ಬಲೆ ಮಂದಾರ ಸಿಸ್ ಬಲಿ ಮಂದಾರ ಅಂತ ಕರಿತಾ ಇದ್ದಾರೆ ಗೋಪಾಲ್ ಅವರು. ಕಿಚನ್ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ದೇಶ್ ಪ್ರೇಮಿ ಸೈನಿಕ ಅವರು ಅಕ್ಕ ವನಸು ಇಜ್ಜಿ ವನಸಾತ್ ಜನ್ನ ನನ್ನ ಐತೆ ಲೈವ್ ಎಂಡೆ ಕೊನಸ್ ಮಲ್ಪೆ ಬಕ್ಕ ಅದಾದ ಪಂಡ ಇಡ್ಲಿ ತಿಂತೈತೆ ಅಂಚೆತ್ತೆ ಬಡ ಅಪ್ಪುಜಿ. ಬನ್ನಿ ಎಲ್ಲರೂ ಲೈವ್ಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಗ್ಯಾರಂಟಿ ಗಲಾಟೆ ಮಾಡಿ ಅವರು ಹೇಳ್ತಾ ಇದ್ದಾರೆ ಪಾರಿವಾಳ. ಗೋಪಾಲ ಮೀನುದು ಐಸ್ ಉಳಿದ್ರೆ ತಲೆಗೆ ಹಾಕಿ ಮಲಗು, ಸ್ವಲ್ಪ ಕೂಲಾಗಿ ಬಾ. ಗೋಪಾಲ ಪಾಪ ಗೋಪಾಲ ಗೋರದ ಹಾಲು ಅರ್ಥನೇ ಹಾಪುಜಿ. ಕಿಚನ್ ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಅಕ್ಕ ಓಕೆ ಕೊಟ್ಟೆ ಆಯ್ ವನಸಾಂಡೆ ಅಮ್ಮಿ ಬತ್ತೇರು ವನಸಾತು ಜಿ ನೋಡಿ ಇರ್ನಾಂಡೆ ಅಮ್ಮಿ. ಓಕೆ ಸಿಸ್ಟರ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಈಗ ಬರಲಿಕ್ಕೆ ಆಗದಿದ್ದರೆ ಸಾಯಂಕಾಲ ಬರ್ತೇನೆ ಸಿಸ್, ಗೀತಾ ಸಿಸ್ ನಿಮ್ಮ ಲೈವಿಗೆ. ಮಂದಾರ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕುಮಾರ್ ಅವರು ಬಂದರು. ಹಾಯ್ ಕುಮಾರ್ ಅವರೇ, ಒಂದು ಲೈಕ್ ಕೊಡಿ ಕುಮಾರ್ ಅವರೇ. ಮತ್ತೆ ಸಬ್ಬಾಗದಿದ್ದರೆ ಸಬ್ಬಾಗಿ ಆಯ್ತಾ. ಅಯ್ಯೋ ದೇವಾ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಬಾಯ್. ಸಿಂಪಲ್ ಬಾಯ್ ದಾದಾಂಡ ಪ್ರಾಬ್ಲಮ್ ಅಂಡ ಮಂದಾರ ಜುಲಾಬ್ ಸರಿ ಆಯ್ತಾ ಕೇಳ್ತಾ ಇದ್ದಾರೆ. ಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ವನಸಾಂಡೆ ನೆಟ್ಟುಂಡೆ ಇನಿ ನೆಟ್ಟುಂಡಿಗೆ
ಮಂದಾರ ತಂಗಿ ನಮಸ್ತೆ ಅಂತ ಹೇಳ್ತಾರೆ. ಹೊಟ್ಟೆ ಸರಿ ಇಲ್ಲ ಹೇಳಿದ್ದಲ್ವ ನಿನ್ನೆ. ಸಿಂಪಲ್ ಇವತ್ತು ತುಂಬ ಚಳಿ ಇತ್ತು, ಅದಕ್ಕೆ ಇಲ್ಲಿ ಬಿಸಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಅಣ್ಣ ಅಂತ ಕರೀತಾ ಇದ್ದಾರೆ ಮಂದಾರ ಸಿಸ್. ಹಾಯ್ ಮಂದಾರ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಪಿಂಕು ಮಾಮಿ, ಪಿಂಕು ಮಾಮಿ ಅಲ್ವಾ ನಾನು ಟೀಚರ್ ಅಲ್ವಾ, ಪಿಂಕು ಮಾಮಿ ಅಲ್ಲ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಸೂಪರ್ ಅಂತ ಹೇಳಿದೆ. ಶಾಂತಿ ಅಕ್ಕ ನಮಸ್ತೆ ಅಂತ ಹೇಳಿದೆ. ಓಕೆ ಬಾಯ್, ಸ್ಪೀಡ್ ಓದ್ಲೆ ಮಸ್ತ್ ಪಿರ ಉಲ್ಲಾರು ಅಂದಿಯೇ ನಾನೈತೆ ಲಾಸ್ಟ್ದ ಮೆಸೇಜ್ ಓದುವೆನು ಇದೇ ಕಣೋ ಅಂತ ಹೇಳ್ತಾ ಇದ್ದಾರೆ. ಹೈಡಲ್ಲಿ ಏನು ಕದ್ದು ನೋಡೋದು ಬನ್ನಿ ಕೆಳಗೆ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಶಾಂತ ಸಿಸ್ ಅಂತೇಳಿ. ಸಿಂಪಲ್ ನನ್ನ ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ಹೇಳ್ತಾ ಇದೆ. ಸಿಂಪಲ್ ನವೀನ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಬಾಯಮ್ಮನ ದಾದಿ ರೌಡಿಸಮು ಕೆಲವೊಂದು ಶಶಿಕಾಂತ್ ದಾಲೆಜ್ಜಿ ದಾದಿ ಕಜಿಪು ಕುಸಲ್ ಮಾತಿರ್ಲ ದಾದಿ ಕಜಿಪ್ ಮಂದಾರ ಸಿಸ್. ಹಾಯ್ ಗೋಪಾಲ್ ಅಂತ ಗ್ಯಾಸ್ ಮುಗಿದಳು. ಶಾಂತಿ ಅಕ್ಕ ಸ್ಪೆಷಲ್ ದಾಲೆಜ್ಜಿ ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್ ಅವರು ಬಂದು. ಪ್ರಶಾಂತ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಸಿಂಪಲ್ ಬಾಯ್ ಬನ್ಪಿನ್ ಮಾರೆ ಆಡಿ. ಸಿಂಪಲ್ ಬಾಯ್ ಈತೆ ಕೊಡ್ತಾ. ನಾನು ನಿನ್ನೆ ಬಂದಿದ್ದೇನೆಯಾ ನಿನ್ನ ಲೈವಿಗೆ ಸಿಂಪಲ್ ಬಾಯ್ ಹಂಸಧ್ವನಿಯಲ್ಲಿ ಬಂದಿದ್ದೇನೆ. ಗೊತ್ತುಂಡ ಸಿಂಪಲ್ ಬಾಯ್ರೆಗ ಹಂಸಧ್ವನಿನ ಗುರ್ತುಂಡ. ಸಿಂಪಲ್ ಪೋಪಿನಿ ಹಾಯ್ ಉಡುಪಿ ಸಿಸ್ ಬರ್ತೀರಾ. ಹಾಯ್ ಉಡುಪಿ ಸಿಸ್ ವೆಲ್ಕಮ್. ಉಡುಪಿ ಸಿಸ್ ವನಸಾಂಡ, ಮಂದರ ಸಿಸ್ನ ವನಸಾಂಡ, ಕ್ಲಸ್ಟರ್ ಸಿಸ್ನ ವನಸಾಂಡ. ಆಕಾಶಯ್ ಅವರು ಬಂದರು. ಆಕಾಶಯ್ ಅವರೇ ಲೈಕ್ ಕೊಡಿ ಲೈಕ್. ಎನ್ನ ಮೆಸೇಜ್ ತೋಜುನು ಮಂದರ ಸಿಸ್ ತೋಜುನು. ಸಿಂಪಲ್ ಪೋಪಿನಾಗೇನೆ ಓದೊಂದಿಲ್ಲ ಒಂಜಿ ಬುಡ್ದುಪೊಂಡ ಕ್ಷಮೆ ಎಪ್ಪಡು ಮೆಸೇಜ್ ಬುಡ್ದುಪೊಂಡ ಕ್ಷಮೆ ಎಪ್ಪಡು. ಆಸಿಫ್ ಅವ್ರು ಬಂದರು. ಹಾಯ್ ಬಾಗುಂಡಾಗಿದೆ ಎಲ್ಲ ಇಡ್ಲಿ. ಅನುರಾಧ ಪೂಜಾರಿ ಅವ್ರು ಬಂದರು. ಅನುರಾಧ ಪೂಜಾರಿ ವೆಲ್ಕಮ್. ಯಾನ್ ಬೆಚ್ಚಡುಲ್ಲೆ ವರ್ಕ್ ಆತು ಜನ ವರ್ಕ್ ಮಲ್ಪ್ಲೆ ಆನ್ ದಿದ್ ವರ್ಕ್ ಮಲ್ಪ್ಲೆ ಇನಿ ನೆಟ್ಟುಂಡತ. ಹರಿಯಪ್ಪ ಅವ್ರು ಬಂದರು. ಶಾಂತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ತೋಜಿಜ ಮಂದಾರ ಸಿಸ್ ದುರ್ಗಾ ಸಿಸ್ಗ್ ಅಂದಿ ಯಾನ್ ಪೂರ ಪೋಂದುಲ್ಲೇವೆ. ಯಾನ್ ಫಾಸ್ಟ್ ಓದೊಂದು ಪೋಂದುಲ್ಲ ಏಲ ಬೇಜಾರು ಮಲ್ಪೊಚ್ಚಿ ಫಸ್ಟ್ ಮೆಸೇಜ್ ಬುಡ್ದುಕೊಂಡೆ ಏಲ ಬೇಜಾರು ಮಲ್ಪೊಚ್ಚಿ. ಶಾಂತಿ ಅಕ್ಕ ಯಾನ್ ಜೆಪ್ಪು ಎನ್ನ ಮೆಸೇಜ್ ಓದುನಾಗ ಲಕ್ಲೆ ಇತ್ತೆ ತೋಜುಂಡು ಶಾಂತ ಸಿಸ್ ಮಂದಾರ ಸಿಸ್ ಗೋಪಾಲ ಮಂದಾರ ಸಿಸ್ ನಮಸ್ತೆ. ಆಂಡ ದಾದ ಬೆಚ್ಚ ಹೇಮಂತ್. ಸುಭಾಷ್ ಪೂಜಾರಿ ಒಲ್ಪೈ ಊರು ಇಲ್ಲ ಎನ್ನವರು ಮಂಗಳೂರು. ಆಯ್ ಪಾರಿವಾಳ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ ಉಡುಪಿ ಸಿಸ್. ಸಿಂಪಲ್ ಅಂತ ನಗಡ್ತಾ ಇದ್ದಾರೆ. ಹಾಯ್ ರೀ ಎಲ್ಲಿಂದ ಮಾತಾಡ್ತಾ ಇದ್ದೀರಾ. ನಾವು ಮಂಗಳೂರಿಂದ ನೇರ ಪ್ರಸಾರದಲ್ಲಿದ್ದೇವೆ. ನೀವು ಎಲ್ಲಿಂದ ಮಾತಾಡೋದು ಅನ್ಸರ್ ಅವರೇ. ಮಾತ ಬೆಚ್ಚದನೇ ಉಪ್ಪುಡು ಅಂದಿಯೇ ಮಾತ ಬೆಚ್ಚ ಉಪ್ಪುನಿ ಆನಿತ ಮೆಸೇಜ್ ಓದುನೆಟ್ಟು ಒಳ್ಳೆ ತಿರ್ತು ಬೈಜರ್ ನಾನು ಬರೋಡು. ಸಿಂಪಲ್ ಬರೋದುಲ್ಲೇರು ಬಂದರ ಸಿಸ್ ಹಾಯ್ ಬನದುಲ್ಲೇರು ಉಡುಪಿ ಸಿಸ್. ಸುಜಾನಕ್ಕ ಕೇಕ್ ಆಂಡೆ ಪಂದ್ಕೇನೊಂದುಲ್ಲೇರು ಬೇಗ ಪುಲಿ ಬೇಗ. ಹಾಯ್ ಉಡುಪಿ ಸಿಸ್ ಅಂತ ಹೇಳ್ತೇನೆ. ನಾನು ಮರ ಹತ್ತಿ ಕಮೆಂಟ್ ಮಾಡ್ತಾ ಇದ್ದೇನೆ ಉಡುಪಿ ಸಿಸ್ಮಾ ಅಂತ ಹೇಳ್ತಾ ಇದ್ದಾರೆ. ಮಂದರ ಸಿಸ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರೀ ಅಂತೇಳಿ ಹಾಯ್ ಅನ್ಸರ್ ಅವರು. ಒಂದು ಲೈಕ್ ಕೊಡ್ತಿದ್ರೆ ಒಂದು ಲೈಕ್ ಕೊಡಿ ಆಯಿತಾ. ಬನ್ನಿ ಗೈಸ್ ಎಲ್ಲ ಲೈವ್ಗೆ ಅಂತ ಹೇಳ್ತಾ ಇದ್ದಾರೆ. ಪೊಂಜು ಚಂದ್ರಲೋಕಡು ಉಳ್ಳೇರು ಮಾಮನೆ ಭೂಮಿಗೆ ಏಪ ಬರ್ಪೇರಾ ಶಾಂತಿ ಅಕ್ಕ ಬತ್ತೆ ಬರೋದುಲ್ಲೆ. ಸೂಪರ್ ಮ್ಯಾನ್ ಉಳ್ಳೇರು ಹಾಯ್ ಮಂದಾರ ಸಿಸ್ ಪನದುಲ್ಲೇರು. ಉಡುಪಿ ಅಕ್ಕ ನಮಸ್ತೆ ಪನದುಲ್ಲೇರು. ಮಂದಾರ ಭುವನ ಹಾಯ್ ಪನದುಲ್ಲೇರು. ವನಸ್ಸು ಉಡುಪಿ ಸಿಸ್ ದಾದಿ ಕಜಿಪಿಗೆ ಅನ್ನೋದಿಲ್ಲ ಶಾಂತ ಸಿಸ್. ಮಂದಾರ ಅಕ್ಕ ಕೊದಿದೆತ್ತಾರ ಅರೆ ಗೊತ್ತಾ ಅವ್ವ. ಓಕೆ ನಾನು ಇದ್ದೀನಿ ಹುಲಿಯ ನೀನು ಮರದಲ್ಲಿ ಕುತ್ಕೋ ಆಯ್ತಾ. ಈಗ ಅಲ್ಲಿ ಇರು ಮರದಲ್ಲಿ. ಪಾರಿವಾಳ ತುಂಬ ಗಾಳಿ ಮಳೆ ಇದೆ, ನೀನು ಹಾರಿ ಹೋಗ್ಬೋದು ಹುಷಾರು. ಹೌದೌದು ಅಂದಿ ಕೋಡದೆತ್ತೆ 25% ಕಮ್ಮಿ ಆಂಡ್. ಮಂದಾರ ಅಕ್ಕ ಊಟ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ದಾದಿ ಸಿಂಪಲ್ ಅಂತ ಕೇಳಿದ್ರೆ ಗೋಪಾಲನ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸುಭಾಷ್ ಪೂಜಾರಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈವಿಗೆ ಬಂದವರು ಲೈಕ್ ಕೊಡಿದವರು ಲೈಕ್ ಕೊಡಿ ಆಯ್ತಾ. ಚಳಿ ಇತ್ತಂಡ ಹಪ್ಪಳ ತಿನ್ನೆ ಅಂದಿ ಚಳಿ ಇದ್ದಿತ್ತೆ ಮೆಸೇಜ್ ಓದಿರಿ ಅಪ್ಪ ಜಂಚಾತ್ರಿತ್ತೆ. ಅಮ್ಮ ಬರ್ಪೇರು ಆರದೆತ್ತಂಡ ಸರಿಯಾವು ಅಲ್ಲ ಅಮ್ಮನ ಪಲ್ಲೆ ಅಮ್ಮ ದೆಪ್ಪನ ಸರಿಯಾಪ ನಮ್ಮ ದೆತ್ತ ನಾವು ಸರಿ ಅಪ್ಜಿ. ಹರಿ ಅವರೇ ಓಕೆ ಹರಿ ಅವರೇ ವೆಲ್ಕಮ್. ಅದಕ್ಕೆ ಕೆಳಗಿಳಿದು ಬಂದೆ ಇವಾಗ. ಸಾಂಗ್ ಪ್ಲೀಸ್ ಅಂತ ಹೇಳ್ತಿದ್ರೆ ಶಾಂತ ಸಿಸ್ ಒಂಚೂರು ಮೆಸೇಜ್ ಓದೋದು ಪನ್ಪೆ. ಮಂದಾರ ಹೋಗ್ಬೇಡ ನಾನು 5 ನಿಮಿಷ ಬರ್ತೇನೆ. ಮೀನು ಬರ್ಪುಣಿತ್ತೆ. ಅನಿಲ್ ಹಾಯ್ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಕಪ್ಪು ಅಂತ ಹೇಳ್ತಾ ಇದ್ದಾರೆ. ಯಾನ್ ಬರ್ತದೆ ಮಸ್ತ್ ಇಯರ್ ಆಂಡ್ ಸಿಸ್ ಈರು ಇತ್ತೇನೆ ತೂಯಿನಿ ಪಣದಲ್ಲಿರು ಎನ್ನ ಕೆಲವು ಜನ ಬೈದಿರು ಮುಲ್ಪ ಪಾತಿರ್ಲಿ ಮಂದಾರ ಸಿಸ್ ಎರೆಲ್ಲ ಪೋಯರು ಬಿಡೋಚಿ ಮಾತ್ರ ಬತ್ತಿನಕ್ಲೇನು. ಮಂದರ ಸಿಸಿ ನೀ ಉಂಡತೆ ಲೈವ್ 24 ಗಂಟೆ ಮುಕ್ಕೊಂದಿತ್ತನ ಬಂಜಿ ಬೇನೆ ಒಂದೆ ಬಕದಾದ ಆಪುಂಡು ಅನು ನನ್ನ ಕಂಟೆ ಕೆಲವರಿಗೆ ಹೊಟ್ಟೆ ಉರಿಯನು
MD ಅವ್ರು ಬಂದರು. MD ಲೈಕ್ ಪ್ಲೀಸ್. ಎಲ್ಲಿ ಹೋಗೋದು ಗೋಪಾಲ? ದೇವರು ವರವನ್ನು ಕೊಟ್ಟರೆ, ದೇವರು ವರವನ್ನು ಕೊಟ್ಟರೆ ನಾನಿನ್ನೇ ಕೋರುವೆ ಚೆಲುವೆ, ನಿದಿರೆಯ ಒಳಗೂ ನಿನ್ನ ನೆರಳನ್ನೇ ಸೇರುವೆ ಚೆಲುವೆ. ಯಾರದು ಐಡಲ್ಲಿ ಅಂತ ಕೇಳ್ತಾ ಇದ್ರಿ. ಕೇಕ್ ಆವೊಂದುಂಡು ವಿಪ್ಪಿಂಗ್ ಸ್ಟಾರ್ಟ್ ಆತುಂಡು ಪನೊಂದುಳ್ಳಿ. ಇನ್ನು ವಿಡಿಯೋ ಮಾಡುವರೆ ಕೇಕ್ದ ಶಯಾನ್ ಬೈದ್ವೆ ಮಾರೆ ಕೇಕ್ ತಿಂದರೆ ಆನಿದ್ದೇನೆ ಅಂತ ಹೇಳ್ತಾ ಇದ್ದೀರಿ. ಮೇ ಬಿ ಹಸಿಮೆಣಸು ತಿಂದಿರಬೇಕು ಪಾರಿವಾಳ ಅಂತ ಹೇಳ್ತಾ ಇದ್ದೆ. ದಮ್ಮಿದ್ದವರು ಓಪನ್ ಆಗಿ ಹೆಸರಲ್ಲಿ ಮಾತಾಡಿ ಡೋಸ್ ಇಡುವುದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಮಂದಾರ ಸಿಸ್ನ ಸ್ಟಾರ್ಟ್ ಆಗಿತ್ತೆ ಬೇಗ. ಮಂದಾರ ಸಿಸ್ ಭಾರಿ ಗರೋಡುಳ್ಳೇರು. ಮಳೆ ಜೋರ ಮಾರೆ. ಹೌದೌದು, ಕನ್ನಡದವರೇ, ಕನ್ನಡ ಸೂರ್ಯವರೇ, ಮಳೆ ಜೋರಿದೆ ಇಲ್ಲಿ. ಅಲ್ಲಿಲ್ವಾ ಮಳೆ? ಸೂಪರ್ ಕೇಕ್ ಎಂಕ್ಲ ಬೋರ್ಡು ಕಪ್ಪು ಸಿ ಸಂದಿ ಎಂಕ್ಲ ಕೇಕ್ ಪನ ಎಂಕ್ಲ ಆಸೆ ಉಡುಪಿ ಕಜಿಬದಾದೆ ಕೆಲವೊಂದುಲ್ಲೇರು ಮಂದಾರ ಸೀಸೆ. ನಾವು ಮಂಗಳೂರಿಗೆ ಬರಬೇಕು, ರಾಯಚೂರು ನಮ್ಮದು. ಬನ್ನಿ ಮಂಗಳೂರಿಗೆ ಬನ್ನಿ ಆಯ್ತಾ. ವೆಲ್ಕಮ್ ನಿಮಗೆ ಮಂಗಳೂರಿಗೆ ಬರಲಿಕ್ಕೆ. ಆನಂದ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಆನಂದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ನನಗೆ ಹಾಗೆ ಅನಿಸುತ್ತದೆ, ಅದೇ ಆಗಿ ಇರಬೇಕು. ಆಕಾಶವಾಣಿ ಮಂಗಳೂರು ಓದುತ್ತಿರುವರು ಸಂಗೀತ ರಾಜೇಶ್. ಹೌದಲ್ವಾ? ಹೌದು, ಡೋಸಿತ್ತು ಮಾತಾಡಬೇಡಿ ಅಲ್ವಾ ಮಂದಾರ ಸಿಸ್? ಹೌದೌದು. ಕೈಪು ಕಂಚಲ ಮಂದಾರ ಸಿಸ್ ಶಾಂತ ಸಿಸ್ ಮೇರೆ ಕಂಚಲಿಗೆ ಎಂಕಿ ಕಂಚಲ ಇಷ್ಟ ಇಜ್ಜಿ. ಶಾಂತ ಸಿಸ್ಗೆ ಇಷ್ಟ ತೋಜರು ಕಂಚಲ. ಶಾಂತ ಸಿಸ್ ಕಂಚಲ ಇಷ್ಟನೇ ಎಂಕಿಷ್ಟ ಇಜ್ಜಿ. ಉಡುಪಿ ಸಿಸ್ ಇರೇಗೆ ಇಷ್ಟನ ಕಂಚಲ. ಭಯ್ಯ ವೀಡಿಯೋ ಪಾಡುವೆ ಶಶಿ ಬ್ರೋ ತೂದು ತಿಲ್ನೆ ಎಂಕ್ಲಿಗಿಜ್ಜೆ ಅಂಜಣ್ಣತೆ ಎಂಕ್ಲಿಗಿಜ್ಜೆ ಎಂಗೊಳ್ಮೂರು ಕಾತೆ ಗೊಲ್ಲೋಡು ಬರ್ರೆ ಸಾಕಾಡು ದುರ್ಗಾ ಸಿಸ್ ಓದುದು ಸಿಂಪಲ್ ಬೊಂಡು ಕೊರಡೆ ಅಲ್ಲಿಗೂ ಪಾಪ ಅಂದಿ ಒಂದು ಮುಗಿಯುಜಿಯೇ. ಶಾಂತ ಸಿಸ್ ಕೆಲವು ಇದ್ದಾವೆ ಅಂತ ಜನಗಳು ಅಂತ ಹೇಳ್ತಾ ಹೊಟ್ಟೆ ಉರಿ ಬಿದ್ದರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಪ್ರಿಯುಲರ ದುರ್ಗಾ ಸಿಸ್ಗೆ ತಂಪುದಾದ ಕೊರ್ಪರು. ವೀಣಾ ಅವರು ಬಂದರು, ರಾಯರಿದ್ದಾರೆ ಅಂತೆ. ವೀಣಾ ಅವರೇ ಚಾನಲ್ ಇದೆಯಾ? ಲೈವ್ ಉಂಡ ಲೈವ್ ಉಂಡ ಅಡಿಗೆ ಮಲ್ಪುಜಿ ಮಾರ್ರೆ ಯಾನು ಬರೋದಲ್ಲೇರು ಜಗ ಕನ್ನಡತಿ. ಹೌದೌದು, ನಾವು ಕನ್ನಡತಿಯ. ಕೆಲವು ಇವೆ ಮಂಗಗಳು ಬೇಕು ಅಂತಲೇ ಜಗಳ ಮಾಡೋಕೆ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಯಾನು ಚೂರು ಬಿಸಿ ಬಾಯ್. ಓಕೆ ಉಡುಪಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಗಂಟೆಗೆ ಲೈವ್ ಮಂದಾರ ಅಂತ ಕೇಳ್ತಾ ಇದ್ದಾರೆ. ಅಂದು ಆಸೆ ಬೂರು ಮಂದಾರ ಸಿಸ್ ಬರೋದಲ್ಲೇರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶಾಂತ್ ಸಿಸ್. ಅನಿಲ್ ಅವರು ಇದ್ದಾರೆ. ಅನಿಲ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಇಲ್ಲಿ ಒಂದು ಕೋತಿ ಇದೆ, ಕಪ್ಪು ಮುಖದ ಕೋತಿ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಮಾತಾಡಿ ಅಂತ ಹೇಳ್ತಾರೆ. ನೋಡಿ ಅನಿಲ್, ಮಂದಾರ ಸಿಸ್ ಮಾತಾಡ್ತಾ ಇದ್ದಾರೆ, ಮಾತಾಡಿ. ನಾವು ಮಂಗಳೂರಿಗೆ ಬಂದಾಗ ನಿಮ್ಮ ಮನೆಗೆ ಬರ್ಬೋದಾ? ಓಕೆ ಬನ್ನಿ. ಅತಿಥಿ ದೇವೋಭವ ಅಲ್ವಾ. ನಮ್ಮ ಮನೆ ಮಾತ್ರ ಚಿಕ್ಕದಾಯ್ತಾ. ಯಾರಿಗ್ಲ ನಂಜು ಬೊಡ್ಚಿ ಎಡ್ಡೆ ಪಾತೆರ್ಲೆ ಮಾತೆರ್ಲ ಬರೋದಿಲ್ಲ. ಶಾಂತ ಅಕ್ಕ ವನಸಾಂಡೆ ಇಲ್ಲಿ ಬಿಳಿ ಮಂಗ ಇದೆ ಅಂತೇಳಿ ದುರ್ಗಕ್ಕ ಮಂಗಲಕ ಮನ್ಪುನು ಶಾಂತ ಅಕ್ಕ ಇವನ ದೇಹ ಮಾತ್ರ ಒಂಜಿರಾಗ. ನಾನು ಹೇಳಿದರೆ ಸ್ವಲ್ಪ ಕೋಳಿ ಕೆಳಗೆ ಹಾಕು ಅಂತ ಕೆಳಗೆ ಹಾಕಿ ಮತ್ತೆ ಅದನ್ನೇ ಹೆಕ್ಕಿ ತಿಂದಳು ಅಂತ ಹೇಳ್ತಾ ಇದ್ದಾರೆ. ಎಂಚಿನ ಗೊಬ್ಬಲವು ರೆಡ್ಡಿ ಮೆಸೇಜ್ ಡಿಲೀಟ್ ಮಾಡಬೇಡಿ. ಒಂದು ಲೈಕ್ ಕೊಡಿ. ಅದು ಲೈಕ್ ಕೊಡಿದ್ರೆ ಲೈಕ್ ಕೊಡಿ. 4 ದಿವಸ ಕೋತಿ ಥರ ಇರೋದು ಮತ್ತೆ ಉಪದ್ರ ಮಾಡೋಕ್ಕೆ ಬರೋದು. ತೂದು ದಿನ್ಪಿನಿ ಎಂಕ ಪಾರ್ಸೆಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಇಜ್ಜಿ ಅವಳು ಏಮಂತ ಇರೆಗದಾದೆ ಮನದಲ್ಲೇರು ಲೇಟ್ ಮೆಸೇಜ್ ದೂರ್ಗ ಅಕ್ಕನ ನಾನು ಪನ್ಪುನು ಏಮಂತ ಯಾನು ಇಂಚೆನೆ ಪನ್ಪುನು ಎಬ್ಬೆ ಕಂಚಲನ ಯಾನ್ಲ ಕಂಚಲ ತಿನ್ಪುಜಿ ಯಾನು ಪಲಾವ್ ತಿನ್ನೊಂದುಲ್ಲೆ ಮಾರ್ನಿಂಗ್ ಅಂದಿ ಎಂಕಲ ಕಂಚಲ ಎಂಕಲ ಇಷ್ಟ ಇಜ್ಜಿ. ಸಿದ್ದು ಅವ್ರು ಬಂದರು. ಹಾಯ್ ಸಿದ್ದು ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿಯಾ ಸಬ್ಬಾಗದವ್ರು ಸಬ್ಬಾಗಿ ಯಾನು ಮನಸಾಂಡೆ ವಿಡಿಯೋ ತೂಪೆ ಅವೇ ಪನೊಂದುಲೇರು. ಅನು ಅಕ್ಕ ಹಾಯ್ ಪನೊಂದುಲೇರು. 4 ದಿನ ಮಾತಾಡ್ತದೆ, ಆಮೇಲೆ ಮುಖ ತಿರುತ್ತದೆ ಬಿಳಿ ಮಂಗ ಅಂತ ಹೇಳ್ತದೆ. ಯಾರದು ಪಾರಿವಾಳ? ಒನಸಾಂಡ ಅನ್ನೋ ಅಕ್ಕ ಅಂತ ಕೇಳ್ತದೆ. ಆಯಿಗೆ ಹೇಮಂತ್ ಅಂಚ ಪಂಡ್ರೆ ಬಲ್ಲಿ ಅವೇ ಮಲ್ಲಕ್ಳಿಗೆ ಪನೊಂದುಲ್ಲೇರು. ಹೇಮಂತ್ ಬ್ಯುಸಿ ಆಗಿ ಏನೊಂದುಲೆ ಗೋಪಾಲ ಅದು ಕೆಲವು ಐಡಲ್ಲಿರೋದು ನನ್ನ ಲೈವಲ್ಲಿ. ಅದು ನನ್ನ ಚಿಕ್ಕನ್ಗೆ ಆಸೆ ಹಾಕಿದ್ಯಾ ಮಂದಾರ ಸಿಸ್
ಆ, ಸಿದ್ದು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹಾಯ್ ಸಿದ್ದು ಅವರೇ, ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಇಜ್ಜಿ ಮಾರ್ಲೆ ಏರ್ನಲ್ಲ ಲೈಕ್ ಯಾಕಂದ್ರೆ ಜಡೆಗೆ ಉಂಟು ಭಯಂಕರ. ನಾವು ಕನಿಲ್ ಬಸ್ ಇದ್ದೀರಾ, ಬ್ಯುಸಿ ಇದ್ದೀರಾ ಅಂತ ಕೇಳಿದೆ. ದಾದ ಹೇಮಂತ್ ಅಂತ ಕೇಳ್ತಾ ಇದ್ದಾರೆ. ಐಡಲ್ಲಿರೋರು ನೆಡ್ಜೆರ್ಲರ ಮಂದಾರ ಸಿಸ್, ನಂಜಲಿರು ಮಂದಾರ ಸಿಸ್ ಒಂದೊಂದು ಇನ್ನು ಇಲ್ಲ ಅಕ್ಕ, ಅಂಗಡಿಯಲ್ಲಿ ಇದ್ದೇನೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಬಿಳಿ ಮಂಗ, ನಾನು ಐಡಲ್ಲಿ ಇರೋಲ್ಲ, ಬಿಳಿ ಕೋತಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಅಂತ ಹೇಳ್ತಾರೆ, ಕಮೆಂಟ್ ಮಾಡಿ. ನನ್ನ ಮನೆಗೆ ಬಂದರೆ ಖಾಲಿ ಕೈಯಲ್ಲಿ ಬರಬೇಡಿ ಯಾರು ಕೂಡ. ಹೌದೌದು, ಮನೆಗೆ ಬರುವಾಗ ಎಲ್ಲರೊಂದು ಫ್ರೂಟ್ಸು ಅದೆಲ್ಲ ತರಬೇಕಾಯ್ತಾ. ದಾದೆ ಮಂದಾರ ಸಿಸ್ ಅಂಚ ಪನ್ಪುನು ಫಸ್ಟ್ ಪನೋಡಾಪುಡಿ ಶಾಂತ ಸಿಸ್ ಹೆಂಗೆ ತೆತ್ತಿ ಗಜಿಮ್ಗೆ ಹೌದಾನೆ ತೆತ್ತಿ. ಅನಿಲು ನಿನ್ನ ಲೈವ್ ಇರಲಿಲ್ಲ ನನ್ನದು, ನಿನ್ನೆ ಲೈವ್ ಇರಲಿಲ್ಲ ನನ್ನದು ಅಂತ ಹೇಳ್ತಾ ಇದ್ದಾರೆ. ಓ ಫೋಟೋ ಏಮಂತನಾ ಪನೊಂದುಲ್ಲೇರು ಬೊಕ್ಕ ఆయన దాది శాంత పనందుల్లేరు ఇని లైవ్ ఇజ్జే మందార సిసి ఇనిండు దాద ఫోటో ಏನೊಂದುಲ್ಲೇರು ಮಂದಾರ ಅಕ್ಕ ಪರಂಗದಿನ ಕಜ್ಜಿಪ್ಪು ತಿನೋಡ್ ತುಚ್ಚಿ ಆತ ಆಸೆದಾನೆ ತಿಂತೇರಿ ತೋಜೋಡು ಅಂದ ಇಜ್ಜಿ ಇಜ್ಜಿ ಯಾರು ತಿನ್ಪುತ್ತಿರಂಚ ಇನಿ ಉಂಡು ಶಾಂತ ಸಿಸ್ ಇರ್ ಲಸ್ಸಿ ಪರ್ಲೆ ಮಂದಾರ ಸಿಸ್. ಬಿಳಿ ಮಂಗ, ಇದ್ರಲ್ಲಿ ನಾನು ಇರೋಲ್ಲ. ಸಂಗೀತ ಕಿರಿಕಿರಿ ಆಗ್ತದೆ. ಎಂಥದ ನಿಮ್ಮದು, ಎಂಥ ಕಿರಿಕಿರಿಯ ನನಗೆ ಗೊತ್ತಾಗೋದಿಲ್ಲ ಮಾರೆ, ನಿಮ್ಮದು ಎಂಥದ್ದೇ ಗೊತ್ತಾಗೋದಿಲ್ಲ. PKG ಊಟ ಆಯ್ತಾ? ಸ್ವೀಟ್ ಅಲ್ಲಿ ಮೂಲ ಕೇಕು ಕೊರ್ಪಿನ್ ಮಾರೆ. PKG ಲೈಕ್ ಕೊಡಿ ಒಂದು. ವೆಲ್ಕಮ್ PKG ನಿಮಗೆ. ಯಾನು ಪೋಪುನೋ ಪನೊಂದುಲ್ಲೇರು. ಓಕೆ ಮಂದಾರ ಸಿಸ್, ಎಷ್ಟು ಗಂಟೆಗೆ ಮಂದಾರ ಅಂತ ಕೇಳ್ತಾ ಇದ್ದಾರೆ. ಹಾಯ್ ಅಂತ ಹೇಳಿ ಬಾಯ್. ಹೇಮಂತ್ ಪೋಪುನಾ? ಹೇಮಂತ್ ಹೇಮಂತ್ ಉಂತುಲೆ ಹೇಮಂತ್. ನಿನ್ನೆ ನನಗೆ ಚಳಿ ಜ್ವರ, ಕೆಲವು ಕೋತಿ ನನಗೆ ಶಾಪ ದೀತೀನಿ ಪನೊಂದುಲ್ಲೇರು. ಪೋಪುನ ಹೇಮಂತ್ ಹಾಂ ಪನೊಂದುಲ್ಲೇರು. ನಾನು ಮೆಸೇಜ್ ಖಾಲಿ ಇಜ್ಜಿ ಶಶಿ ಯಾನು ಕೋಡಿದ ಕಜಿಪ್ಪು ಇನಿ ತಿನ್ಪುಜ್ಜಿ ಪನೊಂದುಲ್ಲೇರು. ಹಾಗೆ ಆಗಬೇಕು ಬಿಳಿ ಕೋತಿ ಅಂತ ಹೇಳ್ತಾ ಇದ್ದಾರೆ. ಪೋಪುನ ನನ್ನ ಮಾತ ಮಲ್ಲ ಜನ ಬರ್ಪೇರು ಪೋಚಿ ಉಂತಲೆ ನನಗೇರು ಮಲ್ಲ ಜನ ನನಗೇನ ಬರ್ಪುಜಿರು ಮಲ್ಲ ಜನ ಆನೆ ಮಲ್ಲ ಜನ ಪೂರ ಮಲ್ಲ ಜನ ಬರ್ತೇರು. ಎನ್ನ ಮೆಸೇಜ್ ಮನ್ಪುನು ಆಪುಜಿ ಏರೇಗ್ಲ ಕೋತಿ ಶುರು ಮಾಡಿದ್ದು ನಾನು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ತಂದಾವೋ ಚೆಲುವೆಯೇ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸು ಸಾಥಿಯೇ. ಪ್ರಭಾ ಅವರು ಬರ್ಸ ಉಂಡೆ ನಾ ಉರುಡು ಅಂದಿ ಎಲ್ಲಿ ಬರ್ಪುಂಡು ಬರ್ಸ ಸ್ಟಾರ್ಟ್ ಅನ್ನು ಕೂಡ ಯಾನು ಪೋಪುನು ಬಾಯ್. ಓಕೆ ಮಂತ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತ ಸಪೋರ್ಟ್ ಮಾಡಿದೆ. ಏರು ದಾಲ ಪನ್ಪುಜೇರಿ ಹೇಮಂತ್. ಓಕೆ ನಾನು ಏಳು ದಾಲ ಪನ್ಪುಜೇರಿ ಏನು ಮೆಸೇಜ್ ಮಲ್ಪುಲೆ. ಬಿಳಿ ಮಂಗ ಶುರು ಮಾಡಿದ್ದು ನಾನಲ್ಲ ಅಂತ ಪೋವರ್ಚಿ ಹೇಮಂತ್ ಅಂದಿ ಹೇಮಂತ್ ಪೋಚಿ ಒಂತೆ ಕೊಡ್ತು ಉಂತುಲೆ ಬಾಕ ನಾವು ಒಟ್ಟಿಗೆ ಪೋಯಿ ಒನಸೊಂದು ಪೋಯಿ ಒಟ್ಟಿಗೆ. ನಾನು ಮೆಸೇಜ್ ಮಾಡುವ, ನಾನು ತುಂಬ ಕೇರ್ ಮಾಡ್ತೇನೆ. ನಾನು ಸ್ಟಾರ್ಟ್ನಿಂದ ಕೊನೆ ತನಕ ಇದ್ದರು ಕೇರ್ ಮಾಡಲ್ಲ. ಇಜ್ಜಿ ಗೋಪಾಲ ಪೂರೇಗ್ಲಿ ಇರು ಸಪೋರ್ಟ್ ಮಲ್ಪಾರ ಇರು ಮಸ್ತ್. ಥ್ಯಾಂಕ್ ಯು ಸೋ ಮಚ್ ಗೋಪಾಲ ಇರೆ ಮಸ್ತ್ ಮಸ್ತ್ ಇರ ಒಂದು ಸಪೋರ್ಟ್ ಐಡಿಯಾ ಆದ್ಲೆಂಗ್ಲೆ ಪೂರ ಮಸ್ತ್ ಒಂದು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇರೆಗೆ ಅವೇ ಇರೆಗೆ ಏತು ಥ್ಯಾಂಕ್ಸ್ ಮಾಡಲ್ಲ ಕಮ್ಮಿ ಅವೇ ಎಂಕ್ ದಾದಲ ಪನ್ಪೇರ ಅವಳು ಏಲ ದಾಲ ಪನ್ಪುಜೇರ ಅಂದೇ ಪನೊಂದುಲೆ ಯಾನು ಪೋಪುನು ಪನೊಂದುಲೆ ಒಂತುಲೆ ಇರು ಒಂಜಿ ಕಲೆ ಇತ್ತಿಲಕ ಏಮಂತ ಅಂದ ನನ ಯಾನ ಲೆಕ್ಕದ ಬರ್ಪುನು ಪಾತೇರ್ನು ಮಾತ್ರ ಇರು ಮೆಸೇಜ್ ಮಲ್ಪೊಡು ಮಾರ್ರೆ. ಮಂದರ್ಸಿದ ಅಂಬಾನೆ ಹತ್ತು ಎನ್ನ ಜೀವಗಾಪುಜಿ ಪಿತ್ತ ತರೆಬೇನೆ ಸುರುವಾಂಡು ತಾರೈ ಪಾಡಿನ ಕಜಿಪ್ಪು ಚೂರು ತಿಂಡ ಬೊಕ್ಕ ಜೋರು ಎಂಕ್ ಅಂದೆ ತಾರೈ ಪಾಡಿನ ಕಜಿಪ್ಪು ತಿಂಡ್ರೆ ಅಪ್ಪುಜ ಇರು ಪುಳಿ ಮುಂಚೆ ತಿನ್ನೋಡು ನಾನು ಏರ್ ಪನ್ಪೇರಿ ಏಮಂತ ಅಕ್ಲಿಗೆ ಸರಿ ಜೀವನದ ಆಯಕ್ಕ ಬಂದ. ಪ್ರವೀಣ್ ಪುತ್ತೂರ್ ಅವರೇ ವೆಲ್ಕಮ್ ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ.
ಸಪೋರ್ಟ್ ಮಾಡಿ ಆಯಿತಾ ಪ್ರವೀಣ್ ಅಣ್ಣ ಎಲ್ಲರಿಗೂ ಕೂಡ. ಶಾಂತ ಸಿಸ್ ಮಂದಾರ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಬೆನಕ ಎಂಕ್ ಮಲ್ಲ ಮಲ್ಲ ಪಾತೇರ್ನು ಬೆನಕ ಬೈಜ್ಜಿರಿಯನಿ ಬೆನಕ ಬತ್ತಿಯಕ್ಕ ತೂಕ ಬಕ್ಕ ನಮ್ಮ ಪಾತೇರಿಗೆ ಒಟ್ಟಿಗೆ ಬೇಲಕಡ ಈರು ಉಪ್ಪುನ ಏಮಂತ್ ಪೋಪುನತ್ ಅಂದಂದು ಯಾರು ಪೋಪುನು ಪೋಚಿ ಪೋಚಿ ಕುಲ್ಲಿ ಇತ್ತೆ ಬರ್ಪೆ ಒಡೆ ಇತ್ತೆ ಕುಲ್ಲಿ ಬಾಯ ನಾನು ಊಟ ಮಾಡೋಕ್ಕೆ ಹೊರಟೇನೆ. ಬಿಳಿ ಮಂಗ ಬೇಕಾದರೆ ಇಲ್ಲಿ ಊಟ ಮಾಡಲಿಕ್ಕೆ ಹೋಗಿ ಬರ್ತೀರಾ? ಹೋಗಿ ಬನ್ನಿ ಪಾರಿವಾಳ ಊರು ಅಲ್ಪ ಅಕ್ಕ ಇನ್ನ ಎನ್ನ ಮಂಗಳೂರಿಗೆ ಸುರತ್ಕಲ್ ಏಮಂತೀರಿ ಇಂದಿಲೆಗೆ ಬಲೆ ಅವೇ ಬೈಯಾಗ ಪನೊಂದಿಲ್ಲ ಆರಿದ್ದಿಲೆಗೆ ಬರ್ಪೀರಿ ಅವರಿಗೆ ಪಣೊಂದಿಜ್ಜಿ ಶಶಿಕಾಂತ್ ಬ್ರೋ ಆರು ಬರ್ಪೀರಿ ಇಂದಿಲೆಗೆ ಆರಿಜ್ಜಿನ ಆಪುಜ್ಜಿ ಎಂಗ್ಲೆಲ್ಲ ಮೂಲು ಎಂಗಲೆಲ್ಲ ಇವುಗಳ ಏಮಂತಿಜ್ಜಿನ ಆಪುಜ್ಜಿ ಆರು ಬರ್ಪುನ ಪೋಪುನ ಮೆಸೇಜ್ ಮಲ್ತನ ಮಾತ್ರ ಎಂಗಲೊಂಜಿ ಲೈವ್ಗಳ ಕಲೆ ಅವು ಹೋಗ ಕೋತಿ ಅಂತ ಹೇಳ್ದೆ. ಅಕ್ಕ ಇವತ್ತು ಎಷ್ಟು ಗಂಟೆಗೆ ಲೈವ್ ಮಂದಾರ ಅಕ್ಕನದು? ಮಂದಾರ ಸಿಸ್ 9 ಗಂಟೆಗತ್ತೆ 9 ಗಂಟೆಗೆ ಮಂದಾರ ಸಿಸ್ ಇದ್ದೀನಿ ಅಂತ ಹೇಳ್ತಿದ್ದೆ. ಕೇಕಾಂಡ ಹುಲಿ ಮುಂಚಿ ತಿಂದ ಅವಳೆ ಕುಲ್ಲೊಡವು ಮಂದಾರ ಸಿಸ್ ಮಂದಾರಕ್ಕ ದಾದ ಮಾತ ಬಂಪೇರು. ನಾನು ಬಂದರೆ ಕೋತಿಗೆ ಜೋರು ಶುರು ಆಗೋದು, ಕೋತಿಯ ಗಂಟು ಹೋಗುತ್ತಾ ಅಂತ ಹೇಳ್ತಿದ್ದೆ. ಕಪ್ಪನು ಶುರುವಾಡು ಬರೋದುಲೆ ಆರು ದಾಲ ಪನ್ಪುಜಿರೇಮ್ ಅಂತ ನಂದು ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಪ್ರವೀಣ್ ಅವರು. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಬಿಳಿ ಮಂಗ ನಾನು ಹೋಗ್ತೇನೆ ಇಲ್ಲಿ ಇರಲ್ಲ ನೀನೇ ಇರು ಬಾಯ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಪಾರಿವಾಳ ಆಗಿ ಹೇಳೋದು? ಕಿರಣ್ ಜಯಶ್ರೀ ಅವರು ಬಂದರು. ಜಯಶ್ರೀ ಅವರೇ ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತು. ಲೈಕ್ ಕೊಡಿದವರು ಎಲ್ಲ ಲೈಕ್ ಕೊಟ್ಟು ಬಿಡಿ. ಒಂದು ಎರಡು ಇದ್ರೆ ಕೊಟ್ಟು ಬಿಡಿ ಲೈಕ್. ಯಾನು ಟೊಮೆಟೊ ಪಕ್ಕ ನೀರುಳ್ಳಿ ಗ್ರೇವಿ ಮಲ್ಪುನ್ ಜಾಸ್ತಿ ಶಾಂತ ಸಿಸ್ ಪನೊಂದುಲ್ಲೇರು 8 ಇಂಚು ಉಂಟು ಪರಿಯೇ ಟೊಮೆಟೊಲ್ಲ ನೀರುಳ್ಳಿಲ ಖಾಲಿ ಒನಸ ಅಂದ್ಕೆ ಆಂಡೆ ಮಂದಾರ ಸಿಸ್ಕೇನೊಂದು ಲೇರು ಒನಸ ಎನ್ನ ಆತಜ್ಜಿ ಯಾನೇನು ಟಿಫಿನ್ ಮಲ್ತಿನ ಲೇಟ್ ಇಡ್ಲಿ ಇತ್ತು ನಾವು ತಿನ್ನಿ ಅಂಚ ಲೇಟ್ ಆಂಡು ಒನಸ್ ಚೂರು ಲೇಟ್ ಉಂಡು ಒನಸ್ ಮಲ್ತೆಡಾಂಡು ಇಜ್ಜಿನ ಬಯ್ಯ ಚ ಏಮಂತ ಯಾನ್ ಹತ್ತು ಕೋತಿ ಎಂಕ್ ಪನ್ಪಿನಿ ಪನೊಂದು ಲೇರು. ಮಂದಾರ ಅಕ್ಕ ತಲೆನೋವು ಹೇಗಿದೆ ಅಕ್ಕ ಅಂದಿಯೇ ತಲೆಬೇ ನೆಂಚುಂಡಿಯೇ ಏಮಂತ್ರ ನೆಟ್ಟಿಜ್ಜಿ ಇನಿ ಉಂಡಿಗೆ ಕಪ್ಪು ಸಿಸಿ ಇನಿ ನೆಟ್ಟು ಫುಲ್ಲು ಮಾಡೋದು ಬೈದೇರಿಗೆ. ಇನಿ ಸ್ಪೆಷಲ್ ಎಂಗ್ಲಿಗೆ ಫಿಶ್ ಕರಿ ಕುಡ್ಲದ ಅಕ್ಕ ಅಂದಿಯೇ ಪ್ರವೀಣ್ ಕುಡ್ಲದ ಕುಳಿಂಗುಲು ಅತ್ತಿಯೇ ತಾರಾಯ್ದ ಬದಲ್ಗ ಅವೇತ ಗ್ರೇವಿ ಅಂಚ ಓಕೆ ಅಂಚ ಮಲ್ಪೋಲಿರಿ ಅವ ಎಡ್ಡೆ ಹಾಕೊಂಡಿಯೇ ಮೀನಿಗೆ ಪೂರ ಎಡ್ಡೆ ಹಾಕೊಂಡು ಚೂರು ಒಂತೆ ಮುಂಚೆ ಪುಡಿ ಪಾಡ್ದು ಕೊತ್ತಂಬರಿ ಪುಡಿ ಪಾಡ್ದು ಶೋಕ್ ಹಾಕೊಂಡು ಮಾತ್ರ ಪುಲಿ ಪೂರ ಪೂಂಟದು ಪಾಡೋಳು. ಅತ್ತ ಬಂಗುಡಿ ಅನ್ಮರಣಿ ಮಲ್ದೆ ಇಂಕ ಭಾರಿ ಲೈಕ್ ಹಾಕಿ ಕೋತಿ ಬಣ್ಣ ಹಾಕಿ ಕುಡಿ ಸ್ವಲ್ಪ ಅಂತ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರು ಬಂದರು. ಹಾಯ್ ನಾಗರಾಜ್ ಅವರೇ. ಒನಸ್ ಇಜ್ಜಿ ಒನಸ್ ಚೂರು ಲೇಟ್ ಉಂಡು ಇರ್ನಾಂಡೆ ನಾಗರಾಜ್ ಒಂಜಿ ಲೈಕ್ ಕೊರ್ಲೇವೆ. ಈಗ ಸ್ವಲ್ಪ ಕಮ್ಮಿ ಆಯಿತು ಹೊಟ್ಟೆ ನೋವು ಜಾಸ್ತಿ ಇತ್ತು ಅನಿಲ್ ಅಂತ ಹೇಳ್ತಾ ಇದ್ದಾರೆ. ಏಲ ಬರ್ಪುಜರಿಗೆ ಮಂದರ್ ಸಿಸ್ ಭುವನ್ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಗುರುಸ್ವಾಮಿ ಅವರು ಬಂದರು. ಹಾಯ್ ಗುರುಸ್ವಾಮಿ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿಯ ಗುರುಸ್ವಾಮಿ ಅವರೇ. ಇಜ್ಜಿ ನನ್ನ ಲೈವ್ ಅಡಿಗೆ ಬುಡ್ಚಿ ಅವ್ವೇ ಮುರಣಿ ಕೊದಿ ಬೂಡ್ದೋಳು ಅವ್ವೇ ಅದೇ ಅಡಿಗೆ ಮಲ್ದಿನ ಆತ ಮೇರು ಲೈವ್ ಕೋರ್ದ ಕಜಿಪ್ ಮಲ್ದಿನಿ ಇತ್ತೆ ನೆನೆ ಬತ್ತನೆ ಇಂಕ್ ಇರ್ಪಿದೆ ದಕ್ಕದ ಜರ ಒಂಚೂರು ಆಗಲ್ಲ ಮಕ್ಕಳು ಹೋಗ್ಬಿಟ್ಟು ಕುಲ್ಲದಿತ್ತಾರೆ ಮುರಾಡಿ. ಗೋಪಾಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್ ಅವರು ಹಾಯ್ ಅಂತೇಳಿ. ಪ್ರಶಾಂತ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ ಪ್ರಶಾಂತ್ ಅವರೇ. ಎಂತ ಅಕ್ಕ ಸಮಾಚಾರ? ಊಟ ಆಯಿತಾ? ಊಟ ಆಗಲಿಲ್ಲವ ಸ್ವಲ್ಪ ಲೇಟ್ ಉಂಟು ಊಟ ಮಾಡಲಿಕ್ಕೆ. ಪ್ರಶಾಂತ್ ಅವರು ಹಾಯ್ ಅಂತ. ಯಾರೆಲ್ಲ ಬಂದ್ರಿ ಈಗ ಎಲ್ಲರೂ ಲೈಕ್ ಕೊಡಿ ಆಯಿತಾ? ಒಂದೊಂದು ಲೈಕ್ ಕೊಟ್ಬಿಡಿ. ಮತ್ತೆ ಸಬ್ಬಾಗದಿರಿ ಸಬ್ಬಾಗಿ ಆಯಿತಾ? ಹಾಯ್ ಅಂತ ಹೇಳ್ತಾರೆ ಪ್ರಶಾಂತ್ ಅವರು. ಗೋಪಾಲ ಬನ್ನಿ ಸಭೆಗೆ ಬನ್ನಿ ಗೋಪಾಲ. ದಾದೆ ಮಂದಾರ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಕುಂದಾಪುರದವರ. ಓಕೆ ನಾಗರಾಜ್ ಅವರೇ ಓಕೆ ಥ್ಯಾಂಕ್ ಯು ಸೋ ಮಚ್. ಎಂಗು ಕುದಿ ಕಣ್ಣು ಪೂರ ರಪ್ಪದಾಗುನಿ ಅಂದಂದ ದುಪ್ಪು ಬಕೀರ್ ಮುರಣೆ ಆಟಿಲ್ ನನ್ನ ಆಟಿಲ್ ಮಲ್ಪೋಚಿ ಮಾರ ನನ್ನ ಚರ್ಮುರಿ ಮಲ್ಪಲೆ ನನ್ನ ಲೈವುಡಿ ಚರ್ಮುರಿ ಮಲ್ಪಲೆ ರೀ. ಅನಿಲ್ ಮಳೆ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಹಾಯ್ ನಿಮ್ಮ ಹೆಸರು ಏನು? ನಿಮ್ಮ ಊರು ಯಾವುದು? ಯೋಗೀಶ್ ಅವರೇ ನಮ್ಮದು ಮಂಗಳೂರು. ನನ್ನ ಹೆಸರು ಸಂಗೀತ. ಲೈಕ್ ಕೊಡಿ ಆಯ್ತಾ ಲೈಕ್. ಈರು ಒಂದು ಜಪ್ಪುಲೆ ಮಾರ್ರೆ ಈ ನಿಶಾಂತನ ಒಂಜೆ ಕಾಡೆ ಬತ್ತನ ಜಪ್ಪುಲೆ ಬಯ್ಯಲ್ ಬತ್ತನ ಜಪ್ಪುಲೆ ಹೆಂಗೆ ನಿದ್ರೆನೇ ಬರ್ಪು ಜಂಚಾತ ನಿತ್ತೆ. ನನಗೆ ಗಿಫ್ಟ್ ಕೊಡಿ 9ಕ್ಕೆ ರಾತ್ರಿ ಲೈವ್ ಇದೆ ಬನ್ನಿ ನೋಡಿ. ಮಂದಾರ ಸಿಸ್ಗೆ ಗಿಫ್ಟ್ ಕೊಡಿ ಆಯಿತಾ? ಮತ್ತು ಪಿನ್ನೈಡಿಗೆ ಗಿಫ್ಟ್ ಕೊಡಿ ಆಯಿತಾ? ನೋಡಿ ಬಾನ್ವಿ ಸಿಸ್ಗೆ ಒಂದೊಂದು ಗಿಫ್ಟ್ ಕೊಡಿ ಎಲ್ಲರೂ. ಮತ್ತು ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ? ಮಂಗಳೂರಿಗೆ ಮಳೆ ಹೇಗೆ ಜೋರು
ಬರ್ತಾ ಅಂತ. ಹೌದು, ಮೊನ್ನೆ 3 ದಿನದಿಂದ ರಜೆ ಕೊಟ್ರಲ್ಲ ಶಾಲೆಗೆ. ಇವತ್ತು ಸ್ವಲ್ಪ ಕಡಿಮೆ ಇದೆ, ಆದರೆ ಬೆಳಿಗ್ಗೆ ಒಂದು ಜೋರು ಗಾಳಿ ಮಳೆ ಬಂತು ಮಾರೆ, ನನಗೆ ಹೆದರಿಕೆ ಆಯಿತು. ಈಗ ಕಡಿಮೆ ಆಗಿದೆ. ಮಂದಾರ ಲೈವಿಗೆ ಸಪೋರ್ಟ್ ಮಾಡಿ ಅಂತ. ಹೌದೌದು, ಮಂದಾರ ಸಿಸ್ಟರ್ ಲೈವ್ 9 ಗಂಟೆಗೆ ಉಂಟು, ಸಪೋರ್ಟ್ ಮಾಡಿ ಆಯಿತಾ ಅವರಿಗೆ. ಆಶೀರ್ವಾದ ಅವರು ಬಂದು, ಹಾಯ್ ಆಶೀರ್ವಾದ ಅವರೇ, ವೆಲ್ಕಮ್ ವೆಲ್ಕಮ್. ಒಂದು ಲೈಕ್ ಕೊಡಿ ಆಶೀರ್ವಾದ ಅವರೇ. ತೋರಣಗಟ್ಟಿ ಅವರು ಬಂದರು. ತೋರಣಗಟ್ಟಿ ಅವರೇ ನಿಮಗೆ ವೆಲ್ಕಮ್ ವೆಲ್ಕಮ್, ನೀವು ಸೂಪರ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಅದಕ್ಕೆಲ್ಲವ, ಇದು ಚಾನಲ್ಗೆ ಹೋಗಿ ಗಿಫ್ಟ್ ಕೊಡ. ನಿಶಾಂತ್ ಭಾನುಸಿಸ್ನ ಚಾನಲ್ಗೆ ಹೋಗಿ ಒಂದು ಗಿಫ್ಟ್ ಕೊಟ್ಟು ಬಾ ಹೋಗು. ಚೂರು ಕುಂದಾಪುರ ಭಾಷೆ ಮಾತಾಡಿ ಮಾರ್ರೆ. ನೀವು ನನಗೆ ಬರುವುದಿಲ್ಲವ ನಾಗರಾಜ್ ಅವರು, ನೀವು ಬರೀದಾಕಿ ಅಂತೆ, ನಾನು ಟ್ರೈ ಮಾಡ್ತೇನೆ ಮಾತಾಡಲಿಕ್ಕೆ. ನನಗೆ ಕೂಡ ಆಸೆ ಉಂಟು ಮಾತಾಡಲಿಕ್ಕೆ ಎಲ್ಲ ಭಾಷೆ ಕೂಡ. ನೀವು 1-2 ವರ್ಡ್ ಬರೀದಾಕಿ, ಮಾತಾಡ್ತೇನೆ. ನನ್ನ ಊರು ಕಾವೂರು, ನನ್ನ ಹೆಸರು ಗೋಪಾಲ, ಮಂದಾರನ ಊರು ಬೆದ್ರ, ಸಂಗೀತಕ್ಕನ ಊರು ಸುರತ್ಕಲ್. ಓ ಸೂಪರ್ ಗೋಪಾಲ, ಸೂಪರ್ ಎಲ್ಲ ಹಿಸ್ಟ್ರಿ ಎಲ್ಲ ಹೇಳಿದ್ದೀರಿ ನೀವು. ಪೋಯನ ಉಲ್ಲೇನ ದುರ್ಗಾ ಸಿಸ್ ಪಾರಿವಾಳ ಹೋದ್ರು ಕಾಣಬೇಕು, ಊಟ ಮಾಡಿ ಬರ್ತೇನೆ ಅಂತ ಹೇಳಿದ್ದಾರೆಯಾ. ನಿನ್ನ ಊಟ ಆಯ್ತಾ? ಸೂಪರ್ ದಾಲ ಬೇಜಾರು ಮಾಡ್ಬೋದು ಮನಿ ಪಂದಿಪ್ಪುಲೆ ಅವೇ ದಾಲೆ ಪೂರ ಸಮಾಧಾನ ಹಾಕೊಂಡು ಪೂರ ಸಮಾಧಾನ ಡುಪ್ಪುಲೆ. ಮಂಗಳೂರಿನಲ್ಲಿ ಮೀನುಂಟು. ಹೌದು, ನಮ್ಮ ಗೋಪಾಲ ಮೀನು ಮಾರ್ತಾನೆಯಾ ಯೋಗೀಶ್ ಅವರೇ? ಗೋಪಾಲ ಇದ್ದಾರೆ ಇಲ್ಲಿ, ಅವರು ಮೀನು ಮಾಡುವ ಕೆಲಸ ಅವರಿಗೆ. ಮೀನು ಎಲ್ಲ ಅವ್ರ ಹತ್ರ ಕೇಳಿ ಆಯಿತಾ, ಅವ್ರ ನಂಬರ್ ಕೊಡ್ತಾರೆ ನಿಮಗೆ ಮೀನು ಬೇಕಾದರೆ. ಅಡಿಗೆ ಮಲ್ಪನಾಗ ಒಂತೆ ಮಜ್ಜಿ ಪಾಡ್ಲೆ ದೃಷ್ಟಿ ಬೂರುಜಿ ಅಡಿಗೆ ಮಲ್ಪನ ಮಜ್ಜಿ ಪಾಡು ಐದು ದಿಕ್ಕೇಳಿ ಅಡಿಗೆ ಮಲ್ಪಕ ಮಾರ್ರೆ ಅವೇ ಎಡ್ಡೆ. ಮಂದಾರ ಮಂಗಳೂರು 9ಕ್ಕೆ ಲೈವ್ ಸಪೋರ್ಟ್ ಐಡಿಯವರು ಬಂದಿಲ್ಲ. ಎಂಗುಲ್ ಬರ್ಚ ಅನ್ನತೆ ಮಂದಾರ ಸಿಸಿ ಎಂಗುಲ್ ಬರ್ಚ ನಿಶಾಂತ್ ದಾಯ್ತಿಲಿ ಪುನು ಜೈ ಇವನೊಂದು. ನಾವು ಇನ್ನು ನಿಮ್ಮ ಲೈವ್ ನೋಡಲಿಕ್ಕೆ ಉಂಟು, ಹುಷಾರಾಯ್ತಾ? ಮನೆಯಲ್ಲೇ ಇರಿ, ಆಚೆ ಹೋಗಬೇಡಿ. ಯಾರು? ನಾನಾ? ಸುನಿಲ್ ಅವರೇ ನಾನಾ? ನಾವು ಇನ್ನು ನಿಮ್ಮ ಲೈವ್ ನೋಡ್ಲಿಕ್ಕೆ ಉಂಟು, ಹುಷಾರಾಯ್ತಾ? ಮನೆಯಲ್ಲೇ ಇರಿ, ಆಚೆ ಹೋಗ್ಬೇಡಿ. ಯಾಕೆ ಏನಾಯ್ತು? ಸುನಿಲ್ ಅವರೇ ಚಾನಲ್ ಇದೆಯಾ? ಚಾನಲ್ ಇದ್ರೆ ಹೇಳಿ ಆಯ್ತಾ. ಗೋಪಾಲ ಎಂತವಾ ಅಂತ ಕೇಳ್ತಾ ಇದ್ದಾರೆ ಮಂದಾರ ಸಿಸ್ ಫ್ರೆಂಡ್. ಬನ್ನಿ ವೆಜಿಟೇಬಲ್ ಪಲಾವ್ ತಿನ್ನೋಣ. ಹೌದಾ, ವೆಜಿಟೇಬಲ್ ಪಲಾವ್? ಓಕೆ ತಿನ್ನುವ ಬರ್ತೇನೆ. ಒಂದು ಎರೆಗಿಯ ಮಾತ್ರ ಇಂಜೆಕ್ಷನ್ ಪೂರ ಪರ್ದು ಜಪ್ಪುಲಿ ನಿದ್ರೆ ಬರ್ಪುನು. ನೀ ಏಮಂತನು ಪಾಪ ಬಂದಿರತ್ತೆ, ಏಮಂತ ಮಾತ್ರ ಇಂಜೆಕ್ಷನ್ ಕೊರೋದುಳ್ಳೇರು. ಇಲ್ಲಕ್ಕ ಇವಾಗ 1 ಗಂಟೆಯಿಂದ ಬರುತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಹೌದಾ, ಓಕೆ. ಮಂದಾರ ಈಗ ಮಾಡೋದಿಲ್ವಾ ಲೈವ್? ಮಾಡ್ತಾರೆ ಸರ್, ಅವ್ರದ್ದು 9 ಗಂಟೆಗೆ ರಾತ್ರಿ. ಭುವನ ఆయన ಸುದ್ದಿ పొడిచి ఆ అంచిని ఏమనందులేరా కుసలగియే ఏల దాల బేజారు మల్పొచ్చి మాತೆಲ್ಲ ಕುಸಲ್ಡಿಗೆ ತೊನ್ನೇವೆ ಓ ವಿಷಯ ಇತ್ತನಲ್ಲ ಗಲಾಟೆ ಮಲ್ಪೊಚ್ಚಿ ಸಮಾಧಾನ ಒಂದು ಲೈವ್ ಎಂಡ ನಿಮಿಡ ಕಾಪುಲೆ ಒಣಸೊಂದು ಪೋಲೆ ಬಕ್ಕ. ನಿಮಗೆ ಅರೆ ಭಾಷೆ ಗೊತ್ತುಂಟಾ? ಯಾವ ಅರೆ ಭಾಷೆ? ಅದು ನನಗೆ ಗೊತ್ತಿಲ್ಲ ಮಾರೆ. ಅದು ಯಾವ ಭಾಷೆ ಅದು? ಅತ್ತಿ ದಾದಿ ನಿಶಾಂತ್ ಮೆಸೇಜ್ ಡಿಲೀಟ್ ಮಾಡ್ತಾರೆ ದಾದಾಂಡ್. ಸುಂದರ್ ರಾಜ್ ಅವರೇ ಒಂದು ಲೈಕ್ ಕೊಡಿಯ ಸುಂದರ್ ರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ನಿಮಗೆ ವೆಲ್ಕಮ್. ಗೋಪಾಲ್ ಅದು ಪವಿ ಪಲ್ಲವಿಯಲ್ಲಿ ಮಾಡೋದು ಅಂತ ಹೇಳ್ದೆ. ಅದು ಕಜಿಪು ಪಲ್ಲವಿಯಲ್ಲಿ ಮಾಡಿದ್ದು, ಮಂದಾರ ಸಿಸ್ ತಿಂದದ್ದು ಕಜಿಪು, ಮತ್ತೆ ಅವರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆದದ್ದು, ಹಾಗೆ ಆದದ್ದು. ಏಮದು ತೆಲ್ಪುಡಿಯಾ ಮಳೆ ಅಂತ ಹೇಳಿದರೆ ಅದಕ್ಕೆ ಆಚೆ ಹೋಗ್ಬೇಡಿ ಅಂತ ಹೇಳಿದ್ದು. ನಿಮ್ಮ ಲೈವ್ ನೋಡಬೇಕು. ಇಲ್ಲಪ್ಪ, ನಾನು ಆಚೆ ಹೋಗೋದಿಲ್ಲ, ನಾನು ಇಲ್ಲಿ ಇರ್ತೀನಿ. ನಾನು ಲೈವ್ ಹೋಗಿಯವರಿಗೆ ಎಲ್ಲಿ ಹೋಗೋದಿಲ್ಲ, ನಾನು ಇಲ್ಲಿಯೇ, ನಾವು ಫಿಕ್ಸ್ ಇಲ್ಲಿಯೇ. ಅನಿಲ್ ನನಗೆ ಯಾರು ಗಿಫ್ಟ್ ಕೊಡ್ತಾ ಇಲ್ಲ, ಏನು ಮಾಡೋದು ನೋಡಿ. ಮಂದಾರ ಸಿಸ್ಗೆ ಗಿಫ್ಟ್ ಕೊಡಿ ಮಾರ್ರೆ. ಯಾವಾಗ ಮಾಡ್ತಿ ಪವಿ ಪಲ್ಲವಿಯಲ್ಲಿ? ನನಗೆ ಸ್ವಲ್ಪ ಮೀನು ಕಳಿಸಿ ಗೋಪಾಲ. ನೋಡಿ ಇಲ್ಲಿ ಯೋಗೀಶ್ ಅವ್ರಿಗೆ ಮೀನು ಬೇಕಂತೆಯಾ? ಆಯ್ ಸುರು ಮಲ್ತೀನಿ ಯಾನ್ ದಾಲ ಪಂತ್ ಜಾಯ್ ಅಂಚ ಇಂಕ್ ವೇಸ್ಟ್ ಸೂಪರ್ ಮ್ಯಾನ್ ಪಂಡಿನೆಕ್ಕಿ ಯಾನ್ ಸುರು ಅಂದಂದ ಅವಂದಾರ್ ವೇಸ್ಟ್ ಪಂಡೇರು ಅವೇರೆಗ್ಲ ಬೇಜಾರು ಹಾಕೊಂಡವ್ರ ಪನ್ನಾಗ ಬಕ್ಕ ಪಂಡೇರು ಬಕ್ಕ ಕ್ರಾಸ್ ಸಿಸ್ ಪಂಡೇರಾರೇನು ಮನಿ ಪಂದೆ ಕುಲ್ಲೇರು ಬಕ್ಕ ಮನಿ ಪಂದೆ ಕುಲ್ಲಿಯತೆ ಭುವನ್ ಪಡ ಒರ ಬರ್ಪುಂಡು ಅದು ಮಲ್ಪ ನಾವೇನು ಬುಡ್ದು ಬಿಡ್ಲೆ ಪೂರ ಮನಸ್ಸಿಗೆ ದೆತೊನೊಚ್ಚಿ ಏಲ ಮನಸ್ಸಿಗೆ ದೆತೊನೊಚ್ಚಿ ಕಜಿಪುರದಾದೆ ಕಜಿಪುಡುಂದು ಬೂತಾಯಿ ಪ್ರವೀಣ್ ಅಡಪ್ಪ ಹಾಯ್ ಪನೋದಲ್ಲಿ ಇಜ್ಜಿ ದುರ್ಗಾ ಸಿಸ್ ಒನಸು ಮಲ್ತೊಂದುಲ್ಲೆ ಪನೊಂದುಲ್ಲೇನು ಮಲ್ಪ್ಲೆ ಒನಸು ಮಲ್ಪ್ಲೆ ಸಮಾಧಾನ ಒನಸು ಮಲ್ಪ್ಲೆ ಬೇಜಾರು ಮಲ್ಪೊಚ್ಚಿರು ಒನಸು ಮಲ್ಪನಾಗ ಬೇಜಾರು ಪೂರ ಮಲ್ಪೆರೆ ಬಲ್ಲಿ ಅವೇ ನಿಶಾಂತ್ ಗಿಫ್ಟ್ ಕೊರೊಂದುಲ್ಲೇರು ಎಂಕ ಗಿಫ್ಟ್ ಕೊಡ್ಚಿ ಎಂಕ ಕೊಡ್ತಿದ್ದಾರೆ ನಿಶಾಂತ್ ಇರು ಫಸ್ಟೇ ಗಿಫ್ಟ್ ಕೊಡ್ತಿದ್ದಾರೆ ಎಂಕ ಗೋಪಾಲ ಉಳ್ಳೇರು ಎಂಕ ಪಯ್ಯ ಮೀನು ರೆಸ ವಾವ್ ಸೂಪರ್ ತುದೆ ಮೀನತೆ ಪಯ್ಯ ತುದೆ ಮೀನವು ಲಾಯ್ಕ ಹಾಪಣತೆ ಒಳ್ಳೆ ಬಂದಿಲ್ಲ ಮಂದಾರ ಅಕ್ಕ ಪವಿ ಪಲ್ಲವಿ ಅದರಲ್ಲಿ ಲೈವ್ ಮಾಡುವಲ್ಲವಾ ಅಕ್ಕ ಮಾಡ್ತಾರೆ
ಅಪರೂಪಕ್ಕೆ ಒಂದ್ಸಲ ಮಾಡ್ತಾರೆ. ಅವರು ಮೊನ್ನೆ ಮಾಡಿದ್ರ, 3 ಗಂಟೆಗೆ ಮಾಡಿದ್ರು ಮೊನ್ನೆ. ಮನೆಯಲ್ಲಿ ಬಿಸಿ ಬಿಸಿ ಬನ್ ಮಾಡ್ಕೊಂಡು ತಿನ್ನಿ, ಆರಾಮಾಗಿರಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಭುವನ ಆಯ್ ಅಂಚೆನೆ ಅಂತ ಹೇಳ್ತಾ ಇದ್ದಾರೆ. ನಮಕಿಜ್ಜ ಬೂತೆ ಉಂಡುಂಡು ಬೂತೆ ಅವೇ ಪನ್ಯಾನ ಪೂರ ಲೈವ್ ಉಡುಪ್ಪುಲೆ, ಲಾಸ್ಟ್ ಮುಡ ಲೈವ್ ಉಡುಪ್ಪುಳೆ ಒನಸಂದು ಪೋಲೆ ಪನ್ಯಾನ ಇಕ್ ವೈಟ್ ರೈಸ್ಲ ಬೂತ ಇದ್ದ ಗ್ರೇ ಒಂದು ಕರಿಲೊಂಡು ಒನ್ಪಿನ ಕೊಳುನೊಲಿ ಲಾಸ್ಟ್ ಮುಡ ಒಂತೋಡು ಮಾತ್ರ ಎಂಕ್ ಬೆನಕದ ಬೆಚ್ಚ ಹಾಪುಂಡು ಬರ್ಪುನು ದುರ್ಗಕ್ಕ ಈರ್ ಬೆಚ್ಚ ಆವುಚಿ ಮಂತ್ ಈರ್ ಏಪ ಕೂಲು ಪೊಡು ಈರ್ ಬರ್ಪುನು ಪೋಪುಡು ಮಂತೊಂದು ಪೊಡು ಈರ್ ಬರ್ಪೊಡು ಪೋಪೊಡು ಎಂಗುಲು ತೂ ಹೊಡೀರೇನು ಪಾತೆರೋಡು ಎಂಕುಲು ಅವೇ ಈರ್ ಬೇಜಾರು ಮಾಡ್ಬಾರಲ್ಲ ಏರ್ಲ ಈರ್ ಎಂಗಳ ಪಾತೆರ ನಾಡ ಅಕ್ಕಳು ಪನೊಂದೆಪ್ಪೇರು. ಮೀನು ಬೇಕಾದರೆ ಕಾವೂರಿಗೆ ಬನ್ನಿ, ಕುಂದಾಪುರಕ್ಕೆ ತಂದು ಕೊಡ್ಬೇಕಾ ನಿಮಗೆ ಭಾಷೆ ದಾದಿ ಪಾಪ. ನಾನು ಸಹ ನೋಡ ನೋಡ ಎಷ್ಟು ಚಂದ ಅಲ್ವಾ, ಹೌದಾ? ನೋಡ ನೋಡ ಎಷ್ಟು ಚಂದ ಅಲ್ವಾ, ಹೌದೌದು. ಓಕೆ ಬಾಯ್ ಬಂದು ಕಪ್ಪಸಿಸ್ ಕೇಕ್ ಆಂಡೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಕಪ್ಪಸಿಸ್ ಲೈವಿಗೆ ಬಂದು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಂದಾರ ಅಕ್ಕ ಎಂಕ್ ದಾದ ಮಾತ ಪನ್ಪುನು ಇರೆಗುಳದೆ ಪೂರ ಪನ್ಪುನೆ ಈರ್ ಎರೆಗ್ಲ ದಾಲ ಪನ್ಪು ಜರ ಇರೆಗೆ ಪನ್ಪುನು ಮಾತ ಸುದೆ ಮೀನು ಎಡ್ಡೆ ರುಚಿ ಉಂಡು ಅಂದಂದು ಪವಿ ಪಲ್ಲವಿಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಮಾಡುವೆ ಅನಿಲ್ ಅಂತ ಹೇಳ್ತಾ ಇದ್ದಾರೆ. ಮೀನು ಕಲಿಸಿಕೊಡಿ, ನಿಮ್ಮ ಹೆಸರು ಹೇಳಿ ತಿಂತೇನೆ. ನನ್ನ ಹೆಸರು ಹೇಳಿ ತಿನ್ಬೇಡಿ, ಮೀನ್ದು ಹೆಸರು ಹೇಳಿ ತಿನ್ನಿ. ನನ್ನ ಹೆಸರು ಹೇಳಿ ತಿಂದರೆ ಮೀನು ಡಬಲ್ ಆಗೋದಿಲ್ಲ. ಈರು ಒಲಿಪು ನಾನು ಹೆಸರತ್ಕಲ್ ಯಾವಾಗ ಹೇಮಂತ್ ನಾನು ನಿಮಗೆ ಹೇಳಿದ್ದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಹೇಳು ಮಂದಾರ, ಹೇಳಿಲ್ಲ ಅಂದರೆ ನಾನು ಮಲಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ವೆಂಕಪ್ಪ ಗೌಡ ಬಂದರು. ವೆಂಕಪ್ಪ ಗೌಡ ಅವರೇ ಒಂದು ಲೈಕ್ ಕೊಡಿಯಾ. ಈರು ಪನ್ನ ಹತ್ತು ಬೆನಕ ಪನ್ಪುನು ಬೆನಕ ಪನ್ಪುನು. ಓಕೆ ಓಕೆ. ಹೇಮಂತ್ ಪೊಕ್ಕಡೆ ಎಂಕ ದೂರು ಪಾಡು ಜ್ಞಾನ ಅಪ್ಪಣ್ಣ ಪೋಪನ ಇಜ್ಜಿ ಯಾರು ಬೆನಕಗೆ ಪನ್ಪುನು ಬೆನಕ ದಾನೆ ಬೈಜೇರು ಬೆನಕ ಏರಿಂದು ಗೊತ್ತಾಣಿಗೆ ಕಷ್ಟ ಸಿಸುಗು ಬೆನಕ ದಾನೆ ಬೈಜೇರು. ನಾಯಕರ ಹುಡುಗ ಅವ್ರು ಬಂದರು. ಹಾಯ್ ಅಂತ ಹೇಳಿದ್ರೆ ಹಾಯ್ ನಾಯಕರ ಹುಡುಗ, ಒಂದು ಲೈಕ್ ಕೊಡಿ. ಆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. 3 ಗಂಟೆಗೆ ಮಾಡುವೆ ಗೋಪಾಲ್, ನೀನು ಸ್ವಲ್ಪ ಮಲಗು, 6 ಗಂಟೆ ತನಕ ಇರುವೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಸುಂದರರಾಜ್ ಅವ್ರು ಬರ್ಸ ಉಂಡಿ ಅಂತ ಕಮ್ಮಿ. ಯಾವ ಊರು ಮೀನು ತಿಂದರೂ ಸಹ ನಮ್ಮ ಮೈಸೂರಲ್ಲಿ ಸಿಗುವ KRS ಡ್ಯಾಮ್ನ ಸಿಗುವ ಮೀನಿನಷ್ಟು ರುಚಿ ಇರಲಿಕ್ಕಿಲ್ಲ. ಹೌದಾ ಮಾರ್ರೆ? ಓಕೆ ಓಕೆ. ಗೋಪಾಲ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಏರಿಗೆ ಅವು ಮಂದಾರಕ್ಕ ನನ್ನ ಐಡಿಯಲ್ಲಿ ಅಂಗಡಿ ವಿಡಿಯೋ ಹಾಕಿದ್ದೇನೆ ನೋಡು, ಅದರ ಮಂದಾರಕ್ಕ ಹಾಗೂ ಸಂಗೀತಕ್ಕ. ಓಕೆ ಓಕೆ. ನೀನು ಬೆಳಿಗ್ಗೆ ಮೆಸೇಜ್ ಹಾಕಿದ್ಯಲ್ಲ, ನನಗೆ ಕಮೆಂಟ್ ಹಾಕಿದ್ದಲ್ಲ, ಅದರಲ್ಲೆಲ್ಲ ಆ ಐಡಿಯಲ್ಲಿ ಅಲ್ಲ. ಓಕೆ ಓಕೆ, ನೋಡ್ತೇನೆ, ಮತ್ತೆ ನೋಡ್ತೇನೆ ಆಯಿತಾ. ಎಲ್ಲರದು ನೋಡಲಿಕ್ಕೆ ಬಾಕಿ ಉಂಟು. ಬೆನಕ ಏರಂದು ಮೇರೆ ಗೊತ್ತಾಣಿಗೆ ಎರೆ ಗೊತ್ತಾನೆ ನಮ್ಮ ಕಾಷ್ಟ ಶಿಸ್ತು ಗೊತ್ತಾಣಿಗೆ ಬೆನಕ ಏರಂದು ಬೆನಕೆತ್ತೆ ಬರೋಡು ಬೊಡ್ಚಿ ಬರ್ಪುನ ಬೆನಕ. ರಾಮ ಅವರು ಹಾಯ್ ಅಂತೇಳಿ. ಹಾಯ್ ರಾಮ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಸುಂದರರಾಜರು ಬಕ್ಕ ಸಮಾಚಾರ ಪನೋಡು ಸುಂದರರಾಜರು ದಾದು ವಿಶೇಷ ಪಲ್ಲೆ. ಸಂತೋಷ್ ಶೆಟ್ಟಿ ಬರ್ತೀರಾ? ಹಾಯ್ ಸಂತೋಷ್ ಶೆಟ್ಟಿ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಓಕೆ ಗೋಪಾಲ ನೋಡುವೆ ಈಗ ಅಂತ ಹೇಳ್ತಾ ಇದ್ದಾರೆ. ಅವೇನು ಮಸಾಲ ಬೊಕ್ಕ ಲಿಂಬೆ ಪುಳಿ ಪಂತದು ಫ್ರೈ ಮಲ್ಪುಡು ಪಯ್ಯ ಮೀನು ತಿಂಡು ಶೋಕ ಪಡತಿ ಲಿಂಬೆ ಪುಳಿ ಬರೋ ಪೂಂಟದು ಮಸಾಲೆ ಪಾಡ್ದು ಫ್ರೈ ಮಲ್ಪುಡು ರವ ಪಾಡ್ದು ಫ್ರೈ ಮಾಡ್ದು ತಿನ್ನೋಡು. ಎಂಕ ಕಾಲು ಜಂಜಿ ಸುಕ್ಕ ಓ ದೇವ ಅಯ್ಯೋ ಜಂಜಿ ಸುಕ್ಕಗೆ ಮಾರೆ ಎಂಗ್ಲಿನ ಪೂರ ಆಸೆನೇ ಪುಟ್ಟವನು ಮಾರೆ. ಜಂಜಿ ಸುಕ್ಕ ಪಯ್ಯ ಮೀಂದ ಫ್ರೈ ಪೂರ ಪಂದು ತೂಲೆ ಮಂದರ ಸಿಸಿಗೆ ಆಸೆ ಅಪ್ಪಣೆ. ನಮ್ಮ ಮಲ್ಪೆ ಥರ ಮೀನು ಯಾವ ಊರಲ್ಲಿ ಇಲ್ಲ. ಹೌದೌದು, ಮಲ್ಪೆ ಥರ ಮೀನು ಯಾವ ಊರಲ್ಲಿ ಇಲ್ಲ, ಹೌದಲ್ವಾ? ಗೊತ್ತಾಂಡು ಪಂಡ ಅರ್ಥದಾದಿ ದುರ್ಗಾ ಎರೆಗಿಗೆ ಓಯೇ ಗೊತ್ತಾಂಡಿಗೆ ಅರೆಗ್ ಬೆನಕ ಏರಂದು ಗೊತ್ತಾಂಡಿಗೆ ಪಂಡ ಬೆನಕ ಏರು ಪಂಜಿರಾರು ಪುದರ್ ಪಂಜಿರ ಅವು ನನ್ನ ಬೆನಕನೇ ದುಡ್ಡು ಪನ್ವೀರು ಅಪ್ಪಗ ನಮಗೆ ಗೊತ್ತಾವಲ್ಲ. ಪ್ರೀತಿ ಸಿಸ್ನೆಲ್ಲ ಇವ್ರಿಗೆ ಗೊತ್ತಾವು ಏರಂದು ಹೆಂಗೆ ಗೊತ್ತುಜ್ಜಿ ಮಾರ್ರೆ. ಈರ ಬೆನಕ ಈರ ಮಂದರ ಸಿಸ್ ನೀವ ಬೆನಕ ನನಗೆ ತುಳು ಹೇಳಿಕೊಡಿ ಅಂತ ಹೇಳಿದೆ. ನಾನೇ ತುಳು ಹೇಳಿಕೊಡ್ತೇನೆ. ಫಸ್ಟ್ ಎಂತ ಗೊತ್ತುಂಟ, ಒನಸಾಂಡ ಅಂತ ಕೇಳಿದ್ದಕ್ಕೆ ನಾವೀಗ ಒನಸಾಂಡ ಅಂತ ಕೇಳ್ತೇನೆ ನಿಮ್ಮ ಹತ್ರ. ನೀವೆಂತ ಉತ್ತರ ಕೊಡಬೇಕು? ನಿಮಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ. ಒನಸಾಂಡ ಅಂದರೆ ಊಟ ಆಯ್ತಾ ಅಂತ ಕೇಳೋದಕ್ಕೆ ಒನಸಾಂಡ ಅಂತ ಹೇಳ್ತೇವೆ. ಮತ್ತು ಚಹಾ ಕುಡಿದಾಯ್ತಾ ಅಂತ ಕೇಳಿದ್ದಕ್ಕೆ ಚಹಾ ಪರಿಹಾರ ಅಂತ. 2 ಇವತ್ತು ಸಾಕು ನಿಮಗೆ. ಮತ್ತೆ ನಾಳೆ ಬನ್ನಿ, ನಾಳೆ ಕಳಿಸ್ತೇನೆ.
ಒಣಸಾಂಡ್ ಅಂತ ಹೇಳೋದಕ್ಕೆ ಊಟ ಮಾಡಿದ್ರ ಅಂತ, ಮತ್ತು ಚಹಾ ಕುಡಿದ್ರ ಅಂತ ಕೇಳಿದರೆ ಚಹಾ ಪರಿಹಾರ ಅಂತ. ಆಯಿತಾ ತುಳುವಳ್ಳಿ. ಇದು ಇವತ್ತಿಗೆ 2 ಸಾಕು. 2 ಸರಿಯಾಗಿ ಬಾಯಿಪಾಠ ಮಾಡಿಕೊಂಡು ಬನ್ನಿ. ನಾಳೆ ಕೇಳ್ತೇನೆ ಅದರದ್ದು. ಹಾಂ, ಆಗ ನೀವು ಉತ್ತರ ಹೇಳಬೇಕು. ಮತ್ತು ನಾಳೆಯಿಂದ ಹೊಸ ಪಾಠ ಬೇರೆ ಬೇರೆ ಹೇಳಿಕೊಡ್ತೇನೆ ತುಳುವಿನಲ್ಲಿ. ಒಂಜಿ ಪದ್ಯ ಬಲ್ಲೆ, ಪದ್ಯನೇ ಬರ್ಪು ನೆನಪೆ ಬರ್ಪುಜದ ಮಾರೆ. ಅವೇ ಬಂಗಾಪಿನ್ ಪದ್ಯ ಮಸ್ತ್ ಉಂಡು ಮಾರೆ, ನೆನಪೆ ಬರ್ಪುಜಿ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ, ಸುರಿಯುವ ಸೋನೆಯು ಸೂಸಿದೆ ನಿನ್ನದೇ ಪರಿಮಳ, ಯಾರ ಕನಸಲು ನೀನು ಹೋದರೆ ತಳಮಳ, ಪೂರ್ಣ ಚಂದಿರ ರಜ ಹಾಕಿದ ನಿನ್ನನು ಭುವಿಯಲ್ಲಿ ಕಂಡ ಕ್ಷಣ, ಸೇಮನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ನಮ್ಮ ಮಲ್ಪೆ ಥರ ಮೀನು ಯಾವ ಊರಲ್ಲಿಲ್ಲ ಗೊತ್ತು ಪಂಡ. ದುರ್ಗ ಎರೆಗೆ ನನಗೆ ತುಳು ಹೇಳಿಕೊಡಿ ಅದಾಯ್ತಲ್ಲ. ದಾದ ಮೂಲ ಇತ್ತಿನ ಕುಲಿ ಹೆಂಗೆ ಗಿಫ್ಟು ಕೊರ್ಪುಜೀರ ನೋಡಿ. ಮಂದಾರ ಶಾರ್ಟ್ ಅವರಿದ್ದಾರಲ್ಲ, ಅವರಿಗೆ ಗಿಫ್ಟು ಕೊಡೋರು ಎಲ್ಲರೂ ರಪ್ಪ ಒಂದೊಂದು ಗಿಫ್ಟು ಕೊಟ್ಟುಬಿಡಿ ಅವರಿಗೆ. ಲೇ ಪನ್ಪೆ ಇನಿ ಆಪುಜಿ ಎಂಕ್ಲೆಗ್ ಪಣೊಂದುಲ್ಲೇರು ಎಂತ ನೋಡುವೆ ಗೋಪಾಲ ಅಂದಿದ್ದು ಮಂದಾರ. ಪದ್ಯ ಪನ್ಯ ಸಂತೋಷ್ ಅವರು ನಗಾಡ್ತಾ ಇದ್ದಾರೆ. ಪ್ರೀತಿಸಿಸ್ ದಾನೆ ಲೈವ್ ಮಲ್ತುಜೀರಿ. ನೀ ಪ್ರೀತಿಸಿಸ್ಗೆ ಡಾಕ್ಟರ್ ನಡೆಪೋರವನಿಗೆ ಅಂಚ ಎಬ್ಬ ನಾನು ಅಲ್ಲ ಅಷ್ಟು ಎಲ್ಲ ತಮಾಷೆ ಮಾಡಿ ಟೈಮ್ ಪಾಸ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂದ ಇರತ್ತ. ಯಾನು ಮುರಣಿ ಒವ್ವ ಸಾಂಗ್ ಪಂತೆ ಅತೆ ಬರೆದದೆ ತೊಂದರ ಅವು ಪಲ್ಲೆ ಹೂವು ಸಾಂಗಿ ನಿಶಾಂತ್ ಹೆಂಗೆ ನೆನಪಿಜ್ಜಿ ಇನಿ ಪಲ್ಲೆ ಕೂಡ ಇನ್ನೊಮ್ಮೆ ಹೇಳಿ ಅರ್ಥ ಆಗಿಲ್ಲ. ಊಟ ಆಯ್ತಂತ ಕೇಳ್ತೀರಲ್ಲ ನೀವು, ಅದಕ್ಕೆ ಎಂತ ಹೇಳುವುದು ಗೊತ್ತುಂಟ? ವನಸಾಂಡ ವನಸ್ ಆಂಡ ಅದರ ಊಟ ಆಯ್ತಂತ ಕೇಳಿತೆ. ಮತ್ತು ಚಹಾ ಕುಡಿದ್ರಂತ ಕೇಳ್ತೀರಲ್ಲ ನಿಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಿ. ನಮ್ಮ ಭಾಷೆಯಲ್ಲಿ ಹೇಗೆ ಗೊತ್ತುಂಟ? ಚಹಾ ಪರಿಹಾರ ಅಷ್ಟೇ. 2 ಕಲ್ತ್ಕೊಂಡು ಬನ್ನಿ ಆಯಿತಾ, ಮತ್ತೆ ನಾಳೆ ಹೇಳಿಕೊಡ್ತೇನೆ. ಮಿಸ್ ಆಯಿತು ಅನಿಲ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತು ಆಪುಜಿ ದುರ್ಗಕ್ಕ, ಆಪುಜಿಗೆ ದುರ್ಗಕ್ಕ ದಾದೆ ಗೊತ್ತು ಆಪುಜಿ. ಅನಿಲ್ಗೆ ಪನ್ನಿ ಗೋಪಾಲ ಅವನೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸ್ವನಸ್ ಮಲ್ತಾರ ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತಾ. ಕಳ್ಳು ಕುಡಿದಿದ್ಯಾ ಮಂದಾರ? ಕಳ್ಳು ಕುಡಿದಿದ್ಯಾ? ಕಳ್ಳು ಬಣ್ಣ ಅವತ್ತೆ ಕಲಿಯತ್ತಾ? ಕ್ಲಾಸಿಗೆ ಬಲೆ ಪನ್ಪುನು ತುಳುಪಾತೆರ್ನ ಅಂಚ. ಓ ತುಳುಪಾತೆರ್ನ ಕ್ಲಾಸಿಗೆ ಬಲೆ ಪನ್ಪುನು. ಓಲ್ ಕ್ಲಾಸ್ ಮಲ್ಪೆ ತುಳುಪಾತೆರ್ನ ನಿಖಾಲಲ್ಪ ಮಲ್ಪೇರ. ಅಂಜನಪ್ಪ PPA ಹಾಯ್ ಪನೊಂದುಲ್ಲೇರು. ಅಂಜನಪ್ಪ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಗೋಪಾಲ ಉಂಡರ ಆಕೆನದು ಶಾಂತಿ ಸಿಸ್ ದೂರ ಹೋಗಿದ್ದು. ಹಾಡು ಕೇಳಿ ಯಾರಾದರೂ ನನ್ನ ಕೊಂಡು ಬಿಡಿ ಪ್ಲೀಸ್. ಮತ್ತೆ ಅಲ್ಲವಾ ಎಂತ ಗೊತ್ತುಂಟ ಸುನಿಲ್ ಅವರೇ, ನನಗೆ ಅಷ್ಟು ಆಡಲಿಕ್ಕೆ ಬರೋದಿಲ್ಲ. ನಮ್ಮದು ವಾಯ್ಸೆಲ್ಲ ಸರಿ ಇಲ್ಲ. ಅವರು ಹೇಳ್ತಾರಲ್ಲ ಒಂದು ಹಾಡು ಹೇಳಿ ಅಂತ, ಅದಕ್ಕೆ ನಾನು ಬರುವುದಷ್ಟು ಹೇಳೋದು ಆಯಿತಾ. ಅದು ಸ್ವರ ಲಯ ತಾಳ ಎಲ್ಲ ತಪ್ತದೆ ಆಯಿತಾ, ಬೇಜಾರು ಮಾಡಬೇಡಿ. ನಾನು ಆಡ್ತೇನೆ, ಆದರೆ ಯಾರು ಕೂಡ ಬೇಜಾರು ಮಾಡಬೇಡಿ. ತಪ್ಪಿದ್ರೆ ಕ್ಷಮೆ ಇರಲಿ ಆಯಿತಾ. ಊಟ ಮಾಡಿ ಬಂದದ್ದು ಟೀಚರ್ ಅಂತ ಹೇಳ್ತಾ ಇದ್ರು. ಅಂದೆ ಓಕೆ ಊಟ ಆಯಿತು. ಬಟಾಣಿ ಸಾರು ಪನದಲ್ಲ ಅಂದೆ ಮೀನ್ದಾನೆಜ್ಜಿಯೇ ಗೋಪಾಲ ಪ್ರೆಸೆಂಟ್ ಟೀಚರ್. ಓಕೆ ನಿನ್ನ ಹೋಮ್ವರ್ಕ್ ಮಾಡಬೇಕಾ? ಇಲ್ಲ ಆಯಿತಾ, ಹೋಮ್ವರ್ಕ್ ಎಲ್ಲ ಮಾಡಿ ತಂದಿದ್ದೀರಾ ಶಾಂತ ಸಿಸ್? ಸುರೇಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಎನ್ನ ಲೈವ್ಗೆ ಬರ್ಪು ಜಾಂಡ ಗಲಾಟೆ ಮಾತ್ರ ಎಡ್ಡೆ ಮಲ್ಪನು ಶಾಂತ ಸಿಸ್ ಏರಿಯೇ ಮಂದಾರ ಸಿಸ್. ನಿಶಾಂತ್ ಒಂಜಿ ಗಿಫ್ಟ್ ಕೊಡ್ಪೇರು ಮಾರ. ಎರೆಗೊಂದು ಗಿಫ್ಟ್ ಒಂದು ಗಿಫ್ಟ್ ಬುಡ್ಪಾರ್ನೆ ಒಂಜಿ ಕಾಲ ಬೋಡ ಅಂದು ಅಲ್ಲಿ ಮಂದಾರ ಸಿಸ್ ಇರೇಗಿ ಅವು ಗಿಫ್ಟ್ ಆತಲ. ಗಿಫ್ಟ್ ಕೊಡಿ ಮಾರ್ರೆ, ಲೈವ್ಗೆ ಸಪೋರ್ಟ್ ಮಾಡಿ ಮಾರ್ರೆ. ಎಂಥ ಜನಗಳು ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ.
ಎಂಕ್ ನೆನಪಿಜ್ಜ ಐಕ್ ಈಡ ಪನ್ನಿ ಈರು ಮುರಾಣಿ ಬರೆದಿದೆ ತೊಂದಿತ್ತಿನ ಯಾನು ಬರೆದಿದೆ ತೊಂದುಜಿ ನಿಶಾಂತ್ ಈ ಒಂಜಿ ವರ್ಡ್ ಪಲ್ಲೆ ಆಯ್ತಾ ಯಾನು ಪನ್ಪೇಬೇಕ ಯಾನ್ ಸಾಂಗ್ ಪನ್ಪೆಂಚೇನೆ ಗೋಪಾಲ ನಾನು ಜಗಳ ಮಾಡುವೆ ನೋಡು ಈಗ ಅಂತ ಹೇಳ್ತಿದ್ರೆ ಕ್ಲಾಸ್ ತೆತ್ತೊಂದುಲೆ ಆಯಗ್ ದುರ್ಗ ಸಿಸ್ ಅಂದಂದು ಕ್ಲಾಸ್ ತೆತ್ತೊನೊಲಿ ಅಂದು ತೆತ್ತೊನೊಲಿ ಆಡ ಇತ್ತೇ ಬುಜ್ಜಿ ಕ್ಲಾಸ್ ತೆತ್ತೊಂಡ್ರೆ ಸುಂದರ್ ರಾಜ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸುಂದರ್ ರಾಜ್ ಅವರೇ ನಗ್ತಾ ಇದ್ದಾರೆ. ಏನಾಯ್ತಾ ಸುಂದರ್ ರಾಜ್ ಅವರೇ? ಜಗಳ ಮಾಡಬೇಡಿ ಮಂದಾರ ಸಿಸ್ ಅಂದ್ರೆ ವನಸ ಆಂಡ ದುರ್ಗ ಸಿಸ್ ಪನದಲ್ಲಿ ಓಕೆ ಓಕೆ ಮಂದಾರ ಸಿ ಓಕೆ ಶಾಂತ ಸಿಸ್ ಏಮಂತಲೆ ಒಣಸ ಇವಾಗ ಪರ್ಲಿ ಪೂರ ಪರ್ಲಿ ಅಲ್ಲೇ ರುದ್ರೇಶ್ ಅವ್ರು ಬಂದರು. ಹಾಯ್ ರುದ್ರೇಶ್ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ರುದ್ರೇಶ್. ಸಬ್ಬಾಗದಿದೆ ಸಬ್ಬಾಗೈತೆ ಹೇಮಂತ್ ಅವರು ನಗಾಡ್ತಾ ಇದ್ದಾರೆ. ದಾನೆ ಹೇಮಂತ್ ಕೇಳೋದಿಲ್ಲ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್. ಗೋಪಾಲ ನಿದ್ದೆ ಮಾಡಲ್ವಾ ಮಧ್ಯಾಹ್ನ ಅಂತ ಹೇಳ್ತಾರೆ. ಜಗಳ ಮಾಡಿ ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬಿಕೆ ದಾದ ಶಾಂತಕ್ಕ ತುಳುಪಾತೇರು ನಂಚಿನೇ ಪನೊಂದಿಲ್ಲ ಒಂದೊಂದು ಸಾರಿ ಮಲಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸುಂದರರಾಜ್ ಮಂದಾರಿಗೆ ಗಿಫ್ಟ್ ಅಲ್ಲೇ ಸುಂದರರಾಜ್ ಮಂದಾರ ಅವ್ರಿಗೆ ಗಿಫ್ಟ್ ಕೊಡ್ತೀರಾ? ಕೊಡಿ ಸುಂದರರಾಜ್ ಅವರೇ, ನಿಮಗೆ ನೀಲಿ ಕೊಟ್ಟಿದ್ದೇನೆ. ಮಂದಾರ ಸಿಸ್ನ ಚಾನಲ್ಗೆ ಹೋಗಿ ಅವರ ಇದು ಡಿ ಪಿ ಉಂಟಲ್ಲ, ಡಿ ಪಿಗೆ ಒಂದು ಕ್ಲಿಕ್ ಮಾಡಿ ಅವರ ಚಾನಲ್ಗೆ ಹೋಗಿ, ಚಾನಲ್ ಆ್ಯಕ್ಟಿವಿಟಿ ಅಂತ ಬರ್ತದೆ, ಚಾನಲ್ಗೆ ಹೋಗಿ ಒಂದು ಅವರಿಗೆ ಗಿಫ್ಟ್ ಕೊಡಿ. ಮತ್ತು ಅವರ ಲೈವ್ ಉಂಟು, ಬನ್ನಿ ಲೈವ್ಗೆ ಆಯಿತಾ. ಚಂದ ಉಂಟು, ಸುಮ್ಮನೆ ತಮಾಷೆ ಮಾಡಿದ್ದು ಬೇಜಾರು ಮಾಡಿ. ಇಲ್ಲಪ್ಪ ನನಗೆ ಬೇಜಾರಿಲ್ಲ ಅಲ್ಲ. ನನಗೆ ಅಂದರೆ ನಾವು ಹಾಡು ಹೇಳ್ತೇವಲ್ಲ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ನಮಗೆ ಅಂದರೆ ಅಷ್ಟು ಬರೋದಿಲ್ಲಲ್ಲ ಹಾಡು ಹೇಳಲಿಕ್ಕೆ. ಇಷ್ಟ ಆಗದಿದ್ದರೆ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೇಳಬೇಕಾಗ್ತದೆ ನಾವು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಅವರೇ, ಥ್ಯಾಂಕ್ ಯು. ನಾನು ನೀನು ಒಂದಾದ ಮೇಲೆ ಸಾಂಗ್ ಬಂದೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಓಡುವೆ, ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಮನಶ್ರೀ ಅವ್ರು ಬಂದರು. ಹಾಯ್ ಅಂತೇಳಿ. ಹಾಯ್ ಮನಶ್ರೀ, ವೆಲ್ಕಮ್. ಲೈಕ್ ಕೊಡಿ ಆಯಿತಾ. ಊಟ ಆಯಿತಾ? ಊಟ ಆಗಲಿಲ್ಲ ಮನಶ್ರೀ, ಲೇಟ್ ಉಂಟು ಸ್ವಲ್ಪ. ಬರ್ತೇನೆ. ಈ ದಿನ ನೋಟಿಫಿಕೇಷನ್ ಬಂದಿಲ್ಲ. ಹೌದಾ? ನಾನು ಲೇಟ್ ಬಂದದ್ದೆ ಇವತ್ತು, 1 ಗಂಟೆ ಆಗಿದೆ ಬರುವಾಗ. ನಾನು ಬೆಳಿಗ್ಗೆ ಬರಲಿಲ್ಲ, ಬೆಳಿಗ್ಗೆ ಸ್ವಲ್ಪ ಬ್ಯುಸಿ ಇದ್ದೆ. ಮಗ ಮಲಗಿದ್ರೆ ನಾನು ಮಗಳಿದ್ದೆ, ಅವನು ಎದ್ದಿದ್ರೆ ನನ್ನ ಮಲಗಲಿಕ್ಕೆ ಬಿಡೋದಿಲ್ಲ. ಹೌದಾ? ಹಾಗೆ ಉಂಟಾ ಗೋಪಾಲ್ ಅವರೇ? ಮನಸಾರಿ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ವನಸಾಂಡ ಕೇಳ್ತಾ ಇದ್ದಾರೆ. ಬಳ್ಳಾರಿ ಅವರೇ ನಂದು ಊಟ ಆಗಲಿಲ್ಲವ, ಲೇಟ್ ಉಂಟು. ವಿನಯ್ ಅವರು ಬಂದು ವಿನಯ್ ಅವರೇ ಒಂದು ಲೈಕ್ ಕೊಡಿ. ಮತ್ತು ಬಳ್ಳಾರಿ ಅವರೇ ಒಂದು ಲೈಕ್ ಕೊಡಿ. ಹಾಯ್ ಮಂದಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಅಂತ ಹೇಳ್ತಾರೆ. ಮಂದಾರ ಮೇಡಮ್ ಊಟ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಮನಶ್ರೀ ಅಲ್ವಾ? ಎನ್ನ ಬೊಬ್ಬೆ ಪಾಡ್ದು ಸಾಕಾಂಡು ಬರೋದಲ್ಲಿ ಮನಸಾರೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮನಸಾಂಡೆ ಊಟ ಆಯಿತಾ? ಊಟ ಆಗಲಿಲ್ಲ, ನಂದಾಗಲಿಲ್ಲಪ್ಪ. ಜಸ್ಟಿಸ್ ಫಾರ್ ಸೌಜನ್ಯ, ಹೌದು ಅದು ನೋಡಿ, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಪವಿ ಪಲ್ಲವಿಯಲ್ಲಿ. ಅದನ್ನು ನೋಡಿ ಆಯಿತಾ, ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಪವಿ ಪಲ್ಲವಿ ಬಲಿ ಮಂದಾರ ಸಿಸ್ ಅವು ಮಗಳಿಗೆ ಪಿನ್ ಮಲ್ಪಕ ಅವು ವಿಡಿಯೋ ತೂ ಓಡಾಕುಲು. ಸಚಿನ್ ಅವರೇ, ಪವಿ ಪಲ್ಲವಿಯಲ್ಲಿ ಒಂದು ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಆಯಿತಾ. ಪವಿ ಪಲ್ಲವಿ ಬರ್ಬೋದು ಈಗ, ಮಂದಾರ ಸಿಸ್ ಬರ್ತಾರೆ. 1 ನಿಮಿಷ. ನನಗೆ ಗಿಫ್ಟ್ ಕೊಟ್ಟಾರಾ? ಏನು ಸ್ಪೆಷಲ್ ಮಂದಾರ ಮೇಡಮ್? ಒಂದು ಲೈಕ್ ಕೊಡಿ ಆಯಿತಾ. ಏನು ಸ್ಪೆಷಲ್ ಮಂದಾರ ಮೇಡಮ್ ಅಂತ ಲಕ್ಷ್ಮಣ್ ಸಿದ್ದರಾಬ್ದಿ ಅವರು ಬಂದರು. ಲಕ್ಷ್ಮಣ್ ಅವರೇ ಒಂದು ಲೈಕ್ ಕೊಡಿ, ಲೈಕ್. ಮತ್ತು ಇದು ಸಬ್ಬಾಗೆ ಆಯಿತಾ. ನನ್ನ ಗೆಳೆಯ ಇದ್ದಾರೆ ಮಂಗಳೂರಿನಲ್ಲಿ, ಅವನು ಸಿಂಗರ್ ಶ್ರೀದುರ್ಗ ಮೆಲೋಡಿಸ್, ಅವನದೇ JP ಅಂತ. ಅವನ ಲೈವ್ ಇದೆ, ಮಾಡ್ತಾನೆ ನೋಡಿದೆ ಯೂಟ್ಯೂಬು ಫೇಸ್ಬುಕ್ನಲ್ಲಿ. ಹೌದಾ? ಯಾವ ಚಾನಲ್ ಹೇಳಿ? ನನಗೆ ಆಡಲಿಕ್ಕೆ ಬರೋದಿಲ್ಲ, ನಾವು ಹಾಗೆ ಸುಮ್ಮನೆ ಹೀಗೆ ಸ್ವಲ್ಪ ಆಡೋದು ಅಷ್ಟೇ. ಶ್ರೀದುರ್ಗ ಮೆಲೋಡಿಸಾ ಹೆಸರೆಂತ ಹೇಳಿದ್ದು? JP ಅಲ್ಲ? ಓಕೆ ನೋಡ್ತೇನೆ. ಶ್ರೀದುರ್ಗ ಮೆಲೋಡಿಸ್ ಅಲ್ಲ? ಇಷ್ಟು ಬೊಬ್ಬೆ ಆಗಿದೆ, ಒಂದು ಗಿಫ್ಟ್ ಸಿಕ್ಕಿತ ಸಾಕು, ಜೀವನ ಪಾವನ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನೀನಾದೇನಾ ಅವು ಬರ್ಪೂಜಿ ಪ್ರಜ್ವಲ್ ದೇವರಾಜನ ಬರ್ಪೂಜಿ. ನೀನಾದೇನಾ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನಿನ್ನ ಜೊತೆ
ನನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ಏಕೆ ಬರುವುದಿಲ್ಲ ಅದು ನಿಶಾಂತ್. ಈ ದಿನ ವಿಡಿಯೋಡು ನೋಟಿಫಿಕೇಶನ್ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅದು ಹೌದು ಮಂದಾರ ಸಿಸ್ ಅಂತ ಹೇಳಿ ಸಚಿನ್. ಮಂದಾರ ಶಾರ್ಟ್ ಕೆಲಸ ನೋಡ್ಕೊಳ್ಳಿ ಇಲ್ಲಿ ಯಾಕೆ, ಮಂದಾರ ಶಾರ್ಟ್ಸ್ ಕೆಲಸ ನೋಡ್ಕೊಳ್ಳಿ ಇಲ್ಲಿ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಎಂತ ಸಚಿನ್ ಅವರೇ, ನನಗೆ ಗೊತ್ತಾಗೋದಿಲ್ಲ ನೀವು ಎಂತ ಹೇಳಿದೆ ಅಂತ ಅರ್ಥ ಆಗಲಿಲ್ಲ. ಮಂದಾರಕ್ಕ, ನಾನು ನಿನ್ನೆ ಒಂದು ಲೈವ್ಗೆ ಹೋಗಿದ್ದೆ. ಅವಳು ಹೇಳುವುದು ದಿನಕ್ಕೆ 4 ಲೈವ್ ಮಾಡ್ತಾಳಂತೆ, 800 ಅಥವಾ 900 ರೂಪಾಯಿ ಸಿಗ್ತದೆ ಅಂತೆ ದಿನಕ್ಕೆ ಅಂತ ಹೇಳ್ತಾ ಇಲ್ಲ. ಹೌದಾ? ಅದು ಮೋನೋ ಚಾನಲ್ ಆಗಿರ್ಬೋದಾ? ಮೋನೋ ಚಾನಲ್ ಆಗಿರ್ಬೋದು. ಸೂಪರ್ ಚಾಟ್ ತಗೊಳ್ತಾರಲ್ಲ ಕೆಲವರು, ಹಾಗೆ ಅವಳಿಗೆ 900-800 ರೂಪಾಯಿ ಆಗ್ಬೋದು. ಒಕ್ಕಡೆ ಪಲ್ಲೆ ಶಾಂತ ಸಿಸಿ ಎನ್ನ ಪುದರ್ ಪಂದು ಗಿಫ್ಟ್ ಕೊರಿಯ ಪಂದು ಅಪಗ ಅಕ್ಕುಲ್ ಕೊರ್ಪೇರು ಅನಿಲ್ ಅವರಿದ್ದಾರೆ. ಅನಿಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ಅವಳ ಲೈವಲ್ಲಿ 200 ಜನ 2000 ಜನ ಇರ್ತಾರೆ. ಓ ಮೈ ಗಾಡ್. ಬಕಾರಿ ಗೊರ್ಮನ್ ತಿಕ್ಕಂದೆ ಕುಲ್ಲ ಅವು ಮೋನೋ ಚಾನಲ್ ತೋಜೋಡಿ ಐಕ್ ಸೂಪರ್ ಚಾಟ್ ಬರ್ಪಿನ್ ತೋಜೋಡು ಕಾಸರಿಗೆ. ಸಚಿನ್, ನೀವು ಗಿಫ್ಟ್ ಕೊಡಲ್ಲ ಅಲ್ಲ, ಮತ್ತೆ ಯಾಕೆ ನನ್ನ ತಲೆ ಬಿಸಿ ಅಂತ ಹೇಳ್ತಾ ಇದ್ದಾರೆ. ಗಿಫ್ಟ್ ಬಂತ ನನ್ನದು ಅಂತ ಕೇಳ್ತಾ ಇದ್ದಾರೆ ನಿಶಾಂತ್. ಗಿಫ್ಟ್ ಬರ್ತಂಡಿ, ನನಗೆ ಊಟ ಮಾಡೋಕ್ಕೆ ಆಗಲ್ಲ ಈಗ. ದಾದಾಂಡಿ ಮಂದರ್ಸಿಸಿದ ಒಣಸ್ಪಾನ್ ಪರಾಪುಜಿರೇಗ ಮಂದಾರಕ್ಕ ವಿಡಿಯೋ ಹಾಕಿಲ್ಲ ಅಕ್ಕ ಅಂತ ಹೇಳ್ತಾರೆ. ಮಂದಾರಕ್ಕ ಹಾಕಿಲ್ಲ, ಪವಿ ಪಲ್ಲವಿ ಅಂತ ಸರ್ಚ್ ಮಾಡಿ ಚಾನಲ್, ಅದರಲ್ಲಿ ಉಂಟು. ಮಧ್ಯಾಹ್ನ ಜಪ್ಪು ಜರ ಮಂದಾರ ಸಿಸ್. ಗಿಫ್ಟ್ ಕೊಟ್ಟವರಿಗೆ ಥ್ಯಾಂಕ್ ಯು. ಕಮೆಂಟ್ ಹಾಕಿ. ರಾತ್ರಿ 9 ಗಂಟೆ ನಂತರ ಲೈವ್ ಇದೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್. ವಿಡಿಯೋ ಹಾಕಿದ್ದೇನೆ ಅನಿಲ್ ಅಂತ ಹೇಳ್ತಾ ಇದ್ದಾರೆ. JP ಅವನ ಹೆಸರು ಜಯಪ್ರಕಾಶ್ ಮಣಿಯಂಪಾರಿ, ಪೂರ್ತಿ ಹೆಸರು. ಪೇಜ್ ಹೆಸರು ಶ್ರೀದುರ್ಗ ಮೆಲೋಡಿಸ್ ಅಂತ. ಓಕೆ ಪೇಜ್ ಅದು ಫೇಸ್ಬುಕ್ ಪೇಜಲ್ಲಿ ಅಲ್ಲ, ಶ್ರೀದುರ್ಗ ಮೆಲೋಡಿಸ್. ಮತ್ತು ಯೂಟ್ಯೂಬಲ್ಲಿ ಎಂತ ಹೆಸರು? ಯೂಟ್ಯೂಬ್ದಲ್ಲಿ ಯಾವ ಚಾನಲ್ ಇದೆ ಅವರದು? ಎಂತ ಹೆಸರಿದೆ? ಶ್ರೀದುರ್ಗ ಮೆಲೋಡಿಸ್ ಅದು ಫೇಸ್ಬುಕ್ ಪೇಜಲ್ಲಿ. ಓಕೆ ಸಿಗುತ್ತೆ ಕಣೋ ಅಂತ ಹೇಳಿದೆ ನಾನು. 6 ಮಂತ್ ಪರಿಯ ಎಡ್ಡೆ ಹಾಪುಣಿಯೇ ಅನಿಲ್ ಕೊಟ್ಟಿದ್ದಾರೆ ಪವಿ ಪಲ್ಲವಿಗೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಪವಿ ಪಲ್ಲವಿಯಲ್ಲಿ ಉಂಟು ವಿಡಿಯೋ, ಅದನ್ನು ನೋಡಿ. ಅವರು ವಿಡಿಯೋ ಮಾಡಿದ್ದಾರೆ ಸೌಜನ್ಯ ಬಗ್ಗೆ. ಕಾರ್ತಿಕ್ ಬಂದರು. ಹಾಯ್ ಕಾರ್ತಿಕ್, ವೆಲ್ಕಮ್. ಒಂದು ಲೈಕ್ ಕೊಡಿಯ ಕಾರ್ತಿಕ್. ಸೇಮ್ ಉಂಟು ಈ ಯೂಟ್ಯೂಬ್ನಲ್ಲಿ ಕೂಡ ಅದುವೇ. ಓಕೆ ಕಣ್ಣ, ಸರ್ಚ್ ಮಾಡ್ತೇನೆ ಆಯಿತಾ. ಎಂಚ ಮುಲ್ಲರ್ ಅಂತ ಹೇಳ್ತಾ ಇದ್ದಾರೆ. ಅವರಿಗೀಗ ಅವ್ರದ್ದು ಮೋನೋ ಚಾನಲಾ ಸುನಿಲ್ ಅವರೇ? ಅವ್ರದ್ದು ಮೋನೋ ಚಾನಲಾ? ಮೋನೋ ಆಗಿದೆಯಾ ಚಾನಲ್? ಹಣ ಬರ್ತಾ ಇದೆಯಾ ಅವರ ಚಾನಲ್ಗೆ? ಇದರಲ್ಲಿ ಮ್ಯೂಸಿಕ್ ಹಾಕಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅಲ್ಲ, ಸಾಂಗ್ ಇದ್ದು ಯೂಟ್ಯೂಬಲ್ಲಿ ಕಾಪಿರೈಟ್ ಬರ್ತದಲ್ಲ. ಎಂಚ ಉಲ್ಲರ್ ಯಾನು ಹುಷಾರುಲಿ ಕಾರ್ತಿಕ್ ಈರೆಂಚ ಉಲ್ಲರ್ ಒಂಜಿ ಲೈಕ್ ಕೊರ್ಲೇವೆ. ಲೈಕ್ ಕೊಡ್ತೀವಿ ಕೊಂಚ ಸಬ್ಬ ಆತ ಜಡ ಸಬ್ಬ ಅಲೇವೆ. ದೂರ ಪೋಯಿರಿ ಮಾತ ಪೋಯಿರಿ ಬರ್ಸಡ್ ಪೋಯಿರ. ಅರ್ಜುನ್ ಅವ್ರು ಬಂದರು. ಹಾಯ್ ಅರ್ಜುನ್, ವೆಲ್ಕಮ್. ಒಂದು ಲೈಕ್ ಕೊಡಿ ಅರ್ಜುನು. ಹೌದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ ಪವಿ ಪಲ್ಲವಿಯಲ್ಲಿ ಬಂದು ನಾನು ಪಿನ್ ಮಾಡ್ತೇನೆ ನೋಡಿ. ಪವಿ ಪಲ್ಲವಿಯಲ್ಲಿ ಪಿನ್ ಮಾಡ್ತೇನೆ ನೋಡಿ. ಪವಿ ಪಲ್ಲವಿಯಲ್ಲಿ ವಿಡಿಯೋ ಉಂಟು. ಅವರು ಸೌಜನ್ಯನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ನೋಡಿ ಆಯಿತಾ. ಒಂದಕ್ಕೆ ಗಿಫ್ಟ್ ಕೊಡ್ಚಿ ವಿಡಿಯೋ ಎರಡೇ ಇದಕ್ಕೆ ಗಿಫ್ಟ್ ಬೇಡ ಅಂತೆ. ವಿಡಿಯೋ ನೋಡಿ ಇದರಲ್ಲಿ ಆಯಿತಾ. ಪವಿ ಪಲ್ಲವಿಗೆ ಹೋಗಿ ವಿಡಿಯೋ ನೋಡಿ ಆಯಿತಾ. ನೋಡಿ ಪಿನ್ ಐಡಿ ಪಿನ್ ಮಾಡಿದ್ದೇನೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಅವರಿಗೆ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋ. ನಾವೆಲ್ಲ ಸಪೋರ್ಟ್ ಇದ್ದೇವೆ ಸೌಜನ್ಯನಿಗೆ. ನ್ಯಾಯ ಸಿಗಬೇಕು ಅಷ್ಟೇ. ನ್ಯಾಯ ಎಲ್ಲಿದೆ? ಬಡವರು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಮುಂದೆ ಕೂಡ ಬರುತ್ತೆ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶಾಂತ ಸಿಸ್ಟು. ಸಚಿನ್ ಓಡೇಪೋಯೆ. ಸಚಿನ್ ಇದ್ದೀರಾ ಸಚಿನ್? ನೋಡಿ ಪವಿ ಪಲ್ಲವಿಯಲ್ಲಿ ನೋಡಿ ವಿಡಿಯೋ ನೋಡಿ. ಪವಿ ಪಲ್ಲವಿಯಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿದ್ರಲ್ಲ, ಸೌಜನ್ಯನ ಬಗ್ಗೆ ಪವಿ ಪಲ್ಲವಿಯವರು ವಿಡಿಯೋ ಮಾಡಿದ್ದಾರೆ, ಅದನ್ನು ನೋಡಿ ಆಯಿತಾ. ಸಪೋರ್ಟ್ ಮಾಡಿ. ನಿಮಗೆ ಮಳೆ ಬರ್ತಿದೆಯಾ? ಈಗ ಇಲ್ಲವ, ಕಡಿಮೆ ಆಗಿದೆ ಮನಶ್ರೀ. ಈಗ ಬರ್ತದೆ ಹೋಗ್ತದೆ. ಬಂದರೆ ಉಂಟಲ್ಲ ಜೋರು ಗಾಳಿ ಬರುದ ಮಾರಾಯರೆ. ಎಂಕ್ ನೆರಿಯತಾ ನೆರೆಗ
ಇರು ಮಂದಾರ ಶಾರ್ಟ್ ಕೆಲಸ ಮಲ್ಪಲೆ ಪನ್ಯ ತೀರಿಗೈ ಅನ್ನಂದು ಓನ್ಲಿ ತುಕ. ಸಚಿನ್ ಇದ್ದೀರಾ ನೋಡಿ, ಪವಿ ಪಲ್ಲವಿಯಲ್ಲಿ ಬಂದರು ನೋಡಿ. ಪವಿ ಪಲ್ಲವಿಯಲ್ಲಿ ಸೌಜನ್ಯ ನೋಡಿದ ವಿಡಿಯೋ ಮಾಡಿದ್ದಾರೆ, ಒಂದು ಸಪೋರ್ಟ್ ಮಾಡಿ ವಿಡಿಯೋಗೆ. ಅಂದು ಒಡೆ ಪೋಯಿ ನಿರ್ಣಯ. ಓ ಮಳೆ 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 ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಓ ರಮೆಯ ರಮಿಸಿ ಪ್ರೇಮಿಗಳ ರಸಿ. ओ मेरी सोना रे सोना रे सोना रे, दे दूंगी जान जुदा मत होना रे, मैंने तुझे जरा देर पे जाना, हुआ कुसूर कफा मत होना रे. ನನ್ನ ಕೆಲಸವನ್ನು ಮಾಡೋದಲ್ಲ ನಾನೇ ಮಾಡೋದು, ಅವನಿಗೆ ಯಾಕೆ ಉಸಬರೆ. ಹೌದೌದು, ಎಲ್ಲಿದ್ದಾರೆ ಸಚಿನ್ ಅವರು? ಇದ್ದೀರಾ ಸಚಿನ್? ಪವಿ ಪಲ್ಲವಿ ಸಬ್ ಮಾಡಿದ್ದೇನೆ ಮಂದಾರ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಅದರಲ್ಲಿ ಸಬ್ ಮಾಡಿ. ಅವರು ಲೈವ್ ಎಲ್ಲ ಮಾಡಿದರೆ ನೋಟಿಫಿಕೇಶನ್ ಬರ್ತದೆ ನಿಮಗೆ, ಆಯ್ತಾ? ಭರತ್ ವ್ಲಾಗ್ಸ್ ಅವ್ರು ಬಂದರು. ಹಾಯ್ ಭರತ್ ವ್ಲಾಗ್ಸ್ ಅವರು, ವೆಲ್ಕಮ್ ವೆಲ್ಕಮ್. ಒಂದು ಲೈಕ್ ಕೊಡಿ, ಅದು ಲೈವಿಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಚಾನಲ್ ಇದೆಯಲ್ಲ ಭರತ್ ವ್ಲಾಗ್ಸ್ ಅವರೇ. ಅನಿಲ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರಿಗೆ ಕಿರೀಟ ಸಿಕ್ಕಿದೆಯಾ? ಅನಿಲ್ ಅವರಿಗೆ ಸಿಕ್ಕಿದೆ, ಗೋಪಾಲ್ ಅವರಿಗೆ ಸಿಕ್ಕಿದೆ. ಆಯ್ ಕುಂದಾಪುರ ತೋಜೋಡು ಎಂಕಲ್ ಅಂಚೆನ ಹಾಕೊಂಡಿಯೇ ಕುಂದಾಪುರ ತೋಜೋಡು. ಸಚಿನ್ ಕುಂದಾಪುರ ತೋಜೋಡು ಡೌಟಿಂಗ್ ಇದೆ ಅಂತೇಳಿ. ಓಕೆ ಓಕೆ, ಕೊಟ್ಟಿದ್ದೇನೆ. ಭರತ್ ಅವರೇ ನೋಡಿ, ನಮ್ಮ ಇಲ್ಲಿ ಪವಿ ಪಲ್ಲವಿ ಉಂಟಲ್ಲ, ಆ ಚಾನಲ್ಗೆ ಒಂದು ಗಿಫ್ಟ್ ಕೊಡಿ ಆಯಿತಾ? ಕನೆಕ್ಟ್ ಆಗಿ ಅವರಿಗೆ, ಅವರು ಲೈವ್ ಮಾಡ್ತಾರೆ. ಮತ್ತು ಮಂದಾರ ಶಾರ್ಟ್ಸ್ ಅಂತ ಉಂಟು, ಅದು ಹುಡುಕಿಯಲ್ಲಿ ಮೇಲೆ ಸ್ವಲ್ಪ ಹುಡುಕಿ ಮಂದಾರ ಶಾರ್ಟ್ಸ್, ಅದಕ್ಕೆ ಕೂಡ ಗಿಫ್ಟ್ ಕೊಡಿ ಆಯಿತಾ? ಮತ್ತು ಬಾನ್ವಿ ಅಂತ ಉಂಟು, ಅದಕ್ಕೆ ಕೂಡ ಒಂದು ಗಿಫ್ಟ್ ಕೊಡಿ. ಎಲ್ಲದಕ್ಕೆ ಒಂದೊಂದು ಗಿಫ್ಟ್ ಕೊಡಿ. ಮತ್ತು ವೀಡಿಯೋಗೆ ಒಂದು ಕಮೆಂಟ್ ಹಾಕಿ. ವೀಡಿಯೋಗೆ ಕಮೆಂಟ್ ಹಾಕಿದರೆ ನಿಮಗೆ ಅವರು ರಿಟರ್ನ್ ಮಾಡ್ತಾರೆ ಆಯಿತಾ? ರಾಮಚಂದ್ರ ಅವರು ಬರ್ತೀರಿ. ಹಾಯ್ ರಾಮಚಂದ್ರ, ವೆಲ್ಕಮ್. ಒಂದು ಲೈಕ್ ಕೊಡಿಯಾ? ನೀವು ಒಣಸ್ಕೊಳ್ತಾರೆ ಹಾಂ ಕೊರಿಯರ ಪೂರ. ಭರತ್ ಚಾನಲ್ ಉಂಡಿ ಪನೊಂದುಲ್ಲೇರ ನಂದು ಭರತ್ ಚಾನಲ್ ಉಂಡಿ ಎಕಡೆ ಎಂಕಲಿಗೆ ಯಾನು ಕೇರಳ ಸಿಸ್ನ ಲೈವ್ ಕನೆಕ್ಟ್ ಆತೀನಿ ತೋಜೋಡು. ರಾಮಚಂದ್ರ ಹಾಯ್ ರಾಮಚಂದ್ರ, ವೆಲ್ಕಮ್ ವೆಲ್ಕಮ್. ಗೋಪಾಲ ಪೋಯಿರಾ ಅಂದಿ ಜೆಪ್ಪೇರ್ ಪೋಯಿರಾ ಅಂದು. ಥ್ಯಾಂಕ್ ಯು ಅಕ್ಕ, ಕಿರೀಟ ಕೊಟ್ಟಿದ್ದಕ್ಕೆ ಅಕ್ಕ. ಅಲ್ಲವಾ ಅನಿಲ್, ಅದು ನಾನು ಕೊಟ್ಟದಲ್ಲವಾ, ಅದು ವೈಟಿ ಅವರು ಕೊಡೋದು ನಿಮಗೆ ಕಿರೀಟ. ವೈಟಿ ಅವರು ಕೊಡೋದು ಕಿರೀಟ. ಅದು ಕೆಲವರಿಗೆ ಭಾರಿ ಅಪರೂಪ ಮಾರೆ, ಕೆಲವರು ನಿಮಗೆ ಸಿಕ್ಕಿದ್ದು ಚಾನ್ಸ್ ನಿನ್ನದು. ರಿಟರ್ನ್ ಕೊಡಿ, ಮತ್ತೆ ಕೊಡ್ತಾರೆ ಆಯಿತಾ? ಭರತ್ ಅವರು ಮತ್ತೆ ರಿಟರ್ನ್ ಕೊಡ್ತಾರೆ ಆಯಿತಾ? ಇದ್ದೇ ಮಾರ್ರೆ ಅಂತ. ಉಲ್ಲೇರಿ ಗೋಪಾಲ ಒಲ್ಲೇರು. ಗೋಪಾಲ ಎಲ್ಲಿಗೆ ಹೋಗಬೇಡ ಗೋಪಾಲ. ಅನಿಲ್ ಕಮ್ಮಿ ಮೆಸೇಜ್ ಮಾಡಿ ಗಿಫ್ಟ್ ಸಿಕ್ಕಿದ್ದು ಅಂದ. ಹೌದು ಅಣ್ಣ, ಅಲ್ಲಿ ಎಕಡೆ ಚೊಲ್ಲೇರಿ ಮುಂಡಾಸ್ ಅಂದಂದು. ಮುಂಡಾಸ್ ಬಂಡಾಸ್ ಪೂರ. चले जब ये पुरवाई बजे दिल में शहनाई, तू ही मेरे सपनों का ओ सजना, मैंने चुनरी है लहराई, अब तो आजा तो हर जाए. ಕಾರ್ತಿಕ್ ಅವ್ರು ಬಂದರು. ಕಾರ್ತಿಕ್ ಪುತ್ತೂರು ಅವರು, ಹಾಯ್ ಕಾರ್ತಿಕ್, ವೆಲ್ಕಮ್. ಮಂದಾರಗೆ ಕೊಡಿ, ಪಲ್ಲವಿಗೆ ಬೇಡ, ವಿಡಿಯೋ ನೋಡದೆ ಕೊಡುವ ಲೆಸ್ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮಂದಾರಕ್ಕೆ ಕೊಡಿ ಆಯಿತಾ? ಮತ್ತೆ ಅದೊಂದು ವಿಡಿಯೋ ನೋಡಿ ಆಯಿತಾ ಭರತ್ ವ್ಲಾಗ್ಸ್ ಅವರೇ? ಮತ್ತೆ ಪವಿಸಿಸ್ನದೊಂದು ವಿಡಿಯೋ ಫುಲ್ ನೋಡಿ. ಅದು ಸಚಿನ್ ಬಂದ್ರ? ಬನ್ನಿ ಸಚಿನ್, ನಾನು ಅದಕ್ಕೆ ನೋಡಿ ಮುದುಕ ಯಾವಾಗ ಬರ್ತೇನೆ ಅಂತ ನಾನು ಕಾಯ್ತಾ ಇದ್ದು. ಬನ್ನಿ ಒಂದು ಲೈಕ್ ಕೊಡಿ ಸಚಿನ್ ಅವರೇ. ಕಾರ್ತಿಕ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ಗಿಫ್ಟ್ ಅಂದೇನೆ. ಸಚಿನ್ ನೀವೇ ಅಲ್ಲ ಆಗ ಮಂದಾರ ಸಿಸ್ಗೆ ಬೈದು ಹೋಗಿದ್ದು ನೋಡಿ. ಮಂದಾರ ಸಿಸ್ ನೋಡಿ, ಪವಿ ಪಲ್ಲವಿಯಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ವಿಡಿಯೋ ಹಾಕಿದ್ದಾರೆ ನೋಡಿ ಆಯಿತಾ? ಜೈ ಮುದುಕ, ಜೈ 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 ಜೈ. ಅಚ್ಚು ಅವರು ಬಂದರು. ಹಾಯ್ ಅಚ್ಚು, ವೆಲ್ಕಮ್.
ಅಚ್ಚೋರೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಹೌದೌದು, ಶಾಂತ ಸಿಸ್ ನೋಡು ಲೈಕ್ ಕೊಡ್ರಲ್ಲ. ಶಾಂತ ಸಿಸ್ ನೆನಪು ಮಲ್ಕೊಡು ಶಾಂತ ಸಿಸ್. ನೀವು ಸೂಪರ್, ಥ್ಯಾಂಕ್ ಯು ರಾಮಾಂಜಿ ಅವರೇ, ಥ್ಯಾಂಕ್ ಯು. ಒಂದು ಲೈಕ್ ಕೊಡಿ ಆಯಿತಾ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ತೂತು ಹಾಂ, ಓಕೆ, ಥ್ಯಾಂಕ್ ಯು. ಬಿ ಡಿ ಅವರೇ, BD 7236 ಒಂದು ಲೈಕ್ ಕೊಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ಕುಣಿದು ಕುಣಿದು ಬಾರೆ, ನಲಿದು ಬಾರೆ, ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ರೆಕ್ಕೆ ತಂದವನೇ, ಬಾನಿಗೇರಿ ಹಾರುವ ಬಾರೋ ಬಲವೇ ವಿಸ್ಮಯ, ಅದು ರಿಲಿಕ್ಸ್ ಬರುವುದಿಲ್ಲ ಮಾರ್ರೆ, ಲಿರಿಕ್ಸ್ ಉಂಟು ನನ್ನ ಹತ್ರ, ಅದರದು ಕಾಣುವುದಿಲ್ಲ ಈಗ. ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ, ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ ತಂದವನೇ, ಬಾನಿಗೇರಿ ಹಾರುವ ಬಾರೋ ಬಲವೇ ವಿಸ್ಮಯ, ഇരുളಲ್ಲಿ ನೀನೆಲ್ಲೋ ಮೈ ಮುರಿದರೆ, ನನಗೆ ನವಿರಾದ ಓ ಕಂಪನ, ನನ್ನಲ್ಲಿ ನೀ ಕಣ್ಣಿಟ್ಟು ಬರಸೆಳೆದರೆ, ಮಾತಿಲ್ಲ ಕಥೆಯಿಲ್ಲ ಬರೀ ರೋಮಾಂಚನ, ನಿನ್ನ ಕಣ್ಣ ತುಂಬ ಇರಲೇ ನನ್ನ ಬಿಂಬ, ಹೂವಿಗೆ ಬಣ್ಣ ತಂದವನೇ, ಪರಿಮಳದಲ್ಲೂ ಅರಳುವ ಬಾರೋ ಬಲವೇ ವಿಸ್ಮಯ, ನಿನ್ನ ರೂಪ ಗಂಡು ನಾನು ತನ್ಮಯ, ಒಲವೇ ನೀನೊಲಿದ ಕ್ಷಣದಿಂದಲೇ ಈ ಬಾನು ಈ ಭೂಮಿ ಹೊಸದಾಗಿದೆ, ವನಸಾಂಡೆ ಕಜಿಪುದಾದೆ ಏನಂದ್ರೆ ಕಜಿಪು ಮೀನು, ಕೊಡಗಾನ ಕೋಳಿ ನುಗ್ಗಿದೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಅಚ್ಚು ಅವರು. GST ಓಕೆ ಹಾಕ್ಲಿ ಮಾರೆ, GST ಕಟ್ತಾ ಇದ್ದೇವಲ್ಲ ಈಗ ನಾವು ಹಾಕ್ಲಿ ಕಟ್ಟುವ ಪದ್ಯ ಬೊಚ್ಚಿ ಮಾರ್ರೆ ಪನೊಂದಲ್ಲಿ ಗೋವಿಂದ ಒಂಜಿ ಲೈಕ್ ಕೊರ್ಲೆ ಮಾರ್ರೆ, ನಿಕುಲು ಬರ್ಪಿನಿ ಲೇಟ್ ಮಾರ್ರೆ, ಒಂಜಿ ಮೆಸೇಜ್ ಉಪ್ಪುಜಿ ಹಾಕಲು ಪದ್ಯನೇ ಮನ್ಪಿನಿ ಮಾರ್ರೆ, ಅಪ್ಪ ನಿಕುಲು ಬರ್ಪಾರಪ್ಪ ಅದೇ ಮೆಸೇಜ್ ಮಾಡಲಿ ಅಂಗ್ಳು ಹೋದ್ವಾ. ಓಕೆ ದುರ್ಗಾ ಸಿಸ್ ಪನೊಂದಲ್ಲೇರು ಚೆಲ್ಲಿದರು ಮಲ್ಲಿಗೆಯ ಸಾಂಗ್ ಪನ್ಪೆ. ಯಾವ ಊರು ನಿಮ್ದು ಅಂತ ಕೇಳ್ತಾ ಇದ್ದೇನೆ. ನಮ್ಮದು ಮಂಗಳೂರು. ಈ ಥರ ಲೈವ್ ಮಾಡಿ ನಾವು ಏನು ಮೆಸೇಜ್ ಕೊಡಬೇಕಾಗ್ತದೆ ನಮಗೆ? ನಾವು WH ಆಗಲಿಕ್ಕೆ ಲೈವ್ ಮಾಡೋದು ಮಾರ್ರೆ. ಲಿರಿಕ್ಸ್ ವಿಸ್ಮಯ, ಹೌದೌದು ವಿಸ್ಮಯ ಮಾತ್ರ ಒಂದು ಕಾಣೋದಲ್ವಾ ಅಚ್ಚು ಅವರೇ? ಏನು ದಕ್ಕೊಡಿ ಅನ್ನ ನಿತ್ಯ ಮಲ್ಪ ಗೊಂತಲೇ ಒಂದು ಐಡಲ್ಲಿರೋ ಲೈಕ್ ಕೊಡಿ ಆಯ್ತಾ. ಮಂದಾರ ಅಕ್ಕ ನಿನ್ನೆ ನಮ್ಮೊಡಿಗೆ ಊರಿಗೆ ಹೋಗಿದೆ ಅಕ್ಕ, ಅವಳು ನಾನು ನಿಮ್ಮ ಲೈವ್ ನೋಡ್ಬೇಕಂತ ಹನ್ನೊಂದು ಗಂಟೆ ವೆಯ್ಟ್ ಮಾಡಿದ್ದೇವೆ ಅಕ್ಕ. ಓ ದೇವ ಪವಿಸಿಸ್ ಅಕ್ಕಲಿನ ಲೈವ್ ಕಾತೋದಿತ್ತೇರಿಗೆ ಮಾರ್ರೆ. ದಕ್ಕೆ ಆಗ ನೆರೋಡ ಬೊರ್ಚಿರ ನೆರಿಯ ಯಾನೊಂದು ಮಲ್ತೆ. ಗೋವಿಂದ ಸಾಂಗ್ ಬೇಡ. ಓಕೆ ನೀವು ಮೆಸೇಜ್ ಮಾಡಿ ಆಯ್ತಾ ಗೋವಿಂದ ಅವರೇ. ಆಯ್ತು ಓಕೆ ಹೈದ್ರಾಬಾದಿನ. ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 3 ವ್ಯೂಸ್ ಇದೆ ಅಲ್ವಾ, ಸೂಪರ್ ಸಚಿನ್ ಅಂತ ಹೇಳ್ತಾ ಇದ್ದಾರೆ. ಯಾನು ದಕ್ಕದುವೆ ಅಯ್ಯೋ ಅನಿಲ್ ಆರೋದಲ್ಲಿ ಮಲ್ಲಿಗೆ ದಕ್ಕದು ಹೊಡಿತಾನೆ. ಅವು ಚೂರು ಅಧಿಕ ಪ್ರಸಂಗ ಜಾಸ್ತಿ ಪಾತೇರು ನದೇ
ದಕ್ಕದೋಡೆ ಕಡಿಮೆ ಟ್ಯಾಕ್ಸ್ ಮಾಡುವೆಗೆ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಕಟ್ಟೋದಿಜ್ಜನಿತ್ತೆ. ಅಯ್ಯೋ ಅನಿಲ್ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಪೂರ ಫೋನ್ ಅಂದ್ ಮಾರೆ ಮೆಸೇಜ್ ಇಚ್ಚಿ ನೋಡಿ. ಲೈವ್ಗೆ ಬಂದವರು ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ ಆಯಿತಾ. ಇಲ್ಲದ್ರೆ ನಾನು ಹಾಡು ಆಡ್ತೇನೆ ಮಾರ್ಯಾರೆ. ಹಾಡು ಆಡಿದ್ರೆ ರಪ್ಪ ಬರ್ತಾರೆ ಎಲ್ಲರೂ. ಈರ್ಡ ಕೇಂಡತೆ ವೈರಲ್ ಇತ್ತಂಡತೆ ಅಂತ ಅಂಚದಕ್ಕಜ್ಜಿ ಅನ್ ಮಲ್ಲೆಜ್ಜಿ ಅಂಚಿನ ಪಕ್ಕ ನಮ್ಗೆ ದಾಯೆ ನಮ್ಮ ವೈರಲ್ ನಮ್ಮ ಜನ ಕುಳ್ಳಿರ್ತೆ ಯಾವ ಬಕ್ಕ ಬತ್ತಿನ ಕುಲ್ ಬರ್ಪೇರೆ ಅತಿಗೆ ಅತ್ ಪಕ್ಕ ಒಟ್ರಾಸಿ ಪಾತೆರಡ ಪಕ್ಕ ನಮ್ಮ ದಾದ ಮಲ್ಪೊಂಡು ಪಲ್ಲೆ ಆಯ್ ಕುಂದಾಪುರ ದಾಯನೆ ತೋಜೋಡು ಅದೇ ಎಂಕಂಚ ಚಾಪನು ಊಟ ಮಾಡಿದ್ರ ಅಂತ ಕೇಳಿ. ನಾಗರಾಜ್ ಅವರೇ ಊಟ ಆಯ್ತಾ? ನಿಮ್ದು ಊಟ ಆಯ್ತಾ ನಾಗರಾಜ್ ಅವರೇ? ಈಗ ಅತ್ತ ಶೋಕೊಡ್ ಪಾತೆ ನಮ್ಮಳ ಪಾತೆ ಅಲ್ವಾ? ಹುಡುಗಿ ಕೋಪ ಹೋಗಿದೆಯಾ ಅನಿಲ ಅಂತ ಹೇಳಿದೆ. ಮಳೆ ಮಳೆ ಮಾರಾಯಣೆ. ಹೌದೌದು ಕನ್ನಡ ಸೂರ್ಯ ಅವರೇ ಮಳೆ. ಲೈಕ್ ಕೊಡಿದ್ರೆ ಲೈಕ್ ಕೊಡಿ ಆಯ್ತಾ. ಅಂದ ಆಯನೆ ತೋಜು ಅಂದ ಎಂಕ್ಲ ಅಂಚೆನೆ ಆಡವು ಕುಂದಾಪುರ ಹುಡುಗ ತೋಜೋಡವು ಅವು ಐಡಿ ಬತ್ತಿನ ತೋಜು ಮಲ್ಲೇಜಿ 30 ಮಿನಿಟ್ ಟೈಮ್ ಔಟ್ ಕೊರಿಯೆ ಆಯ್ತು ಮತ್ತೆ ಬರ್ಪೆ ಅಂತ 30 ನಿಮಿಷ ಯಾಕೆ ಕೂಡ ಬರ್ಪೆ ಜೂ ಆಪೆ ಕೂಡ ಎಂಕ 30 ಮಿನಿಟ್ಗೆ ಒತ್ತದು ಪೋಂಡು. ಊಟ ಆಗಿದೆ ಒಂದು ಲೈಕ್ ಕೊಡಿ ಆಯ್ತಾ. ಯಾರದು ಬಂದ್ರು? ಡಾಕ್ಟರಾ? ಊಟ ಆಗಿದೆ. ಒಂದು ಊಟ ಆಗ್ಲಿಲ್ಲ, ಇನ್ನೂ ಆಗ್ಬೇಕು. ಒಂದು ಲೈಕ್ ಕೊಡಿ ಆಯ್ತಾ. 15 ಉಪ್ಪುನಾಯನ ಪವಿಯಕ್ಕ ಹಾಯ್ ಪನದುಲ್ಲೇರು. ಸಂಗೀತ ಅಕ್ಕ ನಿಮಗೂ ಕೂಡ ಸಪೋರ್ಟ್ ಮಾಡು ಅಂತ ಹೇಳಿದ್ದೀನಿ ಅಕ್ಕ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಎಂತ ಹೆಸರು? ಅನಿಲ್. ಹುಡುಗಿದ ಹೆಸರೆಂತ? ಯಾವಾಗ ಮದುವೆ? ಯಾವಾಗ? ನಿಮ್ಮದು ಊಟ ಮಾಡಿದ್ರೆ ನನಗೆ ಕುಂದಾಪುರ ಭಾಷೆ ಬರೋದಿಲ್ಲ ತಂಗಿಯವ್ವ. ಆಯಿತು ತಂಗಿಯವ್ವ, ನಿಮ್ಮದು ಊಟ ಮಾಡಿದ್ರ ನನಗೆ. ನಂದು ಕುಂದಾಪುರ ಅಲ್ಲವ, ನಮ್ಮದು ಮಂಗಳೂರು ನಾಗರಾಜ್ ಅವರೇ, ನಮ್ಮದು ಮಂಗಳೂರು. ನಿಮ್ಮದು ಊಟ ಆಯಿತಾ? ನಂದು ಊಟ ಸ್ವಲ್ಪ ಲೇಟ್ ಉಂಟು, ನಾನು ಟಿಫಿನ್ ಲೇಟ್ ತಿಂದೆ, ಹಾಗೆ ಊಟ ಲೇಟ್. ಯಾರು ಮಾತಾಡಿದ್ದು ಅಂತ ಹೇಳ್ತಾರೆ. ಅದು ಸಚಿನ್ ಮಾತಾಡಿದ್ದು. ಹೇಮಂತ್ ಉಂಡರ ಅಂತ ಕೇಳ್ತೆ. ಚಾಪರಿಯರ ಕೆನದಲ್ಲಿ ಸಾಲಿಯನ್ ನಿಖಿಲ್ ಚಾ ಪರ್ತಿಜಿ ನನ್ನ ಮನಸ್ಸವಳು ನನ್ನ ಬಕ್ಕ ಚಾ ಬಕ್ಕ ಯಾನು ಪೋಡ ಕೇನೊಂದುಲ್ಲೇರಿ ಹೇಮಂತ್ ಅವರೇ ಯಾನು ಪೋಡ ಬರೋದಿಲ್ಲೇರಿ ಅಂತ ಲೈಕ್ ಕೊಡುವ. ಮೀನು ಸಾರು ಊಟ ಮಾಡುವ ಬನ್ನಿ. ನಮಗೆ ಕೂಡ ಮೀನು ಸಾರಾ? ನಮಗೆ ಕೂಡ ಮೀನು ಸಾರು. ನೀವು ಮಾಡಿ ಆಯಿತಾ ಊಟ? ನೀವು ಮಾಡಿ ಆಯಿತಾ? ಲೈಕ್ ಕೊಡಿ, ಲೈಕ್ ಕೊಟ್ಟು ಒಂದು ಊಟ ಮಾಡಿ. ಮತ್ತೆ ಊಟ ಮಾಡುವಾಗ ಲೈಕ್ ಕೊಡಲಿಕ್ಕೆ ಆಗೋದಿಲ್ಲಲ್ಲ. ಹೌದೌದು, ನನಗೆ ಕೂಡ ಹಾಗೆ ಅನಿಸ್ತಿದೆ, ಅದು ಕುಂದಾಪುರ ಹುಡುಗವೇ ಇರಬೇಕು ಅಂತ. ಫುಡ್ ಆಗಿದೆ. ಮೀಡಿಯಾವರೇ ಒಂದು ಲೈಕ್ ಕೊಡಿ ಆಯಿತಾ, ಲೈಕ್ ಕೊಡಿ. ಟಿಫಿನ್ ಏನು ಮಾಡಿದ್ದೀರಾ ಮೇಡಮ್? ಟಿಫಿನ್ ಇದು ಇಡ್ಲಿ ಚಟ್ನಿ ಟಿಫಿನ್, ಮತ್ತು ಫಿಶ್ ಕರಿ ಮತ್ತು ವೈಟ್ ರೈಸ್. ಅಕ್ಕ ನಿನ್ನೆ ಅವಳಿಗೆ ಗೊಂಬೆ ತೆಗೆದುಕೊಳ್ಳೋ ಹೋಗಿದ್ದೆ ಅಕ್ಕ, ಅದಕ್ಕೆ ಸಮಾಧಾನ ಆಗಿದ್ದಾಳೆ. ಓ ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ. ತಿಂಡಿ ದಾದಾ? ತಿಂಡಿ ಹೆಂಗೊಂದಿ? ಇಡ್ಲಿ ಆಂಟಿ ಸೊಂಟಿ ಬೇಡ ಪನೊಂದಿಪ್ಪೆ. ಸಚಿನ್ ಬಾರ ನೀನು, ನಾನು ಬಂಗುಡೆ ಮಾಡ್ತೇನೆ, ಟ್ಯಾಕ್ಸ್ ಕಟ್ಟೋದಿಲ್ಲ, ಎಂತ ಮಾಡಿ ನೋಡ್ತೇನೆ. ಟ್ಯಾಕ್ಸ್ ಮಾಡುವೆಗೆ ಐಕ್ ಪಾಡ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಕಟ್ಟಂದಿ ನಮ್ಮ ಮಾತಿಗಳ ಅಂಗಡಿ ಪೊಂಡ ಟ್ಯಾಕ್ಸ್ ಕಟ್ಟುವ ಮಾತಿಗಳ ಟ್ಯಾಕ್ಸ್ ಕಟ್ಟಪ್ಪನವರು. ವಾವ್ ಸೂಪರ್ ಅನಿಲ್ ಅಂತ ಹೇಳ್ತಾ ಇದ್ದಾರೆ. ಒಡೆ ಪೋಪುನ ಹೇಮಂತ್ ಹೇಮಂತ್ ಒಡೆ ಪೋಪುನ. ಓಕೆ ಯಾನ್ ಪೋಪೆ ಅವೇ ಏನು ಪವಿ ಬೇರೆ. ಓಕೆ ಪವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಜೀವಲೆ ಓಕೆ ಮಲ್ಲೇಜ್ ಮಾಡಿ ಪೋದಲಿ ಒನಸುಲ್ಲೆ ನಾನ. ಆ ಕಾವೇರಿ ಜಲಪಾತ ಗಗನಚುಕ್ಕಿನಲ್ಲಿ ನೋಡೋದಕ್ಕೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ತಾಲೂಕು ಶಿವನಸಮುದ್ರ ಊರಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಬರುವ ಖಂಡಿತ ಬರುವ. ನಾನು ಇವರು ಬಂದಿದ್ದಾರೆ ಮೊನ್ನೆ, ನಮ್ಮ ಪವಿ ಪಲ್ಲವಿ ಅವರು ಮೊನ್ನೆ ಬಂದಿದ್ರು ಅಲ್ಲಿಗೆ. ಅದೇ ಶಿವನಸಮುದ್ರ ಅವರು ಶಿವಮೊಗ್ಗಕ್ಕೆ ಹೋದದಂತ. ಸುಖ ಪವಿ ಪಲ್ಲವಿಡು ಬೊಕ್ಕ ಲೈವ್ ಬರ್ಪೆ ಮನದಲ್ಲಿ. ಓಕೆ ಒಂಜಿ ಪದ್ಯ ಪಲ್ಲೆ, ಒಂಜಿ ಸೋಕುದ ಪದ್ಯ ಪಲ್ಲೆ. ನಿಖಿಲ್ ಕೆಲವರಿಗೆ ಪದ್ಯ ಎಡ್ಡೆ ಆಪುಜಿಗೆ ಮಾರ. ನಿಖಿಲ್ ಈತ ಓ ಪದ್ಯ ಮಾಡೋಣ ಹೆಂಗೆ ಒಂಜಿ ಪದ್ಯ ನೆನೆ ಬರ್ಪುಜಿ ಮಾತ್ರ. ಕೆಲವರು ಪನ್ಪೇರು ಪದ್ಯ ಪನೋಚಿ ಪನ್ಪೇರು, ಕೆಲವರು ಪನ್ಲೆ ಪದ್ಯ ಪನ್ನೇ ಪನೋಡು. ನಿಮ್ಮ ಧ್ವನಿಯಲ್ಲಿ ಹಾಡು ಸೂಪರ್. ಥ್ಯಾಂಕ್ ಯು ನೀವೆಲ್ಲ ಹೇಳ್ತೀರಲ್ಲ ಮಾರ್ರೆ.
ಕೆಲವರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಎಂತ ನನಗೆ ಎಂತ ಅರ್ಥ ಆಗೋದಿಲ್ಲ, ಪದ್ಯ ಹೇಳಬೇಕಾ ಹೇಳ್ಬಾರ್ದು ಅಂತ ಗೊತ್ತಾಗೋದಿಲ್ಲ ಮಾರೆ. ನನಗೆ ಇವತ್ತು ಯಾವುದು ಪದ್ಯ ಬರುವುದಿಲ್ಲ. ಹಾಗೆ ಒಂದು ಹೇಳ್ತೇನೆ ಮಾತ್ರ, ನಿಮಗೋಸ್ಕರ ಒಂದು ಹೇಳ್ತೇನೆ, ಮತ್ತು ನಮ್ಮ ಲಿಕ್ಕುಂಟು ಪದ್ಯ. ಅಂತೂ ಇಂತೂ ಪ್ರೀತಿ ಬಂತು, ನೀನು ಬಂದ ಮೇಲೆ ಹೇಳ್ತೇನೆ ನಾನು. ನೀನು ಬಂದ ಮೇಲೆ ತಾನೇ ಎಷ್ಟು ಚಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು, ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಹೆಸರನ್ನು ಕೂಡಿಸಿ ಬರೆಯುವ ಖುಷಿ ಇನ್ನೆಲ್ಲೂ ನಾ ಕಾಣೆ, ಈ ಪ್ರೀತಿ ಎಂತಹ ಸಮಾನ. ಒಂದಿಷ್ಟು ಹುಸಿ ಮುನಿಸು, ಒಂದಿಷ್ಟು ಸಿಹಿ ಕನಸು, ಪ್ರೀತಿಸೋರ ಜೋಲಿಗೇಲಿ ಇರಬೇಕು, ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಗೋಪಾಲ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಲೈಕ್ ಕೊಡಿ ಅಂತ ಹೇಳಿದ್ರೆ, ಹೌದೌದು ಲೈಕ್ ಕೊಡಿಯಾ. ಜಾನೇಶ್ವರ್ ಅವರೇ ಒಂದು ಲೈಕ್ ಕೊಡಿ, ಜಾನೇಶ್ ಪೂಜಾರಿ ಒಂದು ಲೈಕ್ ಕೊಡಿ, ಲೈಕ್ ಕೊಡಿದವ್ರು ಲೈಕ್ ಕೊಡಿ, ಸಬ್ಬಾಗದವ್ರು ಸಬ್ಬಾಗಿ ಆಯಿತಾ. ಅನಿಲ್ ಮತ್ತೆ ಫ್ರೀ ಇದ್ದರೆ ಬನ್ನಿ, 3 ಗಂಟೆಗೆ ಪವಿಪಲ್ಲವಿಯಲ್ಲಿ ಲೈವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ಮಾ ಲೈಕ್ ಬೋರ್ಡು ಇರೇನಾ ಪನೊಂದು ಲೆರಿಸು ಸೂಪರ್ ಉಂಡು ಜಲಪಾತ ದುರ್ಗ ಸಿಸ್ ಯಾನ್ ಹೊರ ಕೋತೆ ಅಂದೇ ಯಾನ್ ಪೋತುಜಿ ಯಾನ್ ಜಲಪಾತ ಹೆಂಗೆ ಪೋತು ಎಲ್ಲ ಪೋಡಿಗೆ ಜಲಪಾತದ ಕೈ ತಲ್ಪುರ ಯಾನ್ ಪೋಪಿಲ್ ನೆಜ್ಜಿ ಹೆಂಗೆ ಪೋಡಿಗೆ ಜಾಸ್ತಿ. 10 ID ಉಂಟಂತೆ, ಅವನ ಅಪ್ಪನ ಮೊಬೈಲ್ ಅಂಗಡಿ ಉಂಟು, 10 ಮೊಬೈಲ್ ಇಟ್ಟುಕೊಳ್ಳಲಿಕ್ಕೆ. ಹೋ ಅಂದ 10 ID ಉಂಟ ಮಾರ್ರೆ. ಥ್ಯಾಂಕ್ ಯು KS, ಥ್ಯಾಂಕ್ ಯು ಸೋ ಮಚ್. KS ಅವರೇ ಒಂದು ಲೈಕ್ ಕೊಡಿ, ನೋಡುವ ಲೈಕ್ ಬರ್ತದೆ ಅಂತ ನೋಡುವ. ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. 3 ಗಂಟೆಗೆ ಓಕೆ 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 ಪನೊಂದು ಲೇರು. ದಾನು ಅವರು ಬಂದು, ದಾನು ಅವರೇ ಒಂದು ಲೈಕ್ ಕೊಡಿ. ಇನಿ ದುರ್ಗಾ ಸಿಸ್ ಜಾನಪದ ಸಾಂಗ್ ರೀಲ್ಸ್ ಮಲ್ದೇರು ಎವೇ ಪವಿಸಿಸ್ ತೂತರ ಇರು ದಾಲ ಎಡ್ಡೆ ಹತ್ತು ಜದೆ ಅವನು ಗೊತ್ತನೆ. ರೈತನ ಮಗ ನನ್ನುಡುಗ ಅವು ಪದ್ಯತೆ ದಾಲ ಸೋಕಾತು ಜಾವು ತುಯ್ಯರಾ ಇಲ್ಲ ಕಾಪುಜಿ ಮಾರ್ರೆ. ನಾನು ಜಸ್ಟ್ ಟ್ರೈ ಮಾಡ್ತೀನಿ ಎಂಕ ಆ್ಯಕ್ಟಿಂಗ್ ಪೂರ ಮಲ್ಪೇರು ಬರ್ಪುಜಿ. ಜಸ್ಟ್ ಫಸ್ಟ್ ಟ್ರೈ ಮಾಡ್ತೀನಿ ನಾನು ಫೋಟೋ ಮಾಡಿದೆ ಪದ್ಯ ಬಣ್ಣತೆ. ಇನಿ ಒಂದಿನ ಮಲ್ತೆ ಒಂಜಿ ರೀಲ್ಸ್ ಮಲ್ತೆ ಎಡ್ಡೆ ಹತ್ತು ಜತೆ. ಈನೆ ಇಲ್ಲು ಓಲಿ ಎನ್ನ ಮೂಲಿ ಸುರತ್ಕಲ್ ಯಾನ ತೂತುಜಿ ಮಂದಾರ ಸಿಸ್ ಪಣೊಂದಲೆ ಹೇಳಿ ಅವರಿಗೆ ಗೊತ್ತು. ವಾವ್ 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 ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಗೊತ್ತುಂಟು ಹೇಳ್ಬೇಡ ಅಕ್ಕ ಹೇಳು. ಹೌದೌದು ಅಕ್ಕ ಹೇಳಿ ಆಯ್ತಾ. ಯಾನ ಪೋಪು ನಂದು ಮೊಬೈಲ್ ಏರಿಗೆ ಹೇಮಂತ್ SVM ಕಿಚನ್ ಅವ್ರು ಬಂದರು. SVM ಅವರೇ ಒಂದು ಲೈಕ್ ಕೊಡಿ, ಲೈಕ್ ಕೊಡಿ. KS ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವು ಅದು ಬರೋದಿಲ್ಲ. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ ನಿನ್ನ ನೋಡಿ ಅದು ಬರುವುದಿಲ್ಲ. ಬೇರೆ ಹೇಳ್ತೇನೆ ನಾನು, ಇನ್ನೊಂದು ಜನಪದ ಹೇಳ್ತೇನೆ. ಗಂಡು ಮಗನ ಯಾ ಕಡೆದೆ ನನ್ನವ್ವ, ಅವನ ಮುದಿನಿಂದ ನೀ ಸಾಕಿದೆ ಕೆಳವ್ವ. ಒಂದು ಕಣ್ಣಲ್ಲ ಒಬ್ಬ ಮಗನಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಈರ್ನ ಮುಗಿಯರನೆ ಇಜ್ಜಿ ಹೇಮಂತ್ ಬರೋದಿಲ್ಲ. ಶಾಂತ ಅಕ್ಕ ಅವನದು ಮಂಗಳೂರಲ್ಲಿ ಮತ್ತೆ ಎಲ್ಲಿ KS ಅಂತ ಹೇಳ್ತಾ ಇದ್ದಾರೆ. ಯಾನು ಜಲಪಾತ ಪೋತಿನ ಹತ್ತು ಎಣ್ಣೆ ಇಲ್ಲದೆ ಬರಿತ ಗುಡ್ಡದ ನೀರು ಎಮ್ಮ ನೀರು ಪೋತಿನ ಹತ್ತ ಗುಡ್ಡದ ನೀರ ಯಾನೇ ನೀನು ಜಲಪಾತಕ್ಕೆ ಪೋತೀನಿ ಎಬ್ಬೆ ವಾಯ್ಸಿಸ್ ನಾನೇ ಮಂದಕ್ಕೆ ಏನೊಂದು ಶಾಂತಿಸ್ ಮಂದಾರಕ್ಕ 1500 ಕೋಟು ಗೊಂಬೆ 3000 ಬಟ್ಟೆ ತೆಗೆದುಕೊಳ್ಳೋಕೆ ಹೋಗಿದ್ದೆ ಅಕ್ಕ. ಹೌದಾ
ಎಡ್ಡೆ ಖರ್ಚು ಮಲ್ಪದಿರಿ ದಾದ ಕಜಿಬು ಶಾಂತ ಸಿಸ್ಕಿದೆ ಇನ್ನ ಇಲ್ಲು ಓಲಿ ಸುರತ್ ಕಲ್ ನಿಖಿಲ್ ಸಾಲಿಯಾಣ ಇರ್ನ ಒಂದುಂಡೆ ಚಾನಲ್ ಉಂಡಾ ಸೂಪರ್ ಅನಿಲ್ ಅಂತೇಳಿ ಗೋಪಾಲ ನನ್ನದು 5 ಉಂಟು ಗೊತ್ತಾ ಎಡ್ಡೆ ಆತನ ಕಮೆಂಟ್ ಪಾಡಿ ಕಡೆ ಪಾಡಿ ಅರಿಯಾಣ ಎಂಕ್ ಎನ್ನೆಟ್ಟು ದಾದ ಗೊತ್ತನೆ ಪವಿಸಿಸ್ ಎನ್ನೆಟ್ಟು ಒಂದು ರೀಲ್ಸ್ ಹೆಚ್ಚ ಪೋಪುಜಿ ಕಡಿಮೆ ಒಂಜಿ ಸಾವಿರದ ಉಲಾಯಿ ಪೋಪುಂಡು ಹೊರ ಐವಲ ಪೋಪಿನ ಕಮ್ಮಿ ಇರುವಲ ಪೋಪಿನ ಕಮ್ಮಿ ಅಂಚ ಈರ್ನ ಊರು ಓಲಿ ಎನ್ನವರು ಮಂಗಳೂರು ಸುರತ್ಕಲ್ 5 ಮೊಬೈಲ್ ಉಂಟ ನಿನ್ನ ಹತ್ತಿರ ಬಂದರೆ ಇಜ್ಜಿ 5 ಒಂದೇ ಮೊಬೈಲ್ ಮಲ್ಪುಲೆತ ನಂಜುಂಡಿ ಅವರೇ ಒಂದು ಲೈಕ್ ಕೊಡಿಯ ಲೈಕ್ ಯಾರು ಕೊಡಲಿಲ್ಲ ಮಾರೆ ಲೈಕ್ ಕೊಡಿಯಪ್ಪ ಯಾವ ಊರು ನಿಮ್ಮದು ನಮ್ಮದು ಮಂಗಳೂರು ವನಸಾಂಡ ಇಜ್ಜಿಯೇನ ನಾವಳು ಲಿಟಿಲ್ ಮಿಕ್ಸಸ್ ಅವ್ರು ಬಂದರು ಹಾಯ್ ಲಿಟಿಲ್ ಮಿಕ್ಸಸ್ ವೆಲ್ಕಮ್ ಸಂಗೀತಕ್ಕ ಜಾನಪದ ಹಾಡಿ ಅಂತೇಳಿ ಜಾನಪದ ಹೆಚ್ಚು ಗೊತ್ತಿಲ್ವಾ ಅದೊಂದು ಬರ್ತದೆ ಸ್ವಲ್ಪ ಬರ್ತಾರೆ ಅದೊಂದು ಧಾರವಾಡ ಹಮ್ಮಿನ ಹಿಂದಿಂದೇ ಬರಬೇಡ ಧಾರವಾಡ ಹಮ್ಮೀರ ಜೀವನದಾಗೆ ಕಂಡಿಲ್ಲ ನನ್ನಂತ ಹೆಣ್ಣು ಮೂರು ಬಿಟ್ಟು ನಿಂತೆ ನನ್ನ ಹೆಸರು ಹೇಳಿ ಏನು ಮಾಡುತ್ತೀ ಹಿಂದಿಂದೇ ಬರಬೇಡ ಧಾರವಾಡ ಹಮ್ಮೀರ ಅದು ಬರೋದಿಲ್ಲ ಮಾತ್ರ ಸ್ವಲ್ಪ ಆಡಿದದೆ ಮೇಡಮ್ 4 ಅಥವಾ 5ನೇ ಕ್ಲಾಸ್ ಇದೆ ಪದ್ಯ ಅದನ್ನೇ ಹೇಳಿ 4 ಮತ್ತು 5ನೇ ಕ್ಲಾಸ್ ಪದ್ಯ ಯಾವುದುಂಟು ಮಾರೆ ಯಾವುದು ಉಂಟು ಗೊತ್ತುಂಟಾ ಹೇಳ್ತೇನೆ ನಾನು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಚಕ್ಕಲಿ ದಬ್ಬದಲ್ಲಿದೆ ಅದಲ್ಲ ಬೆಂಡೆಕಾಯಿ ತೊಂಡೆಕಾಯಿ ಅಲ್ಲ ಅದಾಯಿತು ಮತ್ತೆ ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಆಡುತ್ತ ಬರುತ್ತೀಯಳು ಅದೆಲ್ಲ 5ನೇ ಕ್ಲಾಸದ ಪದ್ಯ ಮಾರ್ರೆ ಅದೆಲ್ಲ ನೆನಪುಂಟು ನನಗೆ ಮತ್ತೆ ಇವತ್ತು ಯಾವುದಾದ್ರೂ ಗೊತ್ತಿದ್ರೆ ಹೇಳಿ ಫೋನ್ ಇಲ್ಲ 2 ಡಬ್ಬ ಇರೋದು ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ನಿಜ್ ಬೈಜೀರ್ ಶಿವ ಪಂಚಲ್ ಅವರೊಂದು ಲೈಕ್ ಕೊಡಿ ಆಯ್ತಾ ಕೋಡೆ ಲೈವ್ ಇತ್ತಲ್ಲ ಅಂದ ಸ್ವಾತಿನ ಲೈವ್ ಇತ್ತನ ಪೋತಾರ ಹೇಮಂತ್ ಹಾಯ್ ಸಂಪತ್ ಅಂತ ಹೇಳ್ತಾ ಇದ್ದಾರೆ ಸಂಪತ್ ಹೇಳಿದ್ದಾರೆ ಸಂಪು ಬಂದ್ರಾ ಸಂಪತ್ತಿಲ್ಲವಾ ಸಂಪತ್ ಬರಲಿಲ್ಲ ಶಿವು ಅವರು ಸಂಪತ್ತು ಬರಲಿಲ್ಲ ಇವತ್ತು ಬಂದರು ಮತ್ತೆ ಐಡಿಗೆ ಅಜ್ಜನ ಮೊಬೈಲ್ನಿಂದ ಮಾಡಿದ್ದ ಅಂತೇಳಿ ಸಂಪತ್ ಶೆಟ್ಟಿ JRN ಬೈಜ್ಜೀರಿ ಏಲ ಇಜ್ಜಾಂಡು ಸ್ವಾತಿ ಒಟ್ಟಿಗೆ ಈರು ಪೋತುಡತೆ ಏಮಂತ ಏರ್ಲ ಇಜ್ಜಿನ ಮೆಸೇಜ್ ಮಾಡ್ದು ಬೈದುಡ್ತ ನಾಲು ಮನೆ ಬಂದು ಐಡಿ ಕುಲ್ಲು ನತ್ತೀರು ಕೋಡು ಒಂಚೂರು ಹೆಲ್ಪ್ ಮಾಡ್ತಾರೆ ಎಂಕ್ಲೆ ಗಂಡಲ ನೋಟಿಫಿಕೇಶನ್ ಬರ್ಪುಜಿ ಇರೇಗ ನೋಟಿಫಿಕೇಶನ್ ರಪ್ಪ ಬರ್ಪುಣತ್ತ ಸ್ವಾತಿನ ಹೋದಂಗೆ ಸಪೋರ್ಟ್ ಮಲ್ಪೇರ ಅಪ್ಪಜ ಎಂಥ ಅರ್ಥಪೂರ್ಣ ಹಾಡು ಮೇಡಮ್ ಹೌದೌದು ಅದು ಬೆಂಡೆಕಾಯಿ ತೊಂಡೆಕಾಯಿ ಚೆಂದ ಆಗ್ತದಲ್ಲ ಅದು ನಮ್ಮ ಪವಿಸಿಸ್ನ ಹಾಡು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಜೇರನ್ಗೋಸ್ಕರ ಸಾಂಗ್ ಪಲ್ಲೆ ಜೇರನ್ಗೋಸ್ಕರ ಹೂ ಬರೋಡು ಅದೇ ಪವಿಸಿಸ್ ಅವು ಹೀರೋ ಸಾಂಗ್ ಅದ ಜೇರನ್ ಅವರ ಹಾಯ್ ಅಂತ ಹೇಳ್ತಾರೆ ಹಾಯ್ ಜೇರನ್ ವೆಲ್ಕಮ್ ಪವಿಯಕ್ಕ ಹಾಯ್ ಬರೋದು ಲೇರು ವನಸ ಆಗ್ಲಿಲ್ಲವಾ ನಿಖಿಲ್ ಅವರೇ ವನಸ ಆತಜಿ ಒಂದು ಫೋನ್ ಇದ್ರೆ ಎಷ್ಟು ಐಡಿ ಕೂಡ ಆಗುತ್ತೆ ಸಂಪತ್ ಎಂಚ ಉಲ್ಲಾರು ಜೇರನ್ಗೋಸ್ಕರ ಒಂಜಿ ಸಾಂಗ್ಗೆ ನಗುವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಚಲವು ನಗುವ ಗುಲಾಬಿ ಹೂವೇ ಯಾಕೆಂದರೆ JRN ಮಾತ್ರ ಗುಲಾಬಿ ಕೊಡ್ತಾರೆ ಐಕರೆ ಗುಲಾಬಿದ ಪದ್ಯ ಸಂಪತ್ ಎಂಚೋಲರ್ ಕೆಲವೊಂದು JRN ಹಾಯ್ ಪನ್ನೊಂದು ಲೇರು ಪವಿಸಿಸ್ ಅದು ಹೇಗೆ ಅಂತ ಹೇಳಿದ್ರೆ ಪವಿಯಕ್ಕ ವನಸಾಂಡೆ ಕೇಳ್ತಾ ಇದ್ದಾರೆ JRN ಫ್ರೀ ಫೈರ್ ಅವರು ಬಂದರು ಫ್ರೀ ಫೈರ್ ಅವರೇ ಹಾಯ್ ವೆಲ್ಕಮ್ ಒಂದು ಲೈಕ್ ಕೊಡಿ ಸಂಪತ್ ಶೆಟ್ಟಿ ಲೈಕ್ ಕೊಡ್ತಿದ್ದಾರೆ ಅಬ್ಬಕ್ಕ ನಮ್ಮ JRN ಲೈಕ್ ಕೊಡ್ತಿದ್ದಾರೆ ಪೂರ ಲೈಕ್ ಕೊರ್ಲೆ ಎಂಜಿ ಒಂಜಿ ದಿನ 2 ಲೈಕ್ ಕೊರ್ಲೆ ಬಾರ್ರೆ ಧಾರಾಳ ಮನಸ್ಸಿಂದ ಲೈಕ್ ಕೊಡಿ ಆಯಿತಾ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಗೋಪಾಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಾಲಿಯನ್ ಅವರು ಯೂಟ್ಯೂಬ್ ಚಾನಲ್ ಉಂಡು ಓಕೆ ಪನೋಡತೆ ಸಾಲಿಯನ್ ಯೂಟ್ಯೂಬ್ ಚಾನಲ್ ಉಂಡು ಏನು ಎಕ್ಕಡಿಚಕ್ಕೆ ಏನು ಮಾರ್ರೆ ಸಾಲಿಯನ್ ಯೂಟ್ಯೂಬ್ ಚಾನಲ್ ಉಂಡ ಅಂದು ಓಕೆ ಸಂಪತ್ ನಿಮ್ಮದು ಚಾನಲ್ ಉಂಟಾ ಸಂಪತ್ ಶೆಟ್ಟಿ ಜೈ ಶಶಿ ಸರ್ ಅಂತ ಹೇಳ್ತಾ ಇದ್ದಾರೆ ಗಿರೀಶ್ ಅಕ್ಕ ಇನ್ನೂ ಅದೆಂಚ ಕುಂದ್ರೆಂಚ ಅದೆಂತದ ಗೋಪಾಲ್ ಅವರು ಹೌದು ಅಂತ ಹೇಳ್ತಾ ಇದ್ದಾರೆ ಬಾಬಾ ನಿಖುಲ್ ಉಳ್ಳಲ್ಲ ಪೋಪರೆ
ಒಣ ಸ್ವಲ್ಪನಾ ಹೇಗೆ ಮಾಡುವುದು ಅಂತ ಹೇಳ್ತಾರೆ ಯೋಗೀಶ್ ಅವರು. ನಿಮ್ಮ ಊರು? ನನ್ನವರು ಮಂಗಳೂರು. ಶಶಿ ಅಣ್ಣನ ಬರ್ತ್ಡೇ ಉಂಡು ಅಂದ. ವಾ ಸೂಪರ್ ವೈಸ್, ಥ್ಯಾಂಕ್ ಯು. ಶಶಿ ಅಣ್ಣನ ಬರ್ತ್ಡೇ ಉಂಡ, ಒಂದು ಸಾಂಗ್ ಹೇಳ್ತೇನೆ ಹೇಳ್ತೀರಿ. ಒಂದು ನಿಮಿಷ. ನನ್ನ ಹತ್ತಿರ ಸುಮಾರು 400 ಮೊಬೈಲ್ ಇದೆ, ಯಾಕೆಂದರೆ ನನ್ನದು ಮೊಬೈಲ್ ಶಾಪ್ ಇದೆ. ಓ ಹಾಗೆ ಸೂರ್ಯ ಅವರೇ, 400 ಮೊಬೈಲ್ ಇರ್ಬೋದು, 500 ಮೊಬೈಲ್ ಇರ್ಬೋದು, ಮೊಬೈಲ್ ಶಾಪ್ ಅಲ್ಲ. ಅವನು ಕುಂದಾಪುರ ಹುಡುಗ, ಹಾಗೆ ಬಗಳಿದ್ದು ಅಂತ ಹೇಳ್ತದೆ. ಹೌದೌದು, ಅವನು ಕುಂದಾಪುರ ಹುಡುಗ ಇವನಲ್ಲವ, ಅವನು ಕುಂದಾಪುರ ಹುಡುಗ ಹೋದಾಗ. ನಿಮ್ಮ ಊರು ಯಾವುದು ಅಂತ? ನಂದು ಮಂಗಳೂರು. ಮಾತೆಲ್ಲ ಬರ್ತಡೇ ಗೊತ್ತು, ನನ್ನೊಂದು ಸಂಪತ್ತಿಗೆ ಮಾತೇನಲ್ಲ ಬರ್ತಡೇ ಗೊತ್ತು. ಒಂದೇ ದಿನ ಪೂರಿನ ಬರ್ತಡೇ ಮಲ್ತಿ ಕೊಡ್ತೀನಿ ಸಂಪತ್ತು. ಅವರಿಗೆ ಒಂದು ಪದ್ಯ ಬೇಕಲ್ಲ, ಎಂತ ಪದ್ಯ ಮಾಡುದ ಸಮಾಧಾನ. ನನಗೆ ವಾಯ್ಸ್ ಬರುವುದಿಲ್ಲ ಮಾರೆ, ವಾಯ್ಸ್ ಹೋಗಿದೆ ಮೊನ್ನೆ ಆಡಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಮಲ್ಲಿಗೆ ಒಂದೂರು, ಸಂಪಿಗೆ ಒಂದೂರು, ನಡುವಲ್ಲಿ ಅಗ್ಗದ ಉಯ್ಯಾಲೆ. ಆ ಊರ ಚೆಲುವ ಈ ಊರ ಚೆಲುವೆ, ನದಿಯಂಚಲಿ ಓಡಾಡುತ್ತ ಜೊತೆಯಾದರೂ ಒಮ್ಮೆ. ಲಾ 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 ಇನ್ನ ಊರು ಎನ್ನ ಮಂಗಳೂರು. ರಫೀಕ್ ಅವ್ರು ಬಂದ್ರೆ, ಹಾಯ್ ರಫೀಕ್ ಅವ್ರು, ಒಂದು ಲೈಕ್ ಕೊಡಿ ಆಯ್ತಾ. ನಮ್ಮ ಅಜಕರ್ ಸಂಪತ್ತು ಅಂತ ಹೇಳ್ತಾರೆ. ಯಾನಿತ್ತೆ ಕೋಡೆ ಸ್ವಾತಿನ ಒಟ್ಟಿಗೂ. ಓಕೆ. ಇನ್ನ ಊರು ಅಲ್ಪ. ಯೋಗೀಶ್ ಅವರೇ, ನಂದು ಊರು ಮಂಗಳೂರು. ಪವಿ ಪಲ್ಲವಿ ಅಂತಂದ್ರೆ ನಾನು ಮೆಸೇಜ್ ಮಾಡ್ತೆ ಸ್ವಾತಿಗೆ. ಓಕೆ ಗಿಚ್ಚ, ಮಸ್ತ್ ಖುಷಿ ಆಂಡೆ ಮತ್ತೆ ಸಪೋರ್ಟ್ ಮಲ್ಪೋರತ್ತೆ. ಥ್ಯಾಂಕ್ ಯು ಸೋ ಮಚ್. ಪವಿ ಅಕ್ಕ ಪೋಯಿ ಪನ್ನದಲ್ಲಿ ಬೆಂಡೆಕಾಯಿ ಸಾಂಗ್ ಬೇಕಾ ನನ್ನ ಲೈವ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಪವಿ ಸಿಸ್ಟರ್ ಲೈವ್ಗೆ ಹೋಗಿ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಸ್ವಾತಿ ಜಿಂಡ ಸರಿಯಾಪು ಜಿಂಕ್ ಪೋಯಿ ಜೇರನ್ ಪನ್ನದಲ್ಲಿ ಮಂದಾರಕ್ಕ ಸಂಗೀತಕ್ಕ ಇಬ್ಬರದು ಲೈವ್ ಸೂಪರ್ ಅಕ್ಕ. ಥ್ಯಾಂಕ್ ಯು ಅನಿ, ಥ್ಯಾಂಕ್ ಯು ಸೋ ಮಚ್. ಎನ್ನ ಊರು ಮಂಗಳೂರಿಯೇ ಯೋಗೀಶ್ ಅಂತ ಎಲ್ಲ ಲೈವಲ್ಲೂ ನೇಳ್ತಾನೆ ಅಂತ ಹೇಳ್ತಿದ್ದಾರೆ. ಕಾರ್ತಿಕ್ ಥ್ಯಾಂಕ್ ಯು. ಭಾರಿ ಶೋಕುಂಡು ಓ ದೇವರೇ ತಿರ್ತು ಬಲೆ ಬತ್ತೆ ಮನೋಜ್ ಬಾಯಿಗೆ ಕನ್ನಡ ಕಾಣದ ಕಡೆಗೆ ಸಾಂಗ್ ಪಲ್ಲೆ ಬಕ್ಕ ಪನ್ಪೆ 5 ನಿಮಿಷ. ಹಿಂದಿ ಲೈವ್ ನಲ್ಲಿ ಜಾಸ್ತಿ ಇದು ಯಾನು ನಿದ್ರೆ ಮಲ್ತು ಬರ್ಪೆ. ಓಕೆ ಡನ್. ಸುವರ್ಣ ಪ್ರಾಪರ್ಟೀಸ್ ಲೈಕ್ ಡನ್ ಅಂತ. ಥ್ಯಾಂಕ್ ಯು. ಸುವರ್ಣ ಅವರ ಚಾನಲ್ ಇದೆಯಾ? ಒಲ್ಪ ಮಂಗಳೂರು ಕೇಳೋದಿಲ್ಲ. ಮಂಗಳೂರು ಸುರತ್ಕಲ್. ನಾಯಕರ ಹುಡುಗಿಯವರು ಬಂದು ನಾಯಕರ ಹುಡುಗರು ಒಂದು ಲೈಕ್ ಕೊಡಿ. ಗೋಪಾಲ ಯಾಕೋ ಹೇಮಂತ್ಗೆ ತಮಾಷೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಅಶ್ವತ್ಥಾಮ ಅವರೇ ಹಾಯ್, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದದಕ್ಕೆ. ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ ಆಯ್ತಾ. ಸಂಪತ್ತು ಓಲಿಯರು ಕೇಕ್ ಕಂಡ್ರೆ ಪೋಯಿರು ಅಂದಂದು ಕೇಕ್ ಕಂಡ್ರೆ ಪೋಯಿರು ಸೇಮ್ ಎನ್ನಲಕ್ಕನೆ ದುರ್ಗಲಾ ಪಾತಿರ್ನು ಫಾಸ್ಟ್ ಪಾತಿರ್ನು ಅದು ಸತ್ಯ. ನಾನು ತುಂಬ ಲೈವ್ ನೋಡಿದೆ ಹಿಂದಿ ಲೈವ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ದಾದಿ ಇದೀಗ ಮಂಗಳೂರು ಕುಡ್ಲ ಗೊತ್ತುಂಡೆ. ಮಂಗಳೂರುಡೆ ಕುಡ್ಲನೆ ಮಂಗಳೂರಿಯೇ. ವಾವ್, ಎಂಥ ಸಾಂಗ್ ಶಶಿಬಾಯಿ, ಫುಲ್ ಖುಷಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಮೆಸೇಜ್ ಲೇಟ್ ಪನ್ಪುನು ಅಂಚ ಮಾತು ಅಕ್ಕ ತಂಗಿ ಅಂಚ ಮಾತು ಅಕ್ಕ ತಂಗಿ ಪನ್ಪಿನ ಅಂದ ಲೇಟ್ ಆಪುಣ ಅಂದ. ಪವಿ ಅಕ್ಕ ಬಲೆ ಪೋಯಿ ಪರಂದು. ಪವಿ ಅಕ್ಕ ಪಲ್ಲೆ ದುರ್ಗ ಅಕ್ಕಡ ನೀನು ಯಾಕೆ ಹೋಗಿದ್ದು ಹಿಂದಿ ಲೈವ್ಗೆ ಗೋಪಾಲ? ಅದು ಹೇಮಂತ್ರ ಗಾಳಿ ತಾಗಿದೆ ಅವರಿಗೆ. ಸಾಂಗ್ ಮತ್ತೆ ಹೇಳಿ ಮಾರೆ, ಮೆಸೇಜ್ ಓದಿ. ಅಯ್ಯೋ, ಕೆಲವರಿಗೆ ಸಾಂಗ್ ಮಾಡೋಡಿಗೆ, ಕೆಲವರಿಗೆ ಮೆಸೇಜ್ ಓದಿದ್ರೆ ಒಡಿಯ ಒಮ್ಮಡಿನ ಕನ್ನಡ. ಯಾವ ಸಾಂಗ್ ಮೂಜಾಂಡ್ ಒಲ್ಪ ಇನ್ನ ಮಂಗಳೂರು ಸುರತ್ಕಲ್.
ನಾನು ಮೇಳಕೆಳಗೆ ಮಾಡುವಾಗ ಸಿಗ್ತದೆ, ಸ್ವಲ್ಪ ನಿಂತು ನೋಡ್ತೇನೆ. ಬೊಕ್ಕ ಹೆಂಚಿನ ಸಾಂಗಿ ಪವಿ ಅಕ್ಕ ವರ್ಡ್ ಫ್ಯಾಕ್ಚರ್ ಹಾಯ್ ಅಂತ ಹೇಳಿದ್ರೆ ಹಾಯ್ ವರ್ಡ್ ಒಂದು ಲೈಕ್ ಕೊಡಿಯಾ. ಜೇನ ನ್ಯೂ ಸಾಂಗ್ ಬರಡು ಸಂಪತ್ಗೋಸ್ಕರ ಒಂಜಿ ಸಾಂಗ್ ಪನೊಂದುಲ್ಲೇರು ಮಂಗಳೂರು ಇತ್ತೆ ಗೋಪಾಲಿ ನೆರ್ಪಿ ಸಾಂಗ್ ಮಂಡ ಮಂಗಳೂರು ಅಲ್ಪ ಮಂಗಳೂರು ಸುರತ್ಕಲ್ ಜೇರನಿಗೆ ಲವ್ ಸಾಂಗ್ ಪನ್ಲೆ ಪನೊಂದುಲ್ಲೇರು ಹಾಯ್ ಪನೊಂದುಲ್ಲೇರು. ಸ್ಮೈಲ್ ಗುರು ಒಂದು ಲೈಕ್ ಕೊಡಿಯಾ. ತಿಮ್ಮಪ್ಪ ಅವರು ಒಂದು ಲೈಕ್ ಕೊಡಿ. ಎಂಕ್ ಮುಕ್ಕ ಗೊತ್ತುಂಡು ಅಂದೆ ಮುಕ್ಕ ಗೊತ್ತುಂಡು ಎಂಗಲ ಸುರತ್ಕಲ್ ಇಂಚಿ ರಾಜು ಅವರೇ ಲೈಕ್ ಕೊಡಿ. ಲೈಕ್ ಪನ್ನಡ ಮಾರ್ರೆ ಸಾಂಗ್ ಜಯರನ್ನು ಸಂಪತ್ತಿ ಎಲ್ಲಿದ್ಯಪ್ಪ ಅಂತ ಕೇಳ್ತಾ ಇದ್ದೆ. ಜಗದೀಶ್ ಅವರ ಆಯಕ್ಕ ಅಂತ ಹೇಳಿದೆ. ಜಗದೀಶ್ ಅವರೇ ವೆಲ್ಕಮ್ ಒಂದು ಲೈಕ್ ಕೊಡಿ ಜಗದೀಶ್ ಅವರೇ. ಲಕ್ಷ ಎಂಚ ಉಲ್ಲರ್ ಬಾಲೆ ಒಂದು ಲಕ್ಷತ್ತು ಒಂದೇನ ಮೆಗ್ಗೆ ನಮಗೆ ಒಂದು ನಿಹಾರ್ ಒಂದು ಲಕ್ಷತ್ತು ಒಂದು ಮೆಗ್ಗೆ ನಮಗೆ ಅನ್ನ ವನಸು ಮಲ್ತಾರ ದಾದ ಕಜಿಪು ಒಂದಿ ವನಸು ಮಲ್ದಿಜಿ ಅಣ್ಣ ಕಜಿಪು ಒಂದು ಬೂತಾಯಿ ಅಕ್ಕ ಸಂಗೀತಕ್ಕ ನಿಮ್ಮ ಮಗ ಸೂಪರ್ ಅಕ್ಕ. ಅದು ನನ್ನ ತಮ್ಮನ ಮಗ ನನ್ನ ಮಗ ಅಲ್ಲಿ ಒಳಗಿದ್ದಾನೆ, ಅದು ತಮ್ಮನ ಮಗ. ಮನೋಜ್ ಬಾಯಿಗೆ ಲವ್ ಸಾಂಗ್ ಪಲ್ಲೆ ಲವ್ ಸಾಂಗ್. ಅವನ ಹೆಸರು ಏನು ಅಕ್ಕ? ಅವನ ಹೆಸರು ನಿಹಾರ್. ಸಂಪತ್ ನಿಮ್ಮ ಲವ್ ಸ್ಟೋರಿ ಹೇಳಿ ನಿಹಾರ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಆಯ್ಪೋಯ್ ಲವ್ ಸಾಂಗ್ ಯಾವ್ದು ಮಾರ್ರೆ? ಲವ್ ಸಾಂಗ್ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಸಂಗೀತಕ್ಕ ಚಾ ಪರಿಯರ ಓಕೆನಂದುಲೆ ಚಾ ಪರ್ತಿಜಿ ಒನಸತ್ತಿಜಿ ನಲ್ಲ ಚಾ ಲೇಟ್ ಉಂಡು. ನಿಖಿಲ್ ಸಾಲೆ ನೋಡಿ, ನಿಖಿಲ್ ಸಾನಿಯನವರ ಚಾನಲ್ ಉಂಟು, ಅವರಿಗೆ ಗಿಫ್ಟ್ ಕೊಡಿ ಆಯ್ತಾ. ಅನಿಲ್ ಅವರೇ ನಿಖಿಲ್ ಅವರದ್ದು ಚಾನಲ್ ಉಂಟು, ಅವರಿಗೆ ಒಂದು ಗಿಫ್ಟ್ ಕೊಡಿ ಆಯ್ತಾ. ದಾದಾ ಸ್ಪೆಷಲ್ ಇವತ್ತು ಬೂತಾಯಿ ಕರಿ. ಜೂನಿಯರ್ ಚಿತ್ರಮ್ಮ ಯಾರು? ನಾನಾ? ಅಯ್ಯೋ ಥ್ಯಾಂಕ್ ಯು. ಶಿವರಾಜ್ ಅವರು ಒಂದು ಲೈಕ್ ಕೊಡಿ ಆಯ್ತಾ. ಗೌತಮ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಜಯನಿಗೋಸ್ಕರ ಸಾಂಗ್ ಪಾಡಿಜರು ಪನಿಯತೆ ಎಂದೆಂದು ನಿನ್ನನ್ನು ಮರೆತು ಪಣಿಯೆ ಬಕ್ಕ ಪನ್ಪೆ ಬರ್ತಾನೆ ಕೂಡ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಜೇರನಿಗೋಸ್ಕರ ಸಾಂಗ್ ಪಡಿದೆ ಪನಿಯ ಗೌತಮ್ ಡಿನ್ನರ್ ನೈಟಿಗೆಲ್ಲ ಮಾರ್ರೆ. ಈಗ ಎಂತ ಡಿನ್ನರ್? ಈಗ ಲಂಚ್. ಶರವಣವರಿಗೆ ಸಾಂಗ್. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ, ವಾಯ್ಸೆಲ್ಲ ಹೋಗಿದೆ. ಊಟ ಮಾಡ್ಬೇಕಕ್ಕ, ನಂತರ ಮೆಸೇಜ್ ಮಾಡಿದೆ. ಓಕೆ ಊಟ ಮಾಡಿ ಬನ್ನಿ ಅನಿಲ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಆಗದಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಗೌತಮ್ ಅವ್ರು ಮೈಕ ಕೊಡ್ತಾ ಇದ್ದಾರೆ. ಮೈಕ ಬೇಕಿತ್ತು ಮಾತ್ರ, ಅಲ್ಲಿಂದ ಹೇಗೆ ತರೋದು ಮಾರ್ರೆ. ಈನ ಮಗನ ಪುದರ್ದಾದೆಯೇ ಅವು ಎನ್ನ ಮೆಗ್ಗೆನ ಮಗೆ ಆಯನ ಪದ ನಿಹಾರ್, ಎನ್ನ ಮಗನ ಪದ ಹರ್ಷಲ್ ಬಕ್ಕ ಲಕ್ಷ 2 ಜನ ಮಗನ ಕುಲಿಂಗ್. ನಮ್ಮ ಮಂಗಳೂರು. ಹೌದಾ, ಮಂಗಳೂರು ನಿಮ್ಮದು ಕೂಡ. ಗೌತಮ್ ಅವರು ಸೂಪರ್. ಥ್ಯಾಂಕ್ ಯು. ಒಂದು ಲೈಕ್ ಕೊಡಿ ಆಯಿತಾ. ಸೂಪರ್ ಹಾಡು ಕೇಳಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಾನು ಲೈಕ್ ಕೊಡಿ. ಒನ್ಸ್ ಮೋರು ಪನೊಂದುಲ್ಲೇರು ದಾದಿ ಪೊಕ್ಕಡಿ ಜೇರನ್ನು ತೆಲ್ಲ ಒನ್ಸ್ ಮೋರು ಅಂಚಿನ ದಾದ ಬನ್ನಿ. ವಾಯ್ಸ್ ಸೂಪರ್. ಥ್ಯಾಂಕ್ ಯು. ನೀರು ಪರ್ಲೆ ಅಕ್ಕ, ನೀರು ಪರ್ಪುಜಿ ನೀರು ಪರ್ರೆ ಅಪ್ಪುಜಿ ಮಾರ್ರೆ. हिंदी में क्या बोलो उमेश जी? आप हिंदी में बोलिए, मैं आंसर दे दूंगी. मुझे हिंदी तो थोड़ा आता है, मस्त नहीं आता है. मुझे थोड़ा आता है, बराबर नहीं आता है. आप बोलिए, मैं आंसर दे दूंगी. ಓದು ಅಂತ ಹೇಳ್ತಾರೆ. ಸುನೀಲ್ ಪೂಜಾರಿ ಅವ್ರು ಬಂದು. ಹಾಯ್ ಸುನೀಲ್ ಪೂಜಾರಿ ಅವರು, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಮಂದಾರ ಅಕ್ಕ ಹಾಗೂ ಸಂಗೀತ ಅಕ್ಕ ಮೊಸರನ್ನ ಊಟ ಮಾಡೋಣ ಬನ್ನಿ. ಮೊಸರನ್ನವಾ? ನನಗೆ ಮೊಸರನ್ನ ಇಷ್ಟ ಇಲ್ಲವ ಅನಿಲ್. ಏಕೆ ಗೊತ್ತಾ, ನಾನು ಮೊಸರಲ್ಲಿ ಊಟ ಮಾಡೋದಿಲ್ಲ. ನಾನು ಮೊಸರನ್ನು ಸಕ್ಕರೆ ಹಾಕಿ ತಿಂತೀನೆಯಾ
ಮೊಸರನ್ನದಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ ನನಗೆ, ಅದು ಅಭ್ಯಾಸ ಇಲ್ಲ ನನಗೆ. ನನಗೆ ಗಂಜಿ ಕೂಡ ಇಷ್ಟ ಇಲ್ಲ ಅಷ್ಟು, ನನಗೆ ವೈಟ್ ರೈಸ್ ದಾಲ್ ಹಾಗೆಲ್ಲ ಇಷ್ಟ. उमेश ಅವರು ಜೈ ಮಾತಾದಿ ಅಂತ ಹೇಳ್ತಾ ಇದ್ದಾರೆ. उमेश जी एक लाइक दीजिए ना, स्क्रीन को डबल टैप कीजिए. हमको हिंदी भरपो जी, आपको हिंदी भरपो जी जयरन, आप बोलिए बोलिए, मैं आंसर दे दूंगी. आपका नाम क्या है दीदी? मेरा नाम संगीता है. गौतम गौतम जी एक लाइक दीजिए, स्क्रीन को डबल टैप कीजिए. रवि जी सपोर्टिंग में, थैंक यू रवि जी. रवि जी एक लाइक दीजिए रवि जी. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ. ನಿಖಿಲ್ ಅವರು, ನಿಖಿಲ್ ಥ್ಯಾಂಕ್ ಯು. ನಿಖಿಲ್ ಥ್ಯಾಂಕ್ ಯು ಸೋ ಮಚ್, ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದೀರಲ್ಲ, ಥ್ಯಾಂಕ್ ಯು. ನಿಖಿಲ್ ಅವರೇ, ನಿಮ್ಮದು ಚಾನಲ್ ಇದ್ದರೆ ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ, ನಾನು ಮತ್ತೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ ನಿಮಗೆ, ಆಯಿತಾ? थोड़ा थोड़ा हिंदी ओके ओके संतोष जी आप बोलिए, मैं थोड़ा थोड़ा हिंदी बोल लेती हूँ. ಯಾನ ಲೈಕ್ ಕೊರಡ? ಓಕೆ ಓಕೆ ಜಯರನ್ನ ಲೈಕ್ ಕೊರ್ಲೆ. ಜೋಳದ ರೊಟ್ಟಿ ಇಷ್ಟ ಮಾರ್ರೆ. ನಾನು ಶಿವರಾಜ್ ಅವರೇ, ನಾನು ಜೋಳದ ರೊಟ್ಟಿ ಇಷ್ಟ ನೋಡಿ ಕೂಡ ಟೇಸ್ಟ್ ನೋಡಲೇ ಇಲ್ಲ ಮಾರ್ರೆ, ಮತ್ತೆ ಹೇಗೆ ಗೊತ್ತಾಗ್ತದೆ ನನಗೆ? ಶಿವಕುಮಾರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಿವಕುಮಾರ್, ಒಂದು ಲೈಕ್ ಕೊಡಿ ಆಯಿತಾ? ಮಂದಾರ ಅವರು ಇದ್ರು ಈಗ ಮಂದಾರ ಹೋದ್ರು ಕಾಣಬೇಕು. ಮಂದಾರ ಅವರು ಊಟ ಮಾಡಲಿಕ್ಕೆ ಹೋದ್ರು ಕಾಣಬೇಕು. ಮಂದಾರ ಸಿ ಸುಳ್ಳಾರೆ ಸುನಿಲ್ ಪೂಜಾರಿ ಎತ್ತೋನುಲ್ಲೇರು. ಅಂಕಲ್ ಅಕ್ಕ ಹಾಯ್ ಹಾಯ್ ಅಂಕಲ್ ಅವರೇ. ಗೌತಮ್ ಜಿ ಥ್ಯಾಂಕ್ ಯು. ಊಟ ಆಯಿತಾ ನಿಮ್ಮದು? ನಂದು ಊಟ ಆಗಿಲ್ಲ ರೀ, ನಾನು ಟಿಫಿನ್ ಲೇಟ್ ಆಗಿದೆ ಮಾಡುವಾಗ, ಹಾಗೆ ಊಟ ಆಗಿದೆ. ಪಲ್ಲು ಅಂತ ಹೇಳ್ತಾ ಇದ್ದಾರೆ. ಆಯುಷ್ ಅವ್ರು ಬಂದರೆ, ಆಯುಷ್ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಬಾಯ್ ಬಾಯ್. ಇನ್ನು ಚಾನಲ್ದ ಪುದರ್ದಾದ ಎನ್ನ ಚಾನಲ್ ಶ್ರೀದುರ್ಗ ತುಳು ಆ್ಯಂಡ್ ಕನ್ನಡ ಲಾಗ್ಸ್ ಅವೇ. ಶ್ರೀದುರ್ಗ ತುಳು ಆ್ಯಂಡ್ ಕನ್ನಡ ಲಾಗ್ಸ್ ಅವಳು ಮೂಲು ತೋಜುನತೆ ಪೊಟ್ಟೆ ತೋಜುನತೆ ಐಕ್ ಕ್ಲಿಕ್ ಮಲ್ಪ್ರೆ ಫೋಟೋ ತೋಜನ ಐ ಕ್ಲಿಕ್ ಮತ್ತೆ ನನ್ನ ಚಾನಲ್ ಪೋದು ಒಂಜಿ ವಿಡಿಯೋ ಕಮೆಂಟ್ ಮಾಡಲಿ ಅವೇ. ಚರಣ್ ಹಾಯ್ ಅಂತ ಹೇಳಿದೆ. ಹಾಯ್ ಚರಣ್, ವೆಲ್ಕಮ್. ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಕಲ್ಯಾಣ ಅವರೇ, ಯಾವ ನಮ್ಮದು ಮಂಗಳೂರು. ಬಾಗುಣ್ಣಾರಾ? ನಾನು ಊಟ ಮಾಡಲಿಲ್ಲ, ಮತ್ತೆ ಮಾಡ್ತೇನೆಯ. ಆಯ್ಕೊಂಡು ಅದೇ ಹಾಂ ಬುದ್ಧಲ್ಲಿ ಬಾಲೆಗೆ ದಾಲ ಆಯ್ತು. ಚಾ ಬುಡಿಗೆ ನನಗೆ ಬರ್ಪಿ ಬಡ್ಡೆನಾ ಕೇನು ತುಲಿ ಆಯ್ ಬರ್ಪಿ. ಗೌತಮ್ ಅವರು ಫಿಶ್ ಅಂತ ಹೇಳ್ತಾ ಇದ್ದಾರೆ. ಶಂಕರ್ ಜಿ ಏಕ್ ಲೈಕ್ ದೀಜಿಯೇ. ಶಂಕರ್ ಜಿ ಏಕ್ ಲೈಕ್ ದೀಜಿಯೇ. ಜನಪದ ಸಾಂಗ್ ಆಡಿ. ಊಟ ಏನು ಮಾಡಿದ್ದೀರಾ ಮೇಡಮ್ ಅಂತ ಹೇಳ್ತಿದ್ದೆ. ಊಟ ನನಗೆ ಫಿಶ್ ಕರಿ. ಅನಿಲ್ ಅವರು ಜನಪದ ಸಾಂಗೇ ಬರುವುದಿಲ್ಲ, ಅದುವೇ ಕಷ್ಟ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಮಂಗಳೂರು, ಹೌದೌದು ಮಂಗಳೂರು. ಮಳೆ ಹೇಗಿದೆ? ಮಳೆ ಉಂಟು ವಿಜಯವರೇ, ಆಗಾಗ ಬಂದು ಹೋಗ್ತಾ ಇರ್ತದೆ ಮಳೆ, ನೆನಪಿಸ್ತದೆ ನಮಗೆ ಮಳೆ. ಗಾಳಿ ಮಳೆ ಬರ್ತದೆ, ಮಳೆ. ದೇವರಾಟ ಬಲ್ಲವರಾರು ಈರ್ನ ಸಬ್ಸ್ಕ್ರೈಬ್ ಏತಿ ಎನ್ನ ಸಬ್ಸ್ಕ್ರೈಬ್ ಸಾರ ತಾಜನು ತೈವೈತನಿ ಕಡೆ ಇತ್ತೆ ಗೊತ್ತು ಜೇತಾಣನು ಸಾರ ತಾಜನು ತೈವೈತನಿ ಇತ್ತೇ ತಾಂಡ್. ಜನಪದ ಅಲ್ಲ, ಅದು ಜನಪದ ಅಷ್ಟೇ ಬರುದು ನನಗೆ. ಜನಪದ ನೀವೊಂದು ಹಾಡು ಹಾಕಿ, ಯಾವುದು ಲಿರಿಕ್ಸ್ ಹಾಕಿ. ಪ್ರಶಾಂತ್ ಬರ್ತೀರಿ. ಪ್ರಶಾಂತ್ ಅವರೇ ಹಾಯ್, ವೆಲ್ಕಮ್. ಪ್ರಶಾಂತ್ ಅವರೇ, ಊಟ ಆಯ್ತಾ ನಿಮ್ಮದು? ಅವನ ಲೈಕ್ ಕೊಡಲಿಕ್ಕೆ ಬಂದದ್ದಲ್ಲ ಅಲ್ವಾ ಗೋಪಾಲ? ನೀನು ಕಳಿಸಿದ್ಯಾ? ಓಕೆ ಟೈಮ್ ಔಟ್ ಕೊಟ್ಟಿಯಲ್ಲ? ಎಂತ ಕೊಟ್ಟಿದ್ದು? ಓಕೆ ಟೈಮ್ ಔಟ್ ಅಲ್ಲ, ಪರವಾಗಿಲ್ಲ, ಹೋಗ್ಲಿ ಮತ್ತೆ ಬರ್ತಾನೆ ಅವನು. ಮತ್ತೆ ಅದು ರಕ್ತ ಬೀಜಾಸುರಗಳು ಎಲ್ಲ ಮತ್ತೆ ಬರ್ತಾರೆ. ಮತ್ತೆ ಕನ್ನಡ ನಾಡಿನ ಜೀವನದಿ ಕಾವೇರಿಯೋ ಜೀವನದಿ ಈ ವೈಯಾರಿ. 10 ನಿಮಿಷ ಕೊಟ್ಟೆ ಅಂತ. ಓಕೆ ಥ್ಯಾಂಕ್ ಯು ಗೋಪಾಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಪಾಪಿ ಜನರ ಆಳು ದುನಿಯ, ನನಗೆ ನೀನು ನಿನಗೆ ನಾನು
ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟು, ಅದು ಗೊತ್ತಿಲ್ಲವಾ? ಗೊತ್ತಿಲ್ಲ ಸುನಿಲ್ ಪೂಜಾರಿ ಅವರು. ಶಿವರಾಜ್ ಅವರೇ, ಅದು ಜಾನಪದ ಎಲ್ಲ ಗೊತ್ತಿಲ್ಲ ನನಗೆ. ತಿಪ್ಪಣ್ಣ ಬೀರಾದರವರೇ, ಒಂದು ಲೈಕ್ ಕೊಡಿ ಆಯ್ತಾ. ಗಿಡ್ಡಿ ಬರ್ತಾಳ ನೋಡಿ ಜಾನಪದ ಸಾಂಗ್ ಆಡಿ. ಮುಂಜಾನೆದ್ದು ಕುಂಬಾರಣ್ಣ ಸಾಂಗ್ ಪಲ್ಲೆ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರುಂಡನ, ಹಾರ್ಯಾರಿ ಮಣ್ಣ ತುಳಿದಾನ, ಹಾರ್ಯಾರಿ ಮಣ್ಣ ತುಳಿದು ಉತ್ತ ಮಾಡ್ಯಾನ, ನಾವ್ಯಾರು ಹೂರುವಂತ ಹೈರಾಣಿ. ಅದಷ್ಟೇ ಬರೋದು. ಗೌತಮ್, ಓಕೆ ಗೌತಮ್ ಜಿ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಲೈಕ್ ಕೊಟ್ಟಿದ್ರಿ, ನಮಗೆ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಊಟ ಆಯಿತು. ಬಸಳೆ ಓಕೆ. ಪಲ್ಲವಿ ಇದು ಪಲ್ಲವಿ ಅವ್ರು ಬಂದರು. ಹಾಯ್ ಅಂತ ಹೇಳಿದ್ರೆ, ಹಾಯ್ ಪಲ್ಲವಿ ಅವರು, ವೆಲ್ಕಮ್. ಚಾನಲ್ ಇದೆಯಾ ಪಲ್ಲವಿ? ಥ್ಯಾಂಕ್ ಯು ಸೋ ಮಚ್. ನೀಡು ಶಿವನ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ, ನೀನಿಟ್ಟ ಕಾಯ ನಿನ್ನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಇವಳದ್ದು ಎಷ್ಟು ಐಡಿ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯನ ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ ಸಾಂಗ್ ಆಡಿ. ಅದು ಗೊತ್ತಿಲ್ಲ. ಪ್ರೀತಿ ಅದು ಪವಿಸಿಸ್ ಹೇಳ್ತಾರೆ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯನ ಮನಸ್ಸಿಗೆ ತಳಮಳ ಮಾಡಿ ಹಾಡಿ, ಅದು ಗೊತ್ತಿಲ್ಲ ನನಗೆ. ಆಡಿವನ ಸಿಜ್ಜಿ ವನಸಾತಿಜಿ ನಾನು ಅವಳು ಮಂದಾರನ ಪಲ್ಲವಿ. ನಿಮ್ಮ ಹೆಸರು ಗೊತ್ತಿಲ್ಲ. ಮಂದಾರ ಸಿಸ್ಸ ಇದು ಅಲ್ಲ ಇರಿಗೆ ಬರ್ಸ ಎಂಕ್ಲಿಗೆ ಉರಿ ದೊಂಬುಯೇ ಅಂದೆ ದೊಂಬುಂಡ ಮಸ್ತ್. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಕದಲ್ಲಿನ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣ ಮನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಘಟ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಗಿಳಿಗಳಲ್ಲಿ ದೇಗುಲದ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ಅಣ್ಣ ತಂಗಿಯ ಈ ಬಂದ, ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ. ಈ ರಕ್ಷಾ ಬಂಧನ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ, ಐಟು ಒಂಜಿ ಪಕ್ಕಿಗೆ ರೆಕ್ಕೆ ಪುಟ್ಟುಂದುಂಡುಗೆ, ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ, ಐಟು ಒಂಜಿ ಪಕ್ಕಿಗೆ ರೆಕ್ಕೆ ಪುಟ್ಟುಂದುಂಡುಗೆ. ಅನಿಲ್ ಅವರು ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತು ಅನಿಲ್ ಅವರೇ? ಪಾಟೀಲ್ ಅವರೇ ಹಾಯ್. ಪಾಟೀಲ್ ಅವರೇ, ನಿಮ್ಮ ಊರು ಯಾವುದು? ನನ್ನ ಊರು ಮಂಗಳೂರು. ಯಾನು ಬತ್ತೆ ಆಂಡೆ ಕೇಕಾಂಡೆ
ಕಪ್ಪು ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮಮತಾ ಮೈ ಚಾನಲ್ ಅಂತ ಹೇಳ್ತಾರೆ. ಮಮತಾ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಸತೀಶ್ ಮಲ್ಲಿ ಅವರು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೂಡ ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡೋದು ಲೈಕ್ ಕೊಡಿ. ಕಪ್ಪು ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಆಂಡೆ. ಓಕೆ ಓಕೆ, ಸರಿ ಬರ್ತಡೆ ಕೇಕ್. ಇದು ಕೇಕ್ ಪೂರ ಶೋಕ್ ಮಲ್ಪೋರ ಅಂತ ತಿಂಗ್ಳಿ ಕೇಕ್ ಮಲ್ಪೇನೆ ಬರ್ಪುಜಿ ಮರ. ನಾನು ಏತ್ ಸಲ ಕೇಕ್ ಮಲ್ತದ್ದು ಪೂರ ಪೋತು ಪೋತುನವರ ಕೇಕ್ ಸರಿಯಾ ಪುಜ್ಜಿ ಕೇಕ್ ಮಲ್ತಿನ. ಶಿವರಾಜ ಎನ್ನ ಊರು ಗದಗ ಅಂದೆ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬತ್ತು ಸಪೋರ್ಟ್ ಮಾಡ್ತಂದತ್ತೆ. ಥ್ಯಾಂಕ್ ಯು ಇಲ್ಲಿ ತುಳು ಬರ್ಪುಡತ್ತೆ. ಊಟ ಮಾಡಿ ಬಂದೆ. ದಾದಿ ಕಜ್ಪಿಯೇ ಕಪ್ಪು ಸಿಸ್ಸಿನಿ ದಾದಿ ಸ್ಪೆಷಲ್. ಸಂಕ್ರಾಂತಿ ಬಂತು ರಥೋ ಮನಸ್ಸಲ್ಲಿ ಮನಸ್ಸು ಬಿತೋ ಎಲ್ಲೋ ಬೆಲ ಹೊಯ್ ನೀರಾಯಿತು ಕೊಟ್ಟು ತಗೋ ಹೊಯ್ ಮಾತಾಯಿತು ಮುತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನಂ. ಇನಿ ನಂಗೆ ಕೈತೀನಿ ನಂಗೆ ಶೋಕ ಆಪಡತ್ತೆ ಬರ್ಪುಡು ಬಂದಲ್ಲೇ ಶಿವರಾಜ್ ಅವರು. ಥ್ಯಾಂಕ್ ಯು ಗೋಪಾಲನ್ ಎಲ್ಲಿರು ಗೋಪಾಲನ್ ಜಪ್ಪುಜರೇ ಗೋಪಾಲನ್ನ. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಸೂಪರ್ ಅಂತ ಹೇಳ್ತಿದ್ದಾರೆ ಕಪ್ಪು ಸಿಸ್. ಚಾ ಮಾಡ್ತೇನೆ, ನನ್ನ ಹೆಂಡತಿಗೆ ಚಾ ಬೇಕಂತೆ. ಓಕೆ ಓಕೆ ಮಾಡಿ, ನಮಗೆ ಕೂಡ ಒಂದು ಲೋಟೆ ತನ್ನಿ ಆಯ್ತಾ ಚಾ. ಇದು 7 ಜನುಮದಲ ಆಗಿಂದ ನಾನೇ ನಿನ್ನಡ ಎಂತ ಮೋಡಿ ನಮ್ಮ ಜೋಡಿ. ಅನಿಲ್ ಅವರು ಅನಿಲ್ ಹಾಯ್ ಅನಿಲ್ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ಅನಿಲ್. ಕಪ್ಪು ಸಿಸ್ ಥ್ಯಾಂಕ್ ಯು ಕಪ್ಪು ಸಿಸ್. ಕುಹು ಕೋಗಿಲೆ ಕೂಗಿದೆಯ ಕಂತಿಯ ನನ್ನ ಕೇಳಿದೆಯೇನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಈರು ಬರ ಗದಗ ಬಲೆ ಅವೇ ಗದಗ. ಓಕೆ ಬರ್ಕ ಹೊರ ಗದಗ ಬರ್ಕ. ಮೆಂಬರ್ ವ್ಯೂಸ್ ಹಾಯ್ ಸಿಸ್ಟರ್ ಅಂತ ಹೇಳ್ತಾರೆ. ಹಾಯ್ ಮೆಂಬರ್ ವ್ಯೂಸ್, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡಿದವರು ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸಬ್ಬಾಗದವ್ರು ಸಬ್ಬಾಗಿ ಆಯ್ತಾ. ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಇವತ್ತಿನ ಕೇಕ್ ನನ್ನ ನೋಡಿ ಉರಿಯುವವರಿಗೆ ಅಲ್ಲ ಲೈಕ್ ಕೊಟ್ಟೆ ಅಂತ ಹೇಳಿದೆ. ನಿಮ್ಮ ಎಲ್ಲರನ್ನು ಬಿಟ್ಟು ಊಟ ಮಾಡಿದೆ. ಪರವಾಗಿಲ್ಲ ಅನಿಲ್ ಅವರೇ, ಊಟ ಮಾಡಿ ಬಂದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. देखा है पहली बार साजन की आंखों में प्यार अब जाके आया मेरे बेचैन दिल को करार दिल भर तुझे मिलने को सबसे थी मैं बेकरार अब जाके आया मेरे बेचैन दिल को करार. ಶಿವರಾಜ್ ಅವರು ಕ್ಯಾ ಬಾತ್ ಹೇ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕ್ರಾಸ್ಟಾ ಸಿಕ್ಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮೆಂಬರ್ ಅವ್ರು ಲೈಕ್ ಕೊಟ್ಟೆ ಅಂತೇಳಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ನಂದನ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಅಕ್ಕ. ಇರಿಗೆ ಬಡಲ ಅಪ್ಪುಜಿ ನಾನು ಇಡ್ಲಿ ತಿಂದು ಬೈದೀನಿ. ನಾನು ಲೈವ್ ಕೂಲೋಡು ಇಡ್ಲಿ ತಿಂತೆ. ನಾನು ಉಣ್ಣಿಯಡೆ ಇಜಿನ ಚಾ ಪರ್ಪಿನ ಅಂಚ ಉಂಡೆ ಇಜಿನ ಚಾ ಬಕ್ಕ ಬಡ ಇಡ್ಲಿ ತಿಂದು ಬೈದೆ. ಬಡ ಅಪ್ಪುಜಿ ಅಂಚ ಇಡ್ಲಿ ತಿಂತೈತೆ ಅವಳ ಅರಿತಾನೈತೆ ವನಸ್ ಉಪ್ಪುದನೈತೆ ಅಂಚ. ಬಕ್ಕ ಪೆಲಕಾಯ್ದ ಒಂದು ಇತ್ತನು. ಪೆಲಕಾಯ್ದ ಗಟ್ಟಿಲಕ್ಕ ತೊಂದೋಡು ಮೈದೇರು ಅವು ಇತ್ತನು. ಅವು ಪೂರ ತಿಂದು ಬೈದೀನಿ.
ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ಥ್ಯಾಂಕ್ ಯು ಕಪ್ಪು ಸಿಸ್, ಥ್ಯಾಂಕ್ ಯು ಸೋ ಮಚ್. ವನಸಾಂಡೆ ವನಸಿಜ್ಜಾನ ಇಡ್ಲಿ ತಿನ್ನೆ ಕಡೆ ಉಂಡರ ಈರು ಅವು ಉನಿಲಕ್ಕನೆ ಇಡ್ಲಿ ತಿನ್ನಿಯದೆ ಅವು ಉನಿಲಕ್ಕನೆ ನಿಕಲಾಂಡೆ ವನಸ. ನಂದನ್ನು ಊಟ ಆಯ್ತಾ? ಕಪ್ಪು ಸಿಸ್ಸು ವನಸ ಅದು ಬರ್ತೀನಂತೆ. ಶಿವರಾಜ್ ಅವರೇ ಊಟ ಆಯ್ತಾ ನಿಮ್ಮದು? ಎಂತ ಸ್ಪೆಷಲು? ಮಂದರಕ್ಕ ಇನ್ನು ಊಟ ಮಾಡಿ ಬಂದಿಲ್ವ ಸಂಗೀತಕ್ಕ? ಅವರೀಗ ಪವಿ ಪಲ್ಲವಿಯಲ್ಲಿ ಲೈವ್ಗೆ ಬಂದಿರ್ಬೋದು. 3 ಗಂಟೆಗೆ ಪವಿ ಪಲ್ಲವಿಯಲ್ಲಿ ಲೈವ್ಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಸ್ವಲ್ಪ ರೆಸ್ಟ್ ಮಾಡಿ ಬರ್ಬೋದು. ಪವಿ ಪಲ್ಲವಿ ಬಂದ, ನನಗೆ ನೋಟಿಫಿಕೇಶನ್ ಬರಲಿಲ್ಲ ಇನ್ನು ಕೂಡ, ಬರ್ಬೋದು. ಸೂಪರ್ ಅಂತ ಹೇಳ್ತದೆ. ಕಾರ್ತಿಕ್ ಒಂದು ಲೈಕ್ ಕೊಡಿಯಾ? ಕಾರ್ತಿಕ್ ಲೈಕ್ ಕೊಡಿ ಒಂದು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈಕ್ ಕೊಡಿದವರು ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ. ಮಾನವನಾಗಿ ಹುಟ್ಟಿದ ಬೆಲೆ ಏನೇ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದೆಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ. ರೊಟ್ಟಿ ಮತ್ತು ಪಲ್ಯ, ಅನ್ನ ಸಾಂಬಾರು. ಹೌದಾ? ಸೂಪರ್ ವನಸು ಸೂಪರ್ಯಾ ಶಿವರಾಜ್ ಅವರದು. ನನಗೂ ಬಂದಿಲ್ಲ ಅಕ್ಕ. ಹೌದು, ಅದು ಬರಲಿಲ್ಲ ಅಲ್ಲ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕ್ರಾಸ್ಟಸಿಸ್ ಲಕ್ಕಪ್ಪ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ನೀ ಬಂದರೆ ಮೆಲ್ಲನೆ ಎದೆ ಜಿಮ್ಮಿತು ಜಲ್ಲನೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು, ಕಾರಂಜಿಯಾಗಿ ಒಮ್ಮಿ ಬಂದಿತು. ನಾನು ಕಪ್ಪು ನನ್ನ ತಪ್ಪು. ಅವರು ನನ್ನ ಹೆಸರು ಹೇಳು. ಕಾರ್ತಿಕ್ ಅಲ್ವಾ ನಿಮ್ಮ ಹೆಸರು? ನಿರಂಜನ್ ಅವರೇ ಹಾಯ್, ವೆಲ್ಕಮ್. ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಹೌದೌದು ಲಕ್ಕಪ್ಪ ಅವರೇ ಲೈಕ್ ಕೊಡಿ. ಸೂಪರ್ ಅಂತ ಹೇಳಿ. ಥ್ಯಾಂಕ್ ಯು ಕಾರ್ತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮನಸ್ಸೇ ಓ ಮನಸ್ಸೇ ಎಂತ ಮನಸ್ಸೇ ಎಳೆ ಮನಸ್ಸೇ, ಮನಸ್ಸಿನಿಂದಲೇ ನೀ ಮನಸ್ಸು ಮಾಡಿದೆ, ಯಾವ ಮನಸ್ಸಿಗೆ ನೀ ಮನಸ್ಸು ಮಾಡಿದೆ, ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮನಸ್ಸು ಕೊಟ್ಟು ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯಾ. ಯಾರದು? ನಿನ್ನದು ಕರ್ಮ ಅಂತ ಹೇಳ್ತದೆ. ಹೌದೌದು, ಅವರವರ ಕರ್ಮ ಅವರವರಿಗೆ ಅಲ್ವಾ. ಪನ್ನಿಯವರೇ, ನಿಮ್ಮ ಕರ್ಮ ನಿಮಗೆ, ನಮ್ಮ ಕರ್ಮ ನಮಗೆ, ಆಯಿತಾ? ನಮ್ಮ ಕರ್ಮವನ್ನು ನೀವು ಓರುವುದು ಬೇಡ, ನಿಮ್ಮ ಕರ್ಮವನ್ನು ನಾವು ಓರುವುದಿಲ್ಲ, ಆಯಿತಾ? ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು, ಈ ಯವ್ವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿನಲ್ಲಿ ಒಂದೇ ಇಬ್ಬನಿಯೊಳಗಡೆ ಕೋಟಿ. ಗಾಳಿ ತುಳಿ ಗಾಳಿ ತುಳಿಗೆ ತೆಂಡ್ರೆ ಮುಟ್ಟು ಪೂರ ರಟ್ಟು ನಾನು ಮಾರ್ರೆ ಸೀಟ್ ರಟ್ಟೋದು ನನಗೆ. ಮೈ ಗಾಡ್, ನಮ್ಮನೆ ಗಾಳಿ. ಓಕೆ, ನಾನು ಲೈವ್ ಎಂಡ್ ಮಾಡ್ತೇನೆ, ಜೋರು ಗಾಳಿ ಬರ್ತದೆ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಮಗನ. ಓಕೆ, ಲೈವ್ ಎಂಡ್ ಮಲ್ಪೇವೆ, ಭಾರಿ ಜೋರು ಗಾಳಿ ಬರೋದು ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಕ್ರಾಸ್ಟಸಿಸ್ ಬಾಯ್ ಅವೇ.